ಪರಮ ಪಾವನೆಯಾಗಿರುವ ಸದ್ಗುಣಿಯಾಗಿರುವ ಸಂತಾರಿತ್ರಿಯಾಗಿರುವ ಅನಸೂಯಾದೇವಿಯ ಗರ್ಭದಲ್ಲಿ ಹುಟ್ಟಿದವ ನಾನು. ಮೂರು ಮೂರ್ತಿಗಳೇ ನಮ್ಮ ತಾಯಿಯಾದಂತಹ ಅನಸೂಯಾದೇವಿಯ ಹೊಟ್ಟೆಯಲ್ಲಿ ಶಿಶುರೂಪವನ್ನು ಹೊಂದಿದ್ರು ಎನ್ನುವ ಹಾಗೆ ನಮ್ಮ ಅಪ್ಪಮ್ಮನಿಗೆ ನಾವು 3 ಜನ ಮಕ್ಕಳು. ಅದರಲ್ಲಿ ಚಂದ್ರನಾದಂತಹ ನನ್ನ ಬಗ್ಗೆ ಎಲ್ಲರೂ ಹೇಳುವ ಕ್ರಮ ಉಂಟು. ಬ್ರಹ್ಮನ ಅಂಶದಿಂದಲೇ ಹುಟ್ಟಿದನೋ. ದತ್ತಾತ್ರೇಯನ ಬಗ್ಗೆ ಹೇಳುವ ಕ್ರಮ ಉಂಟು. ನಾರಾಯಣನೇ ಹುಟ್ಟಿದನೋ. ದುರ್ವಾಸನ ಬಗ್ಗೆ ಹೇಳುವ ಕ್ರಮ ಉಂಟು. ಈಶ್ವರ ದೇವರೇ ಹಾಗೆ ಹುಟ್ಟಿದ್ರು. ಹಾಗೆ 3 ಮೂರ್ತಿಗಳ ಪ್ರತಿರೂಪದ ಹಾಗೆ 3 ಮೂರ್ತಿಗಳ ಅಂಶ ಸ್ವರೂಪವೇ 3 ಮಕ್ಕಳಾಗಿ ಅತ್ರಿ ಆಶ್ರಮದಲ್ಲಿ ಬೆಳೆಯಿತು. ಹೀಗೆ ನಮ್ಮ ಬದುಕಿನ ಬಗ್ಗೆ ಪ್ರತಿಯೊಬ್ಬರು ಹೇಳುವ ವಿಷಯ. ನನ್ನ ಹೆಸರು ಚಂದ್ರ. ಮನೋಕಾರಕ, ಯೌವನ ಮತ್ತೆ ರೂಪ ಎನ್ನುವಂತಹ 2 ವಿಷಯಗಳಿಗೆ ಭುಜವಂದ್ರೆ ಹೇಗೆ ಹಾಗೇ ನಾನು ಅಂತ ಪ್ರತಿಯೊಬ್ಬರು ಕೊಂಡಾಡ್ತಾರೆ. ವಾರಗಳಲ್ಲಿ 7 ದಿವಸದಲ್ಲಿ ಒಂದು ಹೆಸರು ನಮ್ಮದ್ದು ಸೇರ್ಪಡೆ. ಸೋಮನ ವಾರ, ಸೋಮವಾರ ಹೀಗೆ ಅಂತಲೂ ಕೊಂಡಾಡ್ತಾರೆ. ವಿದ್ಯೋಪದೇಶ ಎನ್ನುವುದು ನಮ್ಮ ತಂದೆಯವರಿಂದಲೂ ನಮಗಾಗಿದೆ. ಆದರೆ ಹೆಚ್ಚಿನದ್ದಾದಂತಹ ವ್ಯಾಸಂಗವನ್ನು ಹೊಂದುವುದಕ್ಕೆ, ಉತ್ಕೃಷ್ಟವಾಗಿರುವಂತಹ ಗುಣಮಟ್ಟದಲ್ಲಿ ನಾನು ವಿದ್ಯಾರ್ಜನೆಯನ್ನು ಮಾಡುವುದಕ್ಕೆ ಏನು ಮಾಡಿದ್ರೆ ಒಳ್ಳೆಯದು, ಒಬ್ಬನನ್ನು ಆದರ್ಶವಾಗಿ ಮಾರ್ಗದರ್ಶಕನಾಗಿ ಹೊಂದುವಲ್ಲಿ ನನ್ನ ಮನಸ್ಸು ಹುಡುಕುತ್ತಾ ಇದೆ. ಸದಾ ನನ್ನ ಮನಸ್ಸು ಹಂಬಲಿಸುತ್ತಿರುವಂತಹ ವಿಷಯದ ಕಡೆಗೆ ಒಂದು ಪುಷ್ಟಿಯನ್ನಿರಿಸಿ ಯಾವ ಜಾಗಾದಿಂದೂ ನನ್ನನ್ನು ನಾನು ಉದ್ಧರಿಸಿಕೊಳ್ಳುವುದಕ್ಕೆ ಅಂತ ಯೋಚಿಸಿದಾಗ ಆಚಾರ್ಯ ಶ್ರೇಷ್ಠರಾಗಿರುವಂತಹ ಬೃಹಸ್ಪತಿಗಳು ಅವರನ್ನು ಗೀಷ್ಪತಿಗಳು ಅಂತ ಕೊಂಡಾಡ್ತಾರೆ. ಮಾತೆ ಬಾಣವಾಗಿ ಉಳ್ಳ ದೇವತೆಗಳಿಗಾದರೂ ಆಚಾರ್ಯ ಸ್ಥಾನವನ್ನು ತುಂಬಬಲ್ಲಂತಹ ಬೃಹಸ್ಪತಿ ಆಚಾರ್ಯರ ಬಳಿಯಲ್ಲಿ ನಾನು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅಂತೇವಾಸಿಯಾಗಿ ಸೇರಿಕೊಂಡೆ ಅಂತಾದರೆ ನಾನು ಬೇಕಾದದ್ದನ್ನು ಹೊಂದಬಹುದು ಅಂತ ನನ್ನ ಮನಸ್ಸು ಹೇಳ್ತದೆ. ಆದದ್ದರಿಂದ ತಂದೆ ತಾಯಿಗಳ ಪಾದಕ್ಕೆ ಮಣಿದು ಆಚಾರ್ಯರಲ್ಲಿಗೆ ಹೋಗಿ ಬರ್ತೇನೆ ಅಂತ ಕೇಳಿಕೊಂಡು ಅವರ ಶುಭಾಶೀರ್ವಾದವನ್ನು ಹೊಂದಿ ಹೊರಟು ನಿಂತಿದ್ದೇನೆ. ತಡೆ ಇಲ್ಲ ನೇರವಾಗಿ ಆಚಾರ್ಯ ಬೃಹಸ್ಪತಿಗಳ ಬಳಿಗೆ ಸಾಗಿ
ಆಗುತ್ತೇನೆ. ತಸ್ಮೈ ಶ್ರೀ ಗುರುವೇ ನಮಃ. ಶ್ರೇಯೋಸ್ತು. ಬೃಹಸ್ಪತಿಯಾದ ನಾನು ದೇವಗುರುವಾಗಿದ್ದರು. ಜ್ಞಾನಾಸಕ್ತರಾದವರು ನನ್ನಲ್ಲೇ ವಿದ್ಯಾಶಕ್ತಿಯಿಂದ ಬಂದಾಗ ಹೌದು ಗುರುಗಳೇ, ನಿನ್ನಂತೆ ಅನೇಕರ ಕುರಿತಾಗಿ ಕಾರುಣ್ಯ ಭಾವದಿಂದ ನಾ ಸ್ವೀಕರಿಸಿದ್ದು. ತಂದೆ ತಾಯಿ ನಿನಗೆ ಒಳ್ಳೆ ಹೆಸರಿಟ್ಟಿದ್ದಾರೆ, ಮೇಧಾವಿ. ಹೌದು ಹೌದು. ಆದ್ದರಿಂದಲೇ ಇಷ್ಟು ವರ್ಷ ನಿರಂತರವಾಗಿ ನಿಮ್ಮಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದೀನಿ. ಇರುವ ಮೇಧಾಶಕ್ತಿಯ ಜಾಗೃತಿ ಆಗಬೇಕು ಎಂಬ ಆಶಯದಿಂದಲೇ ನನ್ನನ್ನೇ ಗುರುವಾಗಿ ಹೊಂದಿ ನೀನು ಸಕಲ ವಿದ್ಯಾಸಾರವನ್ನು ಸಂಗ್ರಹಿಸಬೇಕು ಅಂತ ನನ್ನಲ್ಲಿ ಕಳುಹಿಕೊಟ್ಟದ್ದು. ಹೌದು ಗುರುಗಳೇ. ತಾರಾ ಸ್ವಾಮಿ, ಸತಿಯಾದಂತಹ ನಿನ್ನನ್ನು ಹೊಂದಿ ಅಂಗೀರಸ ಕುಮಾರನಾದಂತಹ ನಾನು ದೇವಗುರುತ್ವವನ್ನು ನಿರ್ವಹಿಸ್ತಾ ಇದು ಇಂತಹ ಶಿಷ್ಯ ಸಂಪತ್ತನ್ನು ಬೆಳೆಸುವುದಕ್ಕೆ ಕಾರಣವಾದದ್ದು ತಾಯ್ತನದ ಮಮತೆಯಿಂದ ಇವರೆಲ್ಲರನ್ನು ಪೊರೆಯುವ ನಿನ್ನ ಮನದ ಉದಾಹರಣೆ. ಇಂಥ ಶಿಷ್ಯರಿರುವುದು ನಮ್ಮ ಸೌಭಾಗ್ಯವೇ. ಹೌದು. ಯಾಕೆ ಅಂದ್ರೆ ಗುರು ವಿದ್ಯಾವರಿಷ್ಠತೆಯಿಂದ ಗುರುತ್ವವನ್ನು ಹೊಂದಿದ್ದ ಹೌದಾದರೆ ಆ ವರಿಷ್ಠತೆ ಲೋಕಮುಖದಲ್ಲಿ ಪ್ರಸಾರವಾಗುವುದಕ್ಕೆ ಶಿಷ್ಯ ಕೋಟಿಯೇ ಕಾರಣವಾಗುತ್ತೆ. ಅದೇನೋ ಹೇಳ್ತಾರಲ್ಲ ಗುರುಗಳೇ, ಏನಂತ? ಗುರುವಿನಿಂದ ಅಭಿವರ್ಧಿಸದ ಶಿಷ್ಯர்கள் ಸಲಿಲಾಶವಿಲ್ಲದೆ ಕೃಷ್ಯದಂತೆ ಅಂತ. ಸರಿ ಅಲ್ವಾ? ಹೌದು. ಈಗ ಅದಕ್ಕೆ ಅರ್ಥ ಏನು ಅಂತ ಅದನ್ನು ಸರಿಯಾಗಿ ಗ್ರಹಿಸಬೇಕಾದ್ದು. ಈಗ ಹೇಳಿಕೆ ಸರಿ ಉಂಟು. ಈಗ ಗುರುವಿನಿಂದ ಅಭಿವರ್ಧಿಸದ ಶಿಷ್ಯர்கள் ಸಲಿಲಾಶ್ರಯವಿಲ್ಲದ ಕೃಷ್ಯದಂತೆ ಅಂತ. ಹೌದು. ಸಲಿಲಾಶ್ರಯ ಈಗ ಗುರುವನ್ನು ಹೊಂದದೇ ಇದ್ದರೆ ಅಂತ ಆಡಿದ್ದು. ಹೊಂದಿದ ಗುರುವನ್ನು ಬಳಸಿಕೊಂಡದ್ದು ಹೌದು ಅಂತಾದ್ರೆ ಸತ್ಪಥವನ್ನು ದರ್ಶನ ಮಾಡಿಸಿ ಸನ್ಮಾರ್ಗದಲ್ಲಿ ಪ್ರವೃತ್ತಿ ಆಗುವಂತೆ ಮಾಡಿ ನಿನ್ನನ್ನು ಮುನ್ನಡೆಸ್ತೇನೆ. ಗುರುಭಾವದಿಂದ ಶಿಷ್ಯರಾದ ನೀವು ಮಾತ್ರ ಕಾಣುವುದಲ್ವಲ್ಲ, ದೇವತೆಗಳು ಕೂಡ ಮಾನಿಸ್ತಾರೆ. ಹೌದು. ಒಂದು ಕಾಲದಲ್ಲಿ ಭೃಗುನಂದನನಾದಂತಹ ಆಚಾರ್ಯ ಶುಕ್ರನಿಗೂ ಇದು ನನಗೂ ಅಂಗೀರಸ ಕುಮಾರನಾದಂತಹ ನನಗೂ ದೇವಗುರುತ್ವವನ್ನು ನಾವೇ ಹೊಂದಬೇಕು ನಮ್ಮ ವಿದ್ಯಾ ಪ್ರೌಢಿಮೆಯಿಂದ ಅಂತ ಒಂದು ಸ್ಪರ್ಧೆ ಏರ್ಪಟ್ಟಿತ್ತು. ಆದರೆ ಸುಮನಸರಾದಂತಹ ದೇವತೆಗಳು ಗುರುಸ್ಥಾನದಲ್ಲಿ ಇದ್ದು ಬೋಧಿಸುವುದಕ್ಕೋ ಮುನ್ನಡೆಸುವುದಕ್ಕೋ ಮಾರ್ಗದರ್ಶನಕ್ಕೋ ಸುಭಾದೇವಿ ನಂದನನಾದಂತಹ ನನ್ನನ್ನೇ ಆಯ್ಕೆ ಮಾಡಿದ್ದೆ. ಹೌದು. ತಾರಾ ನಾಮಕಳಾದಂತಹ ನೀನು ಧರ್ಮ ಕರ್ಮಾಸಕ್ತಿಯಿಂದಲೇ ಜೊತೆಯಾದದ್ದರಿಂದ ಧರ್ಮ ಸಂಪತ್ತು ಪ್ರಜಾಸಿದ್ಧ್ಯರ್ಥವಾಗಿ ಜೊತೆ ಸೇರಿದ್ದಿ. ಇವರು ಶಿಷ್ಯಕೋಟಿಯಾಗಿ ಒಗ್ಗೂಡಿದ್ದಾರೆ. ದೇವತೆಗಳು ಮಾರ್ಗದರ್ಶನವನ್ನು ಸಕಾಲದಲ್ಲಿ ಸ್ವೀಕರಿಸ್ತಾ ನಾ ಹಾಕಿಕೊಟ್ಟಂತಹ ಪಥ ಯಾವುದುಂಟು ಅದರಲ್ಲೇ ಮುನ್ನಡೆಯುತ್ತಾ ಮೂರು ಲೋಕದ ಭೋಗಭಾಗ್ಯಗಳನ್ನು ಧರ್ಮ ಕರ್ಮಗಳನ್ನು ನಿಯಂತ್ರಿಸ್ತಾ ಇದ್ದಾರೆ ಅಂತ ಆದಾಗ ಒಬ್ಬ ಗುರುವಾದವರಿಗೆ ಅದರಿಂದ ಇನ್ನೇನು ಬೇಕು? ಹೌದು. ಲೋಕಮುಖದಲ್ಲಿ ಗುರುಗಳನ್ನು ಅನೇಕ ವಿಧದಲ್ಲಿ ಕಾಣ್ತೇವೆ. ಚಿತ್ತಾಪಹಾರಕರಾದಂತಹ ಗುರುಗಳು ಕೆಲವರು. ಹೌದು.
ವಿತ್ತಾಪಹಾರಕರಾದಂತಹ ಗುರುಗಳು ಕೆಲವರು. ಈಗ ನಿನಗೆಂಥ ಗುರು ಬೇಕು ಅಂತ ನೀನು ಬಂದದ್ದು? ಕೆಲವರು ಮನಸ್ಸನ್ನು ಅಪಹರಿಸುವ ಗುರು, ಇನ್ನು ಕೆಲವರು ವಿತ್ತವನ್ನು ಅಪಹರಿಸುವ ಗುರುಗಳು. ಈಗ ನೀನು ನನ್ನನ್ನು ಯಾವ ನಿರೀಕ್ಷೆಯಿಂದ ಬಂದು ಸೇರಿದೆ ಅಂತ ಇಲ್ಲಿಯವರೆಗೂ ನನಗೆ ಗೊತ್ತಾಗ್ಲಿಲ್ಲ. ಇಲ್ಲ, ನನ್ನ ಮನಸ್ಸನ್ನು ಅಪಹರಿಸುವ ಗುರುಗಳು ನೀವಾಗಬೇಕನ್ನೋದೇ ನನ್ನ ಉದ್ದೇಶ. ಯಥಾರ್ಥವಾಗಿ ಮನಸ್ಸನ್ನು ಅಪಹರಿಸುವುದಕ್ಕೆ ಏನಾದ್ರೂ ಕೌಶಲವನ್ನು ಪ್ರದರ್ಶಿಸಿದ್ರು ಸಾಕಾಗ್ತದೆ. ಚಿತ್ತದಲ್ಲಿರುವ ತಾಪಹಾರಕನಾದಂತಹ ಗುರು ಯಾರಿದ್ದಾನೆ ಅವನೇ ಇಹದಲ್ಲೂ ಪರದಲ್ಲೂ ಉನ್ನತಿಗೆ ಹೇತುವಾಗ್ತಾನೆ. ಹೌದಂತೆ. ಹಾಗೆಯೇ ನಿಮ್ಮಂಥವರ ಮನದಲ್ಲಿದ್ದ ತಾಪ ಏನು ಅಂತ ಅರಿತು ಬೇಕಾದದ್ದನ್ನು ಬೋಧಿಸ್ತಾ ಇರುವಾಗ ಆಶ್ರಮದ ವ್ಯವಸ್ಥೆಯಲ್ಲಿ ಎಲ್ಲರೂ ನಿನ್ನ ಅಣತಿಯ ಒಳಗೆ ಇದ್ದಾರಲ್ಲ. ಖಂಡಿತ ಸ್ವಾಮಿ. ಯಾವುದು ವ್ಯವಸ್ಥೆಗೆ ಬಾಧಕ ಆಗಲಿಲ್ವ? ಉಪದೇಶವನ್ನು ನಾನು ಮಾಡದೇ ಇದ್ದು ನನ್ನ ಗುರುಮಾತೆ ಎಂಬ ಭಾವನೆಯಿಂದ ಇವರೆಲ್ಲರೂ ಕಾಣುತ್ತಿಲ್ಲ. ನಾವೆಲ್ಲರೂ ಅಮ್ಮ ಅಮ್ಮ ಅಂತಲೇ ಕರೆಯುವುದಲ್ವೇ ಗುರುಗಳೇ? ಕರೆಯುವುದು ಅಂದ್ರೆ ಅದೇ ಕರೆಯುವುದು ಅಂತ ಅಂದ್ರೆ ಮಾತು, ಮನಸ್ಸು ಮತ್ತು ಕ್ರಿಯೆ ಇದು ಒಂದೊಂದಾಗಿರಬೇಕು. ಇದು ಎರಡು ಅಭಿಮತ ಉಂಟು. ಮಾತೊಂದು ಕಡೆ, ಮನಸ್ಸೊಂದು ಕಡೆ, ಕರ್ಮ ಮತ್ತೊಂದು ಕಡೆ. ಅವರನ್ನು ದುರ್ಜನರು, ಕಳರು ಅಂತ ಲೋಕ ದೂರೀಕರಿಸ್ತಾರೆ. ಮಾತೊಂದು ಮನಸ್ಸೊಂದು ಬೇರೆ ಆಗಬಾರ್ದು, ಎಲ್ಲ ಒಂದೇ ಆಗಿರ್ಬೇಕು. ಅದು ಮೂರು ಏಕತ್ರವಾಗಿ ಸಂಘಟಿತವಾಗಿ ಸಂಯುಕ್ತವಾಗಿದ್ದರೆ ಅವನನ್ನು ತ್ರಿಕರಣ ಶುದ್ಧಿಯುಳ್ಳವ ಅಂತ. ಮಾತಿನಿಂದ ಮಾತ್ರ ಅಮ್ಮ ಅಂತ ಕರೆಯುವುದಲ್ಲ. ನಾನು ನೋಡಿದ್ದೇನಲ್ಲ, ತಾಯ್ತನದ ಮಮತೆಯನ್ನು ಅವಳು ನಿಮ್ಮೆಡೆಗೆ ತೋರ್ತಾ ಇರುವಾಗ ಆ ವಾತ್ಸಲ್ಯಕ್ಕೆ ಮಣಿದು ಮಕ್ಕಳಾಗಿ ನೀವು ಅವಳನ್ನು ಸೇವಿಸುವ ಬಗೆ ನನಗೆ ಕಂಡಿದೆ. ಧನ್ಯನಾಡಿ ಗುರುಗಳೇ, ಧನ್ಯನಾಡಿ. ಸ್ವಾಮಿ, ನನಗೂ ಅದೊಂದು ಸಂತೃಪ್ತಿ. ಗೃಹಸ್ಥಾಶ್ರಮದ ಸಾರ್ಥಕತೆಯನ್ನು ಹೊಂದುವಲ್ಲಿ ನಿನ್ನ ಸಹಯೋಗ ಸತತವಾಗಿ ಲಭ್ಯವಾಗುತ್ತಾ ಉಂಟು ಎಂಬ ವಿಷಯ ಸಣ್ಣದೇನೂ ಅಲ್ಲ. ಮನಸ್ಸಿಗೂ ಮನೆಗೂ ನೆಮ್ಮದಿಯನ್ನು ಕಲ್ಪಿಸ್ತಾ ಇರುವ ಈ ವಿಚಾರದಿಂದ ನಾ ತೃಪ್ತ ಮಾನಸರು. ನಾ ದೇವಲೋಕಕ್ಕೆ ಹೋದರು, ಆಶ್ರಮ ಬಿಟ್ಟು ಯಜ್ಞಾದಿಗಳಿಗೆ ತೆರಳಿದರು. ಇಲ್ಲಿ ನ್ಯೂನಾತಿರೇಕ ಆಗದಂತೆ ನೀನು ನೋಡಿಕೊಳ್ತಿ. ನಿನ್ನ ನಿರ್ದೇಶಾನುಸಾರ ವಿದ್ಯಾರ್ಥಿಗಳ ನೇತೃತ್ವ ವಹಿಸಿದ ಮೇಧಾವಿಯಾದ ಇವನು ನೋಡಿಕೊಳ್ತಾರೆ ಅಲ್ವೋ? ಹೌದು ಗುರುಗಳೇ. ಆಗಲಿ, ಹೀಗೆ ಮುಂದುವರಿಯಲಿ ಅಂತ ನೋಡುವಾಗ ಹದಾರು ಬರ್ತಾ ಇರುವ ಸ್ವಲ್ಪ ತಡಿ ಅದು ನಿಲ್ಲಿ. ಇದ್ದಕ್ಕಿದ್ದಾಗೆ ಶೀತವಾದ ಅನುಭವ ಆಯ್ತು ನನಗೆ. ಸಾಂಕ್ರಾಮಿಕ ಆಗಬೇಕು ಅಂತಾದ್ರೆ ಅನ್ಯರ ಸಂಸರ್ಗಕ್ಕೆ ನೀವು ಹೋಗಬೇಕು. ಹೌದು, ಆಶ್ರಮ ಬಿಟ್ಟು ಹೋದದ್ದಿಲ್ಲ, ಆಶ್ರಮದಲ್ಲಿ ಬಾಧೆ ಇಲ್ಲ. ಹಾಗಾದ್ರೆ ಬೇರೆ ಯಾರಾದ್ರೂ ಇಲ್ಲಿಗೆ ಬಂದಿರಬಹುದೇ? ಬಹುಶಃ ಗುರುಗಳೇ, ನಾನು ತಂಗದಿರ, ಹಾಗಾಗಿ. ಹೌದು, ನೀನೀಗ ಇಲ್ಲಿ ಬಂದು ಮಣಿದಾಗಲೇ ಅವನಿಗೆ ಬಾಧೆ ತೊಡಗಿತು ಅಂತ ಆದರೆ ಸ್ವಲ್ಪ ತಡಿಯಪ್ಪ, ಬಂದವ ಯಾರು ಏನು ಅಂತ ಕೇಳಬೇಡ. ನೀ ಬಂದ ಕ್ಷಣದಲ್ಲಿ ಅವನಲ್ಲೆಲ್ಲ ನಿನ್ನಲ್ಲೇ ಮಾತಾಡುವಾಗ ಮಾಡಿ. ನಮೋ ನಮಃ. ಚಂದಿರನನು ಕಂಡು ಸುರಗುರು ಕುಂದಗೆ ಮುದಗುರು, ಸುರಗುರು ಕುಂದಗೆ ಮುದಗುರು. ಚಂದಿರನನ್ನು ಕಂಡು ಸುರಗುರು ಕುಂದಗೆ ಮುದಗುರು, ಸುರಗುರು ಕುಂದಗೆ ಮುದಗುರು. ಮಂದಗಾತನ ತನು ತಂದೆಯೊಳಗಲು ಬಂದಿಗನಾರೈ ಕಾರ್ಯಗಳು ಏನಿದೆ. ಚಂದಿರನನ್ನು ಕಂಡು ಸುರಗುರು ಕುಂದಗೆ ಮುದಗುರು, ಸುರಗುರು. ತಂಗದಿರ ಅಂದೆ ಅಲ್ವಾ? ಹೌದು, ವರ್ಚಸ್ಸು ಇದ್ದಾನೆ ಹುಡುಗ ಅಲ್ವಾ? ಚಂದವೂ ಇದ್ದಾನೆ. ಅಲ್ಲೇ ಹೇಳಿದ್ದೆ, ಓಜಸ್ವಿಯಾಗಿದ್ದಾನೆ. ಹೌದು, ಪ್ರಕಾಶ ಉಂಟು. ಹಾಗೆ ಅಂತ ಇದ್ದತ್ತು ಪ್ರಕಾಶ ತಾಪ ಹುಟ್ಟಿಸುವಂತಿಲ್ಲ. ಒಂದು ತಂಪಿನ ಅನುಭವವನ್ನು ತಾನಾಗಿ ಹತ್ತಿರ ಬಂದಾಗಲೇ ತಾನು ಉಂಟು ಮಾಡ್ತಾ ಇದ್ದಾನೆ ಅಂತ ಅರ್ಥ. ಹಾಗಾಗಿ ಅವನು ಬಂದಾಗಲೇ ನನಗೆ ಸೀಲು ಬಂದದ್ದು. ವ್ಯಕ್ತಿತ್ವ ಕೆಲವೊಮ್ಮೆ ತಣ್ಣಗಿದ್ದರೂ ಅನ್ಯರಿಗೆ ಬಾಧೆ ಒದಗಿಸ್ತದೆ. ಯಾಕೆ ಅಂದ್ರೆ ಇದು ತನಕ ಸಮಶೀತೋಷ್ಣ ವಲಯದಲ್ಲಿದ್ದವನು. ಹೌದು, ಈಗ ಸ್ವಲ್ಪ ಶೀತ ಹೆಚ್ಚಾಯಿತು. ಅಯ್ಯ,
ವರ್ಚಸ್ವಿಯಾದ ಬಾಲಕ. ಹ್ಮ್. ಯಾರು ನೀನು ಅಂತ ಗೊತ್ತಾಗಲಿಲ್ಲ. ಹ. ಆದ್ರೆ ಅಸ್ತಿತ್ವ ಮಾತ್ರದಿಂದಲೇ ಉಪಸ್ಥಿತನಾಗಿರುವಾಗಲೇ ಪ್ರಭಾವಿ ಎಂಬುದನ್ನು ಮನವರಿಕೆ ಮಾಡಿಸಿಕೊಟ್ಟೆ. ಯಾರು ನೀನು, ಎಲ್ಲಿಂದ ಬಂದೆ, ಇಲ್ಲಿಗೆ ಯಾಕೆ ಬಂದೆ, ಏನಾದ್ರೂ ನಿರೀಕ್ಷೆ ಇಟ್ಟುಕೊಂಡು ಬಂದೆಯೋ ಅಥವಾ ನಿರೀಕ್ಷೆ ಇಲ್ಲದೆ ಸಂದರ್ಶನಾರ್ಥಿಯಾಗಿ ಬಂದೆಯೋ, ಏನಪ್ಪ ನೀನು? ಗುರುವರನೇ, ಗುರುವಿಗೆ ರಘುತಿಲಕ ತ್ರಿಧವರ ಮುನಿಪತಿ ಕಂದ ಎರಗುತ್ತಿಂದ ಮುನಿಪತಿ ಕಂದ ಹರಿಸಲು ಮುಂತಾಚತೆ ಮಮ ಚಿರದಲ್ಲಿ ಹರಿಸಲು ಮುಂತಾಚತೆ ಮಮ ಚಿರದಲ್ಲಿ ಪಡೆದೊಳೆಯದಿಗೆ ವಿದ್ಯಾಕಾಂಕ್ಷಿ ಗುರುವಿಗೆ ರಘುತಿಲಕ ಹತ್ರಿಜವರ ಮುನಿಪತಿ ಕಂದ ಆಚಾರ್ಯ ಶ್ರೇಷ್ಠರಾಗಿರುವಂತಹ ನಿಮ್ಮ ಪಾದಗಳಿಗೆ ನನ್ನ ಪ್ರಣಾಮಗಳು ಪ್ರಭು. ಶ್ರೇಯೋಸ್ತು ಶ್ರೇಯೋಸ್ತು. ಮುನಿ ಗಣಗಳಲ್ಲೇ ಶ್ರೇಷ್ಠರಾಗಿರುವಂತಹ ಅತ್ರಿ ಮಹರ್ಷಿಗಳ ಸಂಜಾತ ನಾನು. ಓ, ಅತ್ರಿಸುವುದು. ಹೌದು, ಅನಸೂಯಾದೇವಿಯೇ ನನ್ನ ಅಮ್ಮ. ಹಾ 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 ಹಾ. ವಿದ್ಯಾರ್ಜನೆಯನ್ನು ಮಾಡುತ್ತಾ 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 ಇದ್ದಂತೆ ಒಮ್ಮೆ ನಿಮ್ಮನ್ನು ಸಂಧಿಸಬೇಕು ಅಂತ ಆಗಿತ್ತು ನನಗೆ. ಕಲಿತಾ ಇರುವಂತೆ ಕಲಿಯುವುದಕ್ಕೆ ನನ್ನಲ್ಲಿ ಅಲ್ಲ, ಕಲಿತಾ ಇರುವಾಗ ನನ್ನನ್ನು ಕಾಣಬೇಕು ಅಂತಾಗಿದೆ. ಹೆಚ್ಚಿನದ್ದಾದಂತಹ ಕೆಲವು ಕುತೂಹಲದ ಪ್ರಶ್ನೆಗಳನ್ನು ತಮ್ಮಲ್ಲಿ ಕೇಳಿ ನನ್ನದ್ದಾದಂತಹ ವ್ಯಾಸಂಗ ಭೂಮಿಕೆಯಲ್ಲಿ ನೀವೊಂದು ಮಾರ್ಗದರ್ಶನವನ್ನು ಮಾಡಿದಿರಿ ಅಂತಾದ್ರೆ ಪ್ರಸ್ಫುಟವಾಗಿರುವಂತಹ ಪ್ರತಿಭೆಯನ್ನು ಹೊಂದುವುದಕ್ಕೆ ಪ್ರತಿಭಾಶಾಲಿಗಳಾದಂತಹ ನಿಮ್ಮ ಮೂಲಕ ನನಗೊಂದು ಕೊಡುಗೆಯಾದೀತು ಎನ್ನುವ ಭಾವದಿಂದ ಇಲ್ಲಿವರೆಗೆ ಬಂದೆ. ಯಥಾರ್ಥ ಹೇಳುವುದಿದ್ರೆ ನಿಮ್ಮ ಮಠದಲ್ಲಿ ಅಂತೆವಾಸಿಯಾಗಿ ನಾನು ಶಿಷ್ಯನಾಗಿ ಕೆಲ ಕಾಲ ಉಳಿಬೇಕು ಎನ್ನುವುದೇ ನನ್ನ ಹೆಬ್ಬಯಕೆ. ಅರಿತು ಹೋಗುವುದಕ್ಕೆ ಆಗಾಗ ಬರುವ ಯೋಚನೆ ಅಲ್ಲ, ಇಲ್ಲೇ ಇದ್ದು ಅರಿಯುವಂತಹ ಒಂದು ಉಪಕ್ರಮ. ಸರಿ, ಅತ್ರಿಸೂನುವಾದ ನಿನ್ನ ಹೆಸರು ಚಂದ್ರ ಅಂತಲೂ ಹೇಳ್ತಾರೆ, ತಂಗದಿರ ಅಂತಲೂ ಹೇಳ್ತಾರೆ, ಶಶಾಂಕ ಅಂತಲೂ ಹೇಳ್ತಾರೆ, ಸೋಮ ಅಂತಲೂ ಹೇಳ್ತಾರೆ. ಅನೇಕ ನಾಮಧೇಯಗಳಿಂದ ಪರಂಪರೆಯ ಸಾರ್ಥಕ್ಯವನ್ನು ಹೊಂದುವಲ್ಲಿ, ತನ್ನ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳುವಲ್ಲಿ, ಅಂತೂ ವಿದ್ಯಾಕಾಮನೆಯನ್ನು ಆಶಯವಾಗಿರಿಸಿಕೊಂಡು ಹೇಗೆ ಗುರುಗಳೇ ಕಲಿಯುವುದಕ್ಕೆ ಬಂದು ನಿಂತದ್ದಷ್ಟೇ. ಅಸ್ಖಲಿತವಾಗಿ ಮಾತಾಡುವ ಬಗೆ ನೋಡಿದ್ಯೋ? ಆದ್ರೆ ತುಂಬಾ ಗುರುಗಳಿದ್ದಲ್ಲಿ ಹೋಗಿ ಬಂದವ. ಆದ್ರೆ ತುಂಬಾ ಬಾವಿಯ ನೀರು ಕುಡಿದವನಾಗಿ ನಮ್ಗೆ ಗೊತ್ತಾಗ್ತದೆ. ಹೀಗೆ ನಿಮ್ಮನ್ನು ಬಹಳ ಹೊಗಳ್ತಾ ಇದ್ದಾನೆ. ಮತ್ತೊಂದು ದಿವಸ ಮಾತಾಡುವಾಗ ನಿಮಗೆ ಅಡ್ಡಿ ಬಂದು ನಿಮ್ಮನ್ನು ಏನಾದ್ರೂ ಆಚೀಚೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೋ? ನೀನೊಂದು ನೇರ ಮಾತಾಡುವುದು ಯಾವಾಗ? ಇದು ಅಡ್ಡ ತೊಡಗುವ ಮೊದಲು ಅಡ್ಡ ಇಟ್ಟಾಯ್ತಲ್ಲ. ಅವನು ನೋಡುವಾಗ ನನಗೆ ಹಾಗೆ ಒಂದು ಕಳ್ಳ ಕೊರಮನಾಗಿ ಕಾಣ್ತದೆ. ಇವತ್ತಿನ ನಿನ್ನ ಪಾಠ ನೆನಪಿಟ್ಟುಕೋ. ಈಗ ಹೇಳುದು, ಮಧುಲುಬ್ಧೋ ಯಥಾ ಭೃಂಗ ಪುಷ್ಪಾತ್ ಪುಷ್ಪಾಂತರಂ ವ್ರಜೆ ಜ್ಞಾನಲುಬ್ಧೋ ತಥಾ ಶಿಷ್ಯ ಗುರೋರ್ ಗುರುವಂತರಂ ವ್ರಜೆ. ಮಧುವನ್ನು ಬಯಸಿದ ಭೃಂಗ ಪುಷ್ಪದಿಂದ ಪುಷ್ಪಕ್ಕೆ ಹೇಗೆ ಹಾರಿ ತನಗಬೇಕಾದನ್ನು ಸಂಗ್ರಹಿಸ್ತದೋ, ಜ್ಞಾನಲುಬ್ಧನಾದ ಶಿಷ್ಯ ಒಂದೇ ಗುರುವಿಗೆ ನಿಷ್ಠನಾದರೆ ಗುರುವಿನ ಮಿತಿಯೇ ಅವನ ಮಿತಿಯೂ ಆಗುತ್ತದೆ. ಗುರುವಿನಿಂದ ಗುರುವಿಗೆ ಅವನು ಲಂಘಿಸ್ತಾ ಲಂಘಿಸ್ತಾ ಸಾರ ಸಂಗ್ರಹ ಮಾಡುವುದಕ್ಕೆ ತೊಡಗಿದೆ. ಒಂದು ದಿವಸ ಗುರುವನ್ನು ಮೀರಿದ ಶಿಷ್ಯನಾಗುತ್ತಾನೆ. ನೆನಪಿಟ್ಟುಕೋ. ನೀವು ನನ್ನ ಗುರುವಾಗಿ ಹುಟ್ಟಿದಕ್ಕೆ ನಿಮ್ಮ ಜನ್ಮ ಸಾರ್ಥಕ ಆಯಿತು.
ನೀನು ಏನು ಹೇಳಿದ್ಯೋ ಅದನ್ನೇ ಹೇಳಲಿಕ್ಕೆ ಹೊರಟದ್ದಲ್ವ? ಹೌದು ಅಲ್ಲ, ಅದೇನಾದ್ರೂ ತಲೆ ಕೆಳಗಾಯ್ತು ಅಂತ? ಇಲ್ಲ ಇಲ್ಲ ಇಲ್ಲ. ಈಗ ಅದಕ್ಕೆ ಏನಪ್ಪ ಅರ್ಥ ನೀನು ಹೇಳಿದ್ದಕ್ಕೆ? ಅರ್ಥ ನೀವೇ ಮಾತಾಡ್ಲಿಕ್ಕಿರುವಾಗ ನಾನು ಅರ್ಥ ಹೇಳಿದ್ರೆ ಸರಿ ಆಗ್ತದ? ನೀನು ಅರ್ಥ ಹೇಳದಿದ್ರು ಚಿಂತಿಲ್ಲ, ಹೇಳಿದಲ್ಲ ಅನರ್ಥ ಆಗದಾಗ ಒಂದು ಗ್ರಹಿಸಿದ್ರೆ ಸಾಕು. ನಿಮ್ಮ ಜೊತೆಯಲ್ಲಿ ಇರುವಾಗ ನಾನು ಅಂಥದ್ದನ್ನು ಮಾತಾಡಿಯೇನಾ? ಅಲ್ಲ, ಮಾತಾಡಿದ್ರು ಸರಿ ಮಾಡ್ಲಿಕ್ಕೆ ನಾನಿದ್ದೇನೆ ಅಂತ ನಿನಗೆ ಭರವಸೆ ಇರುವಾಗ ನೀನು ಆನಗೆ ತೊಡಗುವಾಗ ಅಚಲವಾದ ವಿಶ್ವಾಸ ಇರುವುದರಿಂದಲೇ ನಾನು ಮಾತಾಡೋದಲ್ವೇ? ನನಗೆ ನೀನು ಅಲ್ಲದಿದ್ದರೂ ಅನೇಕ ಶಿಷ್ಯರಿದ್ದಾರೆ, ಆದ್ರೆ ನಿನಗೆ ಗುರುವಾಗಿ ಸದ್ಯ ನಾನೊಬ್ಬನೇ ಅಲ್ವ? ಹೌದು. ಆದ್ದರಿಂದ ಆಡಿದ ಮಾತಿನನ್ನು ಮಥನ ಮಾಡಿ ಸ್ವೀಕರಿಸು. ಈಗ ಅವನನ್ನು ನೋಡುವಾಗ ನನಗೂ ಅದೇ ನೋಡುವಾಗಲೇ ನಾನು ಅಡ್ಯೋ ನೀನು ಹೇಳಿದಾಗ ನೋಡಿದ್ದಲ್ಲ ನಾನು. ಸ್ವಾಮಿ, ತುಂಬಾ ಒಳ್ಳೆಯ ಹುಡುಗನ ಹಾಗೆ ಕಾಣಿಸುತ್ತಾ ಇದ್ದ. ನಾನು ನಿನ್ನಲ್ಲಿ ಹೇಗೆ ಕಾಣ್ತಾನೆ ಅಂತ ಕೇಳಲಿಕ್ಕೆ ಕರೆದದ್ದು, ಆದ್ರೆ ನೀನೇ ಮುಂದೊತ್ತಿ ಬಂದು ಒಳ್ಳೆಯ ಹುಡುಗ ಅಂತ ಔದಾರ್ಯದಿಂದ ಹೇಳಿಯೇ ಬಿಟ್ಟೆ. ನೋಡ್ಲಿಕ್ಕೂ ತುಂಬಾ ಚಂದ ಇದ್ದಾನೆ. ಸರಿ ಬಿಡಿ. ಅದೌದು, ಸ್ವರೂಪವಂತ, ಗುಣವಂತನಿರಬೇಕು. ಅದು ನಿನ್ನ ತರ್ಕ. ಈಗ ಒಂದಾಕ್ಷಣದಲ್ಲೇ ಒಮ್ಮೆಗೆ ವಿನಯ ವಿನಯ ಈಗ ಅವನಲ್ಲಿ ಉಂಟು ಅಂತಲ್ಲ, ಅಪಟಿಗಳನ್ನು ದೂರ್ತರಲ್ಲೂ ಪ್ರಾರಂಭಿಕವಾಗಿ ಅತಿ ವಿನಯ. ಅಡಿಯೋ ಎಂತದ್ದು ಅತಿ ವಿನಯ? ನಾನೀಗ ಅತಿ ವಿನಯ ಅಂತ ಹೇಳಿದ್ದಲ್ಲ. ಕೆಲವರಲ್ಲಿ ವಿನಯ ಅತಿಯಾಗಿ ಶೋಭಿಸುವಂತವರು ಪ್ರದರ್ಶನಕ್ಕೆ ಮಾತ್ರ ಇಡ್ತಾರೆ, ಒಳಗಿರುವುದಿಲ್ಲ. ಇದು ಹಾಗಲ್ಲ, ಇವಳು ಗ್ರಹಿಸಿದ ಹಾಗೆ ಒಳಗಿನಿಂದಲೇ ಹೊರಟದ್ದಿರಬೇಕು. ಹೀಗೆ ಪ್ರತಿ ಮಾತನ್ನು ನನ್ನನ್ನು ತುಂಡರಿಸ್ತಾ ನೀವು ಹೋಗ್ತಾ ಇದ್ರಿ. ನಾನು ಒಬ್ಬ ಪ್ರಬುದ್ಧ ಮಾತುಗಾರನ ಆಗಬೇಕಂತೇಳಿ ಪ್ರಯತ್ನ ಪಟ್ಟಾಗ ನನ್ನನ್ನು ಅಡಿಗಾಗಿದ್ದೇ ನೀವಿಬ್ಬರು ಸೇರಿ. ಮೇಧಾವಿ ನಿನ್ನನ್ನು ನಾನು ಹೇಳಿದಾಗ ಕೆಲವು ಬಾರಿ ಆದ್ರೂ ಖಂಡಿಸುವುದು ಯಾಕೆ ಗೊತ್ತುಂಟ? ಯಾಕೆ? ಗುರುವಿನಿಂದ ಶಿಷ್ಯನಿಗೆ ಮಾತ್ರ ನಿರೀಕ್ಷೆ ಇರುವುದಲ್ವಪ್ಪ, ಶಿಷ್ಯನಿಂದ ಗುರುವಿಗೂ ಇರ್ತದೆ. ಪ್ರತಿ ಬಾರಿಯೂ ಖಂಡಿಸುವಂತದ್ದನ್ನೇ ಹೇಳ್ತಾ ಬಂದವ, ಒಂದು ಸಲ ಆದ್ರೂ ನಾನು ಒಪ್ಪುವಂತದ್ದನ್ನು ಹೇಳಲಿ ಅಂತ. ಇದು ತನಕ ಅದು ಕನಸಾಗಿಯೇ ಉಂಟು, ನನಸಾಗುವ ಕಾಲ ಬರಲಿ ಅಂತ ಹಂಬಲ ಉಂಟು. ಶಿಷ್ಯರಿಂದ ಅಭಿವರ್ಧಿಸಿದ ಗುರುಗಳು ಸಲಿಲಾಶಯವಿಲ್ಲದ ಕೃಷ್ಣದಂತೆ. ನೀನು ನಾಳೆಯಿಂದ ಬಾಯ್ಪಾಠ ಮಾಡಿದ್ದಕ್ಕೆ ಅರ್ಥ ಏನು ಅಂತ ಯೋಚಿಸಬೇಕು. ಬಾಯ್ಪಾಠ ಮಾಡ್ತಲೇ ಮುನ್ನಡೆಯುವುದಲ್ಲ, ಆಯ್ತಾ? ಅರ್ಥ ಮಾತಾಡ್ಲಿಕ್ಕೆ ನೀವಿರುವಾಗ ನಾನು ಅದನ್ನು ಮಾಡ್ತಾ ಹೋದ್ರೆ ಇಷ್ಟುದ್ದ ಬೆಳೆಯುವುದಿಲ್ಲ ಗುರುಗಳೇ. ನೀನು ಮಾಡದೇ ಇದ್ದದನ್ನೆಲ್ಲ ಮಾಡ್ಲಿಕ್ಕೆ ನಾವು, ಬೇಡದಿದ್ದದೆಲ್ಲ ಮಾಡ್ಲಿಕ್ಕೆ ನೀನು. ಮುಂದೆ ನೀವು ಅರ್ಥ ಮಾತಾಡ್ಲಿಕ್ಕೆ ಹೋಗುವಾಗ ಕೂಟಕ್ಕೆ ನನ್ನನ್ನು ಕರ್ಕೊಂಡೋಗಿ ನಾನು ಪ್ರಬುದ್ಧನಾಗುತ್ತೇನೆ. ಹೌದೀಗ ಆ ಕೂಟವನ್ನು ಕೆಡಿಸಬೇಕು ಅಂತ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದೀನಿ. ಅವರು ಹೇಗೂ ಇನ್ನು ಬೆಳಿಲಿಕ್ಕಿಲ್ಲ, ಸ್ವಲ್ಪ ಅರ್ಥ ಆದ್ರೂ ಬೆಳೆಯಿಲ್ಲ. ಆಗಲಿ ಆಗಲಿ. ಈಗ ಸುಗುಣಿ ಇರಬಹುದಲ್ವ? ಹೌದು ಸ್ವಾಮಿ. ಕುಲ ಯಾವುದು ಅಂತ ಅವನೇ ಹೇಳಿದ, ಕುಲೀನನಿದ್ದಾನೆ ಎಂಬುದು ಸ್ಪಷ್ಟ ಅಲ್ವಾ? ಈಗ ವಿನಯ ಎಲ್ಲ ನೋಡಿ, ಇಂಥ ಒಳ್ಳೆಯ ಶಿಷ್ಯರಿಗೆ ಅವಕಾಶ ಕೊಡೋದು ಅದು ಒಳ್ಳೆ. ಯಾಕೆ ನಿನ್ನಲ್ಲಿ ಕೇಳಿದೆ ಅಂದ್ರೆ, ಜ್ಞಾನಾರ್ಜನೆ ಮಾತ್ರ ಮಾಡುವುದು ಹೌದಾದ್ರೆ ಅವ ಕೇಳಿದಾಗ ಆಯ್ತು ಅಂತ ಅನ್ನಬಹುದು. ಅವ ಅಂತ್ಯವಾಸಿಯಾಗಿ ಇಲ್ಲೇ ಇರ್ತಾನಂತೆ. ಆಗ ಮನೆಯೊಡತಿಯಾದಂತಹ ನೀನು ಅದಕ್ಕೊಂದು ಅಂಗೀಕಾರ ಕೊಡದಿದ್ರೆ. ಹೌದು, ಅವ ಅಂತ್ಯವಾಸಿಯಾಗಿ ಇಲ್ಲಿದ್ರೆ ನೀನು ಈಗ ಹೇಗಿದ್ಯೋ ಹಾಗೆ ನಾಳೆಯಿಂದ ಅವ ಅಂದದ್ದು. ಈಗ ಹೇಳು ಎಂಥದ್ದು? ಅದೇ 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 ನೀನಿದ್ದಂತ ಅವ ಇರ್ತಾನೆ ಅಂತ ಹೇಳಲಿಕ್ಕೆ ಬಂದದ್ದು. ಹೌದ್ರಿ, ಅವನು ನೋಡುವಾಗ ನನಗೇನು. ನೀನು ಹಾಗೆ ನೋಡಬೇಡ, ನಿನ್ನ ದೃಷ್ಟಿ ಸರಿ ಮಾಡು. ಇವನ ಒಂದು ವಕ್ರ ದೃಷ್ಟಿಗೆ ಎಲ್ಲವೂ ನಾಶ ಆಗಿ ಉಂಟು. ಇಷ್ಟು ವರ್ಷ ನಾನು ನಿಮ್ಮ ಶಿಷ್ಯನಾಗಿರ್ಲಿಲ್ಲ, ಆದರೂ ನಿನಗೆ ಬರೆದ ಪುಟವೇ ಓದಲಿಕ್ಕಾಗಲಿಲ್ಲ, ಇನ್ನೀಗ ಬರೆಯದ ಪುಟ ಎಲ್ಲ ಓದುದು. ಅವನ ಭವಿಷ್ಯ ಏನು ಇನ್ನು ಬರದೇ ಆಗಲಿಲ್ಲ, ಹಾಗಾದ್ರೆ ಒಪ್ಪಿಕೊಳ್ಳುವಾಗ ಖಂಡಿತ ಸ್ವಾಮಿ. ಎಲ್ಲರ ಜೊತೆ ಸೇರಿಕೊಂಡು ಹೊಂದಾಣಿಕೆಯಲ್ಲಿ ಹೋಗಿ ನಿನಗೆ ಕಷ್ಟ ಆದೀತು ಅಂತ ಇಲ್ಲ ಯೋಚಿಸುವುದು ನಿನ್ನ ಬಗ್ಗೆ. ಖಂಡಿತವಾಗಿ ಅವರಿಗೆ ನಾನಲ್ಲದಿದ್ದು ಇನ್ನೊಬ್ಬರಾದ್ರೂ ಸಿಕ್ಕ್ಯ? ಇಲ್ಲ ಇಲ್ಲ ಇರಲಿ. ಹಾಗಾದ್ರೆ ಬಳಿಕ ಹತ್ರಿ ಜನನ್ನು ಕರೆಯುತ್ತ ಒರೆದ ಮನಸತಿ ಜಗಿದ ಶಿಷ್ಯರ ಒಲವ ಗಳಿಸುತ್ತ ಮಮ ಸತಿ ಜಗಿತ ಶಿಷ್ಯರ ಒಲವ ಗಣಿಸುತ್ತ ಶಿಷ್ಯ ವೃತ್ತಿಯ ನಡೆಸು ನೀನು, ಶಿಷ್ಯ ವೃತ್ತಿಯ ನಡೆಸು ವಿನಯದಲ್ಲಿ. ಗುರುದೇವ, ತೇಜಸ್ವಿಗಳಾದ ವರ್ಚಸ್ವಿಗಳಾದ ಮಕ್ಕಳನ್ನು
ಅತ್ರಿ ಅನಸೂಯರು ಪಡೆದಿದ್ದಾರೆ ಅಂತ ನಾ ಕೇಳಿ ಬಂದೆ. ಹ. ವಿಶಿಷ್ಟವಾದ ವ್ಯಕ್ತಿ ವಿಶಿಷ್ಟವಾದ ಯೋಗ್ಯತೆಯಿಂದ ಲೋಕಕ್ಕೆ ಅವರು ಶುಭಕರರಾಗುತ್ತಾರೆ ಅಂತ ಪ್ರತೀಕ್ಷೆಯಲ್ಲಿ ಸಾಧು ಸಜ್ಜನರು ದೇವಾನುದೇವತೆಗಳು ಇರುವುದನ್ನು ನಾನು ಬಲ್ಲೆ. ಆದ್ರೆ ನೀನಿಲ್ಲಿ ಹೀಗೆ ಬರ್ತಿ ಅಂತ ನನಗೆ ನಿರೀಕ್ಷೆ ಇರಲಿಲ್ಲ. ನಿನ್ನನ್ನು ಪೂರ್ವದಲ್ಲಿ ನಾ ಕಂಡದ್ದೂ ಇಲ್ಲ. ಆದರೆ ಕಂಡ ಕ್ಷಣದಲ್ಲೇ ಪ್ರಥಮ ದರ್ಶನದಿಂದಲೇ ನನ್ನನ್ನು ಮಾತ್ರ ನೀನು ಪ್ರಭಾವಿಸಿದ್ದಲ್ಲ, ನನ್ನ ಹೆಂಡತಿಯನ್ನು, ಉಳಿದ ಶಿಷ್ಯರನ್ನು ಎಲ್ಲರನ್ನು ಪ್ರಭಾವಿಸಿದ್ಯಪ್ಪ. ಅವರೊಬ್ಬರನ್ನು ಉಳಿದು ಶಿಷ್ಯರನ್ನು ಅಂದ್ರೆ ಬಹುತೇಕವನ್ನು ನಾನು ಸಾಮಾನ್ಯ ನಿಯಮ ಅಂತ ಹೇಳುವುದು. ಅಪವಾದ ಎಲ್ಲ ನಿಯಮಕ್ಕುಂಟು, ನಮ್ಮ ಆಶ್ರಮಕ್ಕುಂಟು. ಆದ್ರೆ ಒಂದುಂಟು, ಅವ ಎಲ್ಲವನ್ನು ಶಂಕಿಸ್ತಾ ವಿಕಲ್ಪದಲ್ಲೇ ಹೋದ್ರು ಯಾರನ್ನು ಒಪ್ಪದ ವರ್ಗ ಅಲ್ಲ. ಅವ ಒಳ್ಳೆ ಹುಡುಗ ಒಳ್ಳೆಯವನೇ. ಆದ್ರೆ ಸ್ವಲ್ಪ ಯೋಚನೆ ಪ್ರಥಮದಲ್ಲಿ ವಕ್ರವಾಗಿ ಸಾಗುತ್ತದೆ. ಆದರೂ ಸತ್ಯವಾಗಿರ್ತದೆ. ಎಂಥದ್ದು ಸತ್ಯವಾಗಿರ್ತದೆ? ಸತ್ಯದತ್ತ ನಮ್ಮನ್ನು ಸಾಗಿಸ್ತದೆ ಎಂದದ್ದು. ಚಂದ್ರಮ್ಮ, ಇಲ್ಲ ಇರುವುದಕ್ಕೆ ಆಕ್ಷೇಪ ಇಲ್ಲ. ಶಿಷ್ಯ ಸ್ವೀಕಾರ ವಿಧಿಯಿಂದ ನಿನ್ನನ್ನು ಶಿಷ್ಯನಾಗಿಸುವುದಕ್ಕೂ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ನಿನ್ನ ಮನದ ಶಾಸ್ತ್ರೀಯವಾದ ಯಾವೆಲ್ಲ ಸಂದೇಹಗಳು ವಿಕಲ್ಪಗಳುಂಟು ಅದನ್ನು ನಿವಾರಿಸುವುದಕ್ಕೂ ಆಕ್ಷೇಪ ಇಲ್ಲ. ಆದರೆ ಒಂದುಂಟು, ಮನೆಯಲ್ಲಿದ್ದು ಕಲಿಯುವುದು ಅಂತ ಆಗುವಾಗ ಗುರುವಿಗೆ ಬೇಕಾದಂತೆ ಇದ್ರೆ ಸಾಕಾಗುವುದಿಲ್ಲ. ಸಹವರ್ತಿಗಳಾಗಿ ಈಗ ಗುರುಪತ್ನಿ ಇರ್ತಾಳೆ, ಅವಳ ಮನದ ಒಲವನ್ನು ಸಂಪಾದಿಸಬೇಕು. ಶಿಷ್ಯರಿರ್ತಾರೆ, ಸಹವರ್ತಿಗಳು ಸತೀರ್ಥರಾಗಿರುವವರು, ಅವರ ಒಲವನ್ನು ನೀನೆಂತದೋ ಹಾಗೆ ಕಣ್ಣಾರಿ. ಅವ ನನ್ನ ಜೊತೆಲಿ ಇರುವುದು ಬೇಡ. ಅವ ಬಂದಾಗಲೇ ನನಗೆ ಶೀತ ಆಗಿದೆ, ಮತ್ತೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದೆ. ಕೆಲವರಿಗೆ ರೋಗ ತಂದವರಿಗೆ ಮದ್ದೇನು ಅಂತಲೂ ಗೊತ್ತಿರ್ತದೆ. ನಿನಗೆ ಇದು ಯಾವತ್ತೂ ಇರಬೇಕು ಅಂತ ಉಂಟಾ ಶೀತ? ಇಲ್ಲ. ಹಾಗಾದ್ರೆ ಅದನ್ನು ನಿವಾರಿಸುವ ಬಗೆ ಹೇಗೆ ಅಂತ ಅವನಲ್ಲೇ ಕೇಳು. ಈಗ ಅವನಿಂದಲೇ ಬಂದದ್ದಾಗಿದ್ರೆ ಈ ಹಿಂದೆ ಬಂದವರನ್ನು ಅವ ನಿವೃತ್ತಿ ಮಾಡಿರಬೇಡ. ಗುರುಗಳೇ, ಅವರಿಗೆ ನಾನು ಬದ್ದು ಕೊಡ್ತೇನೆ. ಅದು ಅವ ಕೊಡ್ತಾನಂತೆ. ನನಗೆ ಇವನನ್ನು ನೋಡುವಾಗ ಏನೋ ಒಂಥರ ಕಾಣ್ತದೆ. ಅದೇ ಈಗ ನಿನಗೆ ವೈದ್ಯರಾಗಿ ಕಾಣಬೇಕು, ಮದ್ದು ಕೊಡ್ತೇನೆ ಅಂದ್ರಲ್ಲ. ನನಗೆ ಕೊಟ್ರೆ ಸಿಕ್ಕಿದವರಿಗೆಲ್ಲ ಕೊಡ್ತಾ ಹೋದ್ರೆ ಇವ. ಆದ್ರೆ ಸಿಕ್ಕಿದವರೆಲ್ಲ ರೋಗಿಗಳಾಗಿರ್ಬೇಕಲ್ಲ ನಿನ್ನ ಹಾಗೆ. ಅವನು ರೋಗಿಗಳನ್ನಾಗಿ ಪರಿವರ್ತಿಸುವಾಗ ಮುಖಚರ್ಯ ಕಾಣ್ತದೆ. ಇಲ್ಲ ಅವರ ರೋಗ ನಿವಾರಕನ ಹಾಗೆ ನನಗೆ ಪ್ರತೀಕ್ಷೆ ಹುಟ್ಟುತ್ತದೆ. ನೀನು ಆತಂಕ ಪಡಬೇಡುವ. ಎಲ್ಲರ ಮನಸ್ಸಿನ ಸದ್ಭಾವವನ್ನು ಬೆಳೆಸಿಕೊಂಡು ನಿನಗೆ ವಿದ್ಯಾಭ್ಯಾಸ ಸಂಪನ್ನ ಆಗುವಲ್ಲಿ ತನಕ ಇಲ್ಲಿ ಇರ್ಲಿ ಅಲ್ಲ ಹುಡುಗ. ಖಂಡಿತವಾಗಿ. ಇವತ್ತು ಬೆದರಿದ್ದೊಮ್ಮೆ ನಾನು ಬೇರೆ ಏನೋ ತೊಡಗಿದ್ದಾಗ ಒಮ್ಮೆಲೆ ನಾ ಮಾತಾಡಿಸಿದವನಂತೆ. ಇಲ್ಲ ಸ್ವಾಮಿ. ಎಲ್ಲ ಕಳೆದು ಹೋಗಿದ್ದೆ ಹೇಗೆ? ಇಲ್ಲ, ನಿಮ್ಮ ಜೊತೆಯಲ್ಲೇ ಇದ್ದೇನೆ. ಅಲ್ಲ, ನನ್ನ ಜೊತೆಯಲ್ಲಿ ಕಾಯ ಉಂಟು, ಮನಸ್ಸಲ್ಲಿ ಕಳೆದು ಹೋಯ್ತು ಅಂತ ಕೇಳಿತು. ಹುಡುಗ ಬಂದಿದ್ದಾನೆ, ಅವರಿಗೆ ಮಾರ್ಗದರ್ಶನ ಮಾಡಬೇಕು, ಆಶ್ರಮದಲ್ಲಿ ಹೇಗಿರಬೇಕು ಅಂತ ಹೇಳಬೇಕು. ಎಲ್ಲವನ್ನೂ ಹೇಳಿಕೊಡ್ತೇನೆ. ಆದೀತು. ಅವನು ಇಲ್ಲಿಯೇ ಇರಲಿ. ಅವರ ಹಳೆ ಶಿಷ್ಯ ಅಲ್ವಾ? ಹೌದೌದು. ಮಠದ ಬಗ್ಗೆ, ಆಶ್ರಮದ ಬಗ್ಗೆ ನಾನು ಅವರಲ್ಲಿ ತಿಳುವಳಿ ಹೆಚ್ಚು ಹೇಳಿಯಾಳು. ಉಳಿದದ್ದಿದ್ರೆ ಇವ ಪೂರ್ತಿ ಮಾಡಿ ಕೊಟ್ಟ. ಹೇಳಿಕೊಡೇನು? ಆಯ್ತು ಗುರುಗಳೇ. ನನಗೆ ನಿತ್ಯಾನಿಕಕ್ಕೆ ಹೊತ್ತಾಯ್ತು. ಆಯ್ತು. ಆಶ್ರಮದಲ್ಲಿ ಇದ್ದುಕೊಳ್ಳಿ, ನೋಡಿಕೊಳ್ಳಿ, ಹುಡುಗ ನೋಡಿಕೊಳ್ಳಿ. ಚಂದ್ರ, ನಾನು ಇಲ್ಲಿಯ ಹಳೆಯ ಶಿಷ್ಯ, ನೀನೀಗ ಹೊಸದಾಗಿ ಬಂದವ. ನಾನು ಹೇಳಿದಾಗೆ ಕೇಳಬೇಕು. ಆಚೆ ಈಚೆ ಏನಾದರೂ ಬರಲಿ. ಈಚೆ ತಿರುಗು. ಹಿಡ್ಕೋ, ಇದನ್ನು ಹಿಡ್ಕೋ. ಬರೋದಲ್ಲ ಇಲ್ಲಿ. ಚಂದ್ರಮನ
ಬಲು ಪೆದ್ದ ಬಲ್ಲಿದನ ತರ ಗುಡ್ಡ ನಡಗಿಸುತ್ತಲಿದ್ದ ಶಿಷ್ಯ ಹೀಗೆ ಅಲ್ವಾ? ಓಹೋ, ಕಳ್ಳ ಕೊರಮ ಚಂದ್ರ, ನಿನ್ನ ಮೇಲೊಂದು ಕಣ್ಣು ನನಗೆ ಆಶ್ರಮದ ವ್ಯವಸ್ಥೆಯಲ್ಲಿ ಸಾಂಗೋಪಾಂಗವಾಗಿ ಷಟ್ಕರ್ಮಗಳು ನಡೀತಾ ಇರುವುದರಿಂದ ತೃಪ್ತನೇ ಇದ್ದೇನೆ. ಆದ್ರೆ ಅಲ್ಪಕಾಲ ಆಶ್ರಮವನ್ನು ಬಿಟ್ಟಗಲಬೇಕಾದ ಅನಿವಾರ್ಯತೆ ಬರ್ತದೆ. ಯಾಗಾದಿರೇವ ಧರ್ಮ ಎಂಬುದು ವೇದಾನುಶಾಸನ. ಯಜ್ಞದ ಮೂಲಕವಾಗಿಯೇ ಸಾಧ್ಯವಾದದ್ದೆಲ್ಲವನ್ನು ಕೂಡ ಸಾಧುವಾಗಿ ಮಾಡಿ ನಾವು ಸ್ವೀಕರಿಸಬೇಕು ಅಂತ ವೇದ ಶಾಸನ. ದೇವಾನು ದೇವತೆಗಳಾದರೂ ತಾವು ಭೋಗ ಪ್ರಪಂಚವನ್ನು ಆಳ್ತಾ ಇದ್ದರೂ ಕೂಡ ಕೇವಲ ಭೋಗದಲ್ಲೇ ಅವರು ನಿರತರಾಗುವುದಲ್ಲ, ಸತ್ಕರ್ಮದಿಂದ ಲೋಕಾದರ್ಶವನ್ನು ಬಿಂಬಿಸ್ತಾರೆ ಎಂಬುದಕ್ಕೆ ವರುಣ ತೊಡಗಬೇಕೆ ವಹಿಸಿದಂತಹ ಯಾಗವೇ ನಿದರ್ಶಕ ಅಲ್ವೋ. ತಾವು ಯಾಗದ ಮೂಲಕವಾಗಿಯೇ ದೇವತ್ವವನ್ನು ಗಳಿಸಿಕೊಂಡ್ರು. ತಾವು ಪ್ರಾಪ್ತಿಯಾಗಿ ಹೊಂದಿದ್ದೇನನ್ನೋದನ್ನು ಹೊಂದಿದ ಮೇಲೆ ಏರಿದ ಮಾರ್ಗವನ್ನು ಮರೆಯದೆ ಸತ್ಕರ್ಮದಿಂದ ಅನ್ಯರಿಗೂ ಆದರ್ಶವಾದಾಗ ಪುರೋಹಿತನಾಗಿ ಆಚಾರ್ಯನಾಗಿ ಅವರಿಗೆ ಮಾರ್ಗದರ್ಶನ ಮಾಡ್ತಾ ಅವರ ಒಡಗೂಡಿ ಇರಬೇಕಾದ್ದು ಯುಕ್ತ. ಇಷ್ಟು ಹೋಗಬೇಕು ಅಂತಾದ್ರೆ ಇದ್ದದಕ್ಕೊಂದು ವ್ಯವಸ್ಥೆ ಆಗಬೇಡುವ ಅಲ್ಪಕಾಲಕ. ಮೇಧಾವಿ ಇದು ನೀನು ಓಡ್ಲಿಕ್ಕೆ ನಾ ಕರೆದ ಮೇಲೆ ತೊಡಗಿದ್ದೋ ಅಥವಾ ಓಡ್ತಾ ಇದ್ದವ ಕರದಲ್ಲಿಗೆ ಬಂದು ಬಿದ್ದದ್ದು? ಅಲ್ಲ, ಕರೆದಾಗ ನಾನು ಓಡಿ ಬಂದದ್ದು. ಕಡಿದಾಗ ಓಡಿ ಏನು ಬರಲಿ ಅವಸರದ ಕರೆ? ಅಲ್ಲ, ಈಗ ನೀನು ಅವಸರದಿಂದ ಬಂದಾಗ ನಾನು ಕೇಳಬೇಕಾಯ್ತು. ನಿನಗೇನಾದ್ರೂ ಹೇಳಲಿಕ್ಕೆ ಅವಸರ ಉಂಟಾ? ಇಲ್ಲ ಇಲ್ಲ, ಏನಿಲ್ಲ. ಒಂದು ಕೆಲಸ ಇತ್ತ. ಗುರುವೊಂದು ದಿನ ಶಿಕ್ಷಣ ಕರೆದನ್ನ ಶಿಕ್ಷಣ ಕರೆದಂದ ಚರತಿ ಪನ ಕ್ರತುಮಿಗಾನು ತೆರಳುವೆನು ಬರುವರಕವು ಕದನದಲ್ಲಿರು ನೀನು ಕೇಳು ನಿಜವೂ ಅಯ್ಯೋ ಕಲಿಸುವುದರತ್ತ ಒಂದು ಬಿಟ್ಟು ಮತ್ತೆಲ್ಲ ವಿಷಯದಲ್ಲಿ ನಿನಗೊಂದು ಆಸಕ್ತಿ ಉಂಟಲ್ವ? ನೀನೆಂತದೆ ನಾನು ಯಾರಲ್ಲಿ ಕಲೀಲಿಕ್ಕೆ ಇನ್ನು ದಿನ ಉಂಟಲ್ಲ ಗುರುಗಳೇ. ಯಾರಿಗೆ? ನನಗೆ. ಎಷ್ಟು ಉಂಟು ಅಂತ ಯಾರು ಹೇಳಿದ್ದು? ಎಲ್ಲ ಅಲ್ಲ, ಎಷ್ಟು ದಿವಸ ಉಂಟು ಅಂತ ಯಾರಾದ್ರೂ ಹೇಳಿದ್ರು? ಇಲ್ಲ, ಯಾರು ಹೇಳಲಿಲ್ಲ. ಈಗ ಅವ ಸಿಕ್ಕಿದ್ರು ಅಂತಕ? ಇಲ್ಲ. ಇಲ್ವಲ್ಲ? ಇಲ್ಲ. ಬ್ರಹ್ಮ ಸಿಕ್ಕಿದ್ರು? ಇಲ್ಲ. ಮತ್ತೆ ನಿನ್ನ ಆಯುಷ್ ಎಷ್ಟು ಅಂತ ಯಾರು ಹೇಳಿದ್ರು? ಬ್ರಹ್ಮ ಈ ಪ್ರಸಂಗದಲ್ಲಿ ಇಷ್ಟು ಬೇಗ ಬರ್ಲಿಕ್ಕೆ ಉಂಟು. ನಾಳೆ ಮಾಡುವ ಎಂದಿದ್ದದನ್ನು ಇಂದು ಮಾಡು, ಇಂದು ಮಾಡುವ ಎಂದಿದ್ದದನ್ನು ಈಗ ಮಾಡು, ಈಗ ಮಾಡುವ ಅಂತ ಹೊರಟದನ್ನು ಆ ಕ್ಷಣದಲ್ಲೇ ಮಾಡಿ ಮುಗಿಸು. ಇದು ನಿಜವಾದ ಪ್ರಾಜ್ಞರ ನೆಲೆ. ಅಂದ್ರೆ ಮರುಕ್ಷಣ ಏನು, ಯಾರಿಗೆ ಹೇಗೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೂ ನಾಳೆ ಎಂಬುದೊಂದು ಉಂಟಲ್ವೇ ಗುರುಗಳೇ? ನಿನಗುಂಟು ಅಂತ ಪ್ರಶ್ನೆ ಲೋಕಕ್ಕಿರ್ಲಿ. ಈಗ ಲೋಕದ ನಾಳೆಯನ್ನು ನಾವು ಕಾಣ್ತೇವೆ ಅಂತ ಪ್ರಶ್ನೆ. ನೀನು ಎಲ್ಲ ನಾಳೆಗೆ ಕಲಿಯುವುದಾದ್ರೆ ಮತ್ತೆ ಹಿಂದೆಂತದ್ದು ಮಾಡುದು ನೀನು? ಅಲ್ಲ, ನಾಳೆ ಏನಾಗ್ತದೆ ಅನ್ನೋ ಒಂದು ಕುತೂಹಲ ನನಗೆ. ಈಗ ಯಾವುದರ ಬಗ್ಗೆ ನೀನು ಹೇಳುದು? ನಾಳೆ ಯಾರಿಗೆ ಏನಾಗ್ತದೆ ಅಂತ, ಎಲ್ಲಿ ಏನಾಗ್ತದೆ, ಭವಿಷ್ಯ ಏನಾಗ್ತದೆ ಅಂತ ನೀನು ವರ್ತಮಾನ ಸರಿಯಾಗಿ ಅರ್ಥ ಮಾಡಿಕೊ. ಈಗ ನಾನು ಯಾಕೆ ಕರೆದದ್ದು ಅಂತ ಕೇಳುದು ಬಿಟ್ಟು ಮತ್ತೆಲ್ಲ ಮಾತಾಡ್ತಾ ಇದ್ದೆ. ಅವಸರದಲ್ಲಿ ಬರ್ಬೇಕಂತ ಹೇಳಿದ್ರಲ್ಲ ಗುರುಗಳೇ. ಹೌದಾ? ಏನಿಷ್ಟು ಅವಸರ? ಅರುಣ ಲೋಕದಿಂದ ಕರೆ ಬಂದಿದೆ. ಹೌದಾ? ಹೌದು. ನೀವು ಹೋಗಿ ಗುರುಗಳೇ, ಹೋಗಿ. ಎಲ್ಲಿಗೆ? ಯಾರಿಗೆ ಕರೆ ಬಂದಿದ್ದು ಅಂತ ಕೇಳಿದ್ರೆ ನೀವು ಹೋಗಿ ಅಂದ್ರೆ? ಅಲ್ಲ, ನನಗೆ ಎಂತದಕ್ಕೆ ಕರೆ ಬಂದಿದೆ? ಏನೋ ನನಗೆ ಒಂಥರ ಮನಸ್ಸು ಚಂಚಲ ಆಗ್ತಾ ಉಂಟು, ಅದಕ್ಕೆ ನೀವು ಹೋಗಿ ಅಂದೆ. ಅಲ್ಲ, ಮಡದಿ ಮಕ್ಕಳು ಸಂಸಾರ ಗುರುಕುಲ ಅಂತಿದ್ದ ನನಗೇ ಇಲ್ಲದ್ದು. ಯಾರು ಇಲ್ಲದೆ ಏಕಾಕಿ ಇದ್ದೀರಿ, ನಿನಗೆ ಎಂತದ್ದು? ಅದು ಹೌದಲ್ಲ? ಹೌದು. ನಿಮಗೆ ತಲೆ ಬಿಸಿಲ್ಲ, ಮತ್ತೆ ನನಗೆ ತಲೆ ತಲೆ ಇರುವುದು ಯಾಕೆ ಗೊತ್ತುಂಟ? ದೇಹದ ಯಾವ ಅಂಗವೂ ಕೂಡ ಬಿಸಿ ಏನದಂತೆ ನಮ್ಮನ್ನು ನಾವು ರಕ್ಷಿಸುವುದಕ್ಕೆ ನೀನು ಅದನ್ನೇ ಬಿಸಿ ಮಾಡ್ತಾ ಇದ್ದಿ, ಮತ್ತೆ ಉಳಿದದ್ದು ಸರಿ ಇದ್ದೀತ? ಅದು ಹೌದು. ಆದ್ದರಿಂದ ನಿಮಗೆ ತಲೆ ಬಿಸಿಲ್ಲ, ನನಗೆ ಯಾಕೆ ಮತ್ತೆ
ಸುಮ್ಮನೆ ನಾನು ತಲೆ ಬಿಸಿ ಯಾವತ್ತು ಏನು ಇಲ್ಲ ಅಂತ ಹೇಳಿದ್ದಲ್ಲ, ಈಗ ಇಲ್ಲ ಅಂದದ್ದು ನಾನು. ಮತ್ತೆ ತಲೆಯಲ್ಲಿ ಬಿಸಿ ಆಗುವ ವಿಚಾರಗಳು ಬಂದ್ರೆ ಸ್ವಲ್ಪ ಉಷ್ಣತೆ ಏರುಪೇರಾಗುವುದು ಸಹಜವೇ ಎಲ್ಲರಿಗೂ. ನಾಳೆಯೂ ಆಗ್ಬೋದು, ನಾಡದ್ದು ಆಗ್ಬೋದು ನಿಮಗೆ. ತೇಜಸ್ಸಿನ ಲೋಕವಾದ ದೇವಲೋಕವನ್ನು ಆಚಾರ್ಯನಾಗಿ ಮುನ್ನಡೆಸುವವನು ದೇವತೆಗಳ ಬಿಸಿಯನ್ನೇ ಏರುಪೇರಾಗದಂತೆ ಕಾಪಿಡುವವರು ಹಾಗೆಲ್ಲ ಹೆಚ್ಚು ಕಡಿಮೆ ಆಗ್ಲಿಕ್ಕಿಲ್ಲ. ಸರಿ ಗುರುಗಳು, ಈಗ ಕರೆದದ್ದು ಯಾಕೆ? ವರುಣ ಲೋಕದ ಅಧ್ವರಕ್ಕಾಗಿ ನಾ ಹೋಗ್ತೇನೆ. ಕೆಲ ದಿವಸಗಳ ಕಾಲ ಅಲ್ಲಿ ಅಧ್ವರ ಲಂಬಿಸೀತು. ಕೆಲ ದಿವಸ ಅಂತ ಹೇಳಿದ್ರೆ ತುಂಬಾ ದಿವಸ ಆಗ್ಬೋದಾ? ನಿರ್ದಿಷ್ಟವಾಗಿ ಗೊತ್ತಿದ್ರೆ ಇಷ್ಟೇ ದಿವಸ ಅಂತ ಹೇಳುವುದಿಲ್ವಾ? ಅಲ್ಲ, ನೀವು ಬರುವಾಗ ಒಂದು 3 ತಿಂಗಳು 6 ತಿಂಗಳು ಆಗಬಹುದಾ? ಗೊತ್ತಿಲ್ಲ. ಮತ್ತೆ ಈಗ 9 ಬಿಟ್ಟದ್ದು ಯಾಕೆ? ಈಗ 3, 6 ಅಂದೆ, ಮತ್ತೆ 9 ಬಿಟ್ಟದ್ದು ಯಾಕೆ? ಹೆಚ್ಚು ಮಾಡ್ತಾ ಹೋಗು. ಅದಾದ ಮೇಲಾದ್ರೂ ತಾವು ಬರಬಹುದೇ? ಒಂದು ಕುತೂಹಲ, ನನಗೆ ಕುತೂಹಲ ಗುರುಗಳೇ, ನನಗೆ ಬೈ ಚುಮ್ಮ ಆಗ್ತದೆ. ಅಲ್ಲ, ಅದು ನೀನಲ್ಲೇ ಕೇಳಿದೆ. ಈಗ 2, 4, 6, 8 ಅಂತ ಯಾಕೆ ಹೇಳಲಿಲ್ಲ? ಅದು ಹೌದಲ್ಲ. 3, 6, 9 ಇದೇ ಯಾಕೆ ನಿನಗೆ? ಎಲ್ಲ ವಿಷಮವೇ ಅಲ್ವಾ? ಅದು ಸಮದಲ್ಲಿ ಸಾಗುವುದೇ ಇಲ್ಲ ನೀನು. ಹಾಗಲ್ಲ, ಒಂದು 3 ಮಂಡಲ, 1, 2 ಮಂಡಲ, 3 ಮಂಡಲ. ಎಂತದು ಮಂಡಲ? ಏನಿಲ್ಲ. ಯಾವ ಯಾಗ ಯಾವ ಯಜ್ಞ ಅಂತ ಖಚಿತವಾಗಿ ನನಗೂ ಗೊತ್ತಿಲ್ಲ. ಲೋಕಹಿತಾರ್ಥವಾಗಿ ಯಾಗ ಸಂಕಲ್ಪ ಮಾಡಿದ್ದೇನೆ, ಆಚಾರ್ಯರಾಗಿ ನಿಮ್ಮನ್ನು ವರಿಸ್ತಾ ಇದ್ದೇನೆ, ಬಂದು ಮುನ್ನಡೆಸಬೇಕು, ಇಷ್ಟು ಮಾತ್ರ ನಿರೂಪ ಬಂದದ್ದು. ಹೋಗುವಾಗಲೇ ಎಷ್ಟು ತಿಂಗಳಂತ ನಮಗೆ ನಿಘಂಟಿಲ್ಲ. ನಿನಗೆ ಯಜ್ಞದ ಬಗ್ಗೆ ಬಿಟ್ಟು ಮಾಸದ ಬಗ್ಗೆ ಮಾತ್ರ ಚಿಂತೆ ಯಾಕೆ? ಅದು ಎಷ್ಟೇ ಆಗಲಿ ಒಳ್ಳೇದಾಗುವುದಿದ್ರೆ ಎಷ್ಟು ತಿಂಗಳಲ್ಲಿ ಆದ್ರೇನು ಅಲ್ವಾ? ಅದರಿಂದ ಲೋಕಕ್ಕೆ ಒಳ್ಳೇದಾದ್ರೆ ಈಗ ಎಷ್ಟು ತಿಂಗಳಲ್ಲಿ ಆದ್ರೇನು? ಆದ್ದರಿಂದ ನೀವು ಎಲ್ಲಿ ಅಲ್ಲಿ ಯಜ್ಞಕ್ಕೆ ಹೋಗ್ತಾ ಇದ್ದೀರಲ್ಲ ಗುರುಗಳೇ, ಇಲ್ಲಿ ಎಷ್ಟು ತಿಂಗಳಾದ್ರೆ ನಮಗೇನು? ಇಲ್ಲಿ ಅಲ್ಲಿ ಈಗ ಇರುವುದು ಇಲ್ಲದಿರುವುದು ನಾನೇ ಅಲ್ವ? ಹೌದೌದು. ಎಲ್ಲಿದ್ದರೂ ಆಗುವುದು ತಿಂಗಳೇ ಅಲ್ವ? ಆದ್ದರಿಂದ ಅಲ್ಲಿ ನಾನಿರುವಷ್ಟು ಕಾಲ ಇಲ್ಲಿ ಆ ತಿಂಗಳು ಮುಂದೆ ಹೋಗ್ತಾ ಇರ್ತದೆ. ಅಲ್ಲಿ ಮುಗಿದಾಗ ನಾನು ಮರಳುತ್ತೇನೆ. ಮರಳುವ ತನಕ ಈಗ ದಿನ ಲೆಕ್ಕ ಮಾಡ್ತಾ ಇರುವುದಲ್ಲ ನೀನು. ಆಶ್ರಮದಲ್ಲಿ ಏನಾಗಬೇಕು ಏನಾಗಬಾರದು ಅದರ ಕುರಿತು ಗಮನ ಕೊಡಬೇಕು. ಸರಿ ಗುರುಗಳೇ. ಇದು ಹಿರಿಯ ವಿದ್ಯಾರ್ಥಿಯಾಗಿ ಕಿರಿಯ ವಿದ್ಯಾರ್ಥಿಗಳನ್ನು ಎಲ್ಲರನ್ನು ತರತಮ ಭಾವ ಇಲ್ಲದೆ ಮುನ್ನಡೆಸ್ತಾ ಅಮ್ಮನಿಗೆ ಸಹಾಯ, ನನ್ನ ಹೆಂಡತಿಗೆ ಸಹಾಯ ಮಾಡ್ತಾ ಇರಬೇಕು ಅಂತ. ಆಯ್ತು ಗುರುಗಳೇ. ಎಲ್ಲೋ ತಿರುಗುತ್ತಾ ಎಲ್ಲೋ ಕಳೆದು ಹೋಗುವುದಲ್ಲ. ಇಲ್ಲ ಇಲ್ಲ, ಇನ್ನು ಮೇಲೆ ನೀವು ಹೋದ ಮೇಲೆ ನಾನು ಎಲ್ಲಿ ಹೋಗುದಿಲ್ಲ, ಇಲ್ಲೇ ಇರ್ತೇನೆ. ನನ್ನ ನಿರೀಕ್ಷೆ ಬೇರೆ ಉಂಟು. ಈಗ ನಾನು ಹೊರಡುವಾಗ ನೀವು 3 ತಿಂಗಳು 6 ತಿಂಗಳು 9 ತಿಂಗಳು ಬರುವಲ್ಲಿವರೆಗೂ ನಾನು ನಿರೀಕ್ಷೆಯಲ್ಲಿ ಇರ್ತೀನಿ. ನಾನೀಗ ಹೋಗುವಾಗ ಆಶ್ರಮದಲ್ಲಿ ನಿನಗೇನಾದ್ರೂ ಅಪೇಕ್ಷಿತ ಉಂಟಾ? ಇಲ್ಲ, ಏನಿಲ್ಲ. ಏನಾದ್ರೂ ಆಗಬೇಕಾದುಂಟು? ಮತ್ತೆ ಗುರುಗಳಲ್ಲಿ ಅದು ಕೇಳಲಿಕ್ಕೆ ಬಿಟ್ಟೋಯ್ತು, ಹೀಗೆ ಹೇಳಲಿಕ್ಕೆ ಬಿಟ್ಟೋಯ್ತು ಅಂತ ಹೇಳಲಿಕ್ಕಿಲ್ಲ. ಇಲ್ಲ, ಎಲ್ಲ ನೋಡಿಕೊಳ್ತೀಯಲ್ಲ, ಸತ್ಯಲ್ಲೂ ಹೇಳಿ. ಏನು ವ್ಯತ್ಯಾಸ ಆದ್ರೂ ಸೂಕ್ಷ್ಮವಾಗಿ ನಾನು ಗ್ರಹಿಸ್ತಲೇ ಇರ್ತೇನೆ. ನಿನ್ನ ಕಣ್ಣೋಟದ ರಕ್ಷಣೆಯಲ್ಲಿ ಎಲ್ಲ ಇರ್ತದೆ ಎಂಬ ವಿಶ್ವಾಸದಿಂದ ಇದು ಬೃಹಸ್ಪತಿ ಹೊರಡ್ತಾ ಇದ್ದಾನೆ. ಗುರುಗಳೇ, ಹೊರಟಿದೆಯಾ ನೀವು? ನಿನಗೆ ಎಂತದ್ದು ವಿಕಲ್ಪ ಎಂತದ್ದು? ಅಲ್ಲ, ನೀವು 3 ತಿಂಗಳು ಆಗ್ಬೋದ ಬರುವಾಗ? ನನ್ನ ಮೇಲೆ ವಿಶ್ವಾಸದಿಂದ ನೀವು ಹೋಗುದಲ್ವೇ? ನಮ್ಮ ಶಿಷ್ಯ ಮತ್ತೊಬ್ಬ ಇದ್ದಾನಲ್ಲ, ಅವರ ಬಗ್ಗೆ ನಿಮ್ಗೆ ಗೊತ್ತುಂಟಾ? ಚಂದ್ರನು ಸುಭಗತನಲ್ಲ, ಚಂದ್ರನು ಸುಭಗತನಲ್ಲ, ತಾರನಲ್ಲ, ತಾರನಲ್ಲ.
ನಾನು ಹೇಳಿದ್ದು ಮನದಲ್ಲಿ ನಿನ್ನ ಸಂದೇಹ ನಿವಾರಿಸಿದ ಮೇಲೆ ಯಜ್ಞಕ್ಕೆ ಹೋಗುವುದು ಅಂತ ನಿಂತದ್ದು. ನಾನು ಅದಕ್ಕೆ ಕೇಳಿದ್ದು ನೀವು ಬರುವಾಗ ಎಷ್ಟು ದಿವಸ ಆಗ್ಬೋದು ಅಂತ. ಈಗ ಎಷ್ಟು ದಿವಸದಲ್ಲಿ ಬರಬೇಕು? ನೀವು ಕೇಳುವ ಹೋಗುದೇ ಬೇಡ ಅನ್ನಿಸ್ತದೆ. ತೊಡಗುವಾಗಲೇ ನೋಡು ಅಪಶಬ್ದ ಹೇಳಿದೆ. ಇಲ್ಲ ಮತ್ತೆ ಹಾಗಲ್ಲ. ಮತ್ತೆ ಈಗ ನನ್ನ ಮೇಲೆ ನಿಮಗೆ ಪೂರ್ಣ ವಿಶ್ವಾಸ ಉಂಟು. ಇಲ್ಲೆಲ್ಲವನ್ನು ನೋಡ್ಕೊಳ್ಳಿಕ್ಕೆ ನನ್ನ ಹತ್ರ ಹೇಳಿದ್ದೀನಿ. ಆದ್ರಿಂದಲೇ ಹೊಣೆ ಹೊರಿಸುವ ಅರ್ಥದಲ್ವೇನೋ. ನಾನು ಹೋಗುವುದೇ ಬೇಡ ಅಂತಿದ್ರೆ ಈಗ ವರುಣ ಕರೀತಾನ. ಅದೇ ಗುರುಗಳೇ, ಎಂತದ್ದು? ಒಬ್ಬನ ಮೇಲೆ ವಿಶ್ವಾಸ ಇಡಬೇಡಿ ನೀವು. ನೀನು ನಾಟಕ ಮಾಡಬೇಡ ನೀವು. ನಾಟಕದವರು ಬಂದು ಹೋಗಿ ಆಯ್ತಲ್ಲ. ಅಲ್ಲ ಹೌದು, ಆದ್ರೆ ಗುರುಗಳೇ ಅಂತದ್ದು. ಆದ್ರೆ ಗುರುಗಳೇ, ನನ್ನನ್ನು ನಂಬಿ ನೀವು ಬೇರೆಯವರನ್ನು ನಂಬಿ ನೀವು ಆಶ್ರಮವನ್ನು ಬಿಟ್ಟು ಹೋಗುದು ಸರಿಯಲ್ಲ. ನೀನು ಯಾರ ಬಗ್ಗೆ ಮಾತಾಡೋದು? ಅವೈತಾನಲ್ಲ, ಯಾರು? ಕಳ್ಳ ಕೊರಮ, ಕಳ್ಳನ ಮಗ. ನೀನೀಗ ಆಶ್ರಮದಲ್ಲಿ ಇದ್ದವರ ಬಗ್ಗೆ ಹೇಳುದಲ್ಲ. ನೀನು ಹೇಳಿದವರೇ ಅವರು ಹೌದು ಅಂತಾದ್ರೆ ಅವರನ್ನು ಶಿಷ್ಯರು ಅಂತ ಕರೆದು ನಾನೇನಾಗ್ತೇನೆ? ಅವರಿಗೆ ಗುರು ಅಂತಾಗುದಿಲ್ವಾ? ಮಾತಾಡುವಾಗ ಎಚ್ಚರ ಇರಬೇಕು. ಆದ್ರೂ ಗುರುಗಳೇ, ಎಂತದು? ನೀವು ಹೀಗೆ ಪ್ರತಿ ಸಲವೂ ನನ್ನನ್ನು ಜೋರು ಮಾಡಿ ನನ್ನ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದೀರಿ. ಈ ಸಲ ಜೋರು ಮಾಡುದಿಲ್ಲ. ನೀನು ವಿಷಯ ಹೇಳ. ನಾನೊಂದು ಹೀಗೆ ಕೆಲ ವಿಷಯಗಳನ್ನು ಹೇಳಿ ಉತ್ತಮ ವಾಗ್ಮಿ ಆಗ್ಬೇಕು ಅಂತ ಹೇಳಿ ನಾನು ಆಶಿಸ್ತಾ ಇದ್ದೀನಿ. ಒಳ್ಳೆ ವಿಷಯ ಹೇಳಿ ವಾಗ್ಮಿ ಆಗುವ, ಕೆಟ್ಟದನ್ನೇ ಆಯ್ಕೆ ಮಾಡಿ ಯಾಕೆ ಹೇಳ್ತೀನಿ? ಎಷ್ಟು ಬಾರಿ ನಾನು ಹೇಳಿದೆ, ನಿಮ್ಮ ಹಾಗೆ ನಿರರ್ಗಳವಾಗಿ ನಿರ್ಭೀತಿಯಿಂದ ಮಾತಾಡುವಂತಹ ವಾಕ್ಶಕ್ತಿಯನ್ನು ನನ್ನ ನಾಲಿಗೆಗೆ ಅನುಗ್ರಹಿಸಿ ಅಂತಲೂ ನಾನು ಹೇಳಿದ್ದೇನೆ. ನಾನು ಎಷ್ಟು ಬಾರಿ ಹೇಳಿದೆ, ಮಾತು ಹೊರಡುವುದು ನಾಲಿಗೆಯಿಂದಲ್ಲ ಬುದ್ಧಿಯಿಂದ, ಸ್ವಲ್ಪ ಅತಿ ಹೆಚ್ಚು ಮಾಡಿಕೊ ಅಂತ. ನೀನು ಕೇಳಿದ್ಯಾ? ನೀನು ನಾಲಿಗೆ ತಿರುಗಿಸುವುದು ಮಾತ್ರ, ಬುದ್ಧಿ ಅಲುಗಾಡುವುದಿಲ್ಲ. ಬುದ್ಧಿ ಹೌದೌದು, ಈಗ ಅಲುಗಾಡ್ಲಿಕ್ಕೆ ಪ್ರಾರಂಭ ಆಗಿದೆ. ನೀವು ಯಾರನ್ನು ಸುಮೀರ, ನನ್ನ ಮಾತಿಗೆ ನೀನೇನಾದ್ರೂ ಕೈ ಪೀ ಹೇಳಿದ್ರೆ ನಿನ್ನ ಮೇಲೆ ಹಲ್ಲೆ ಮಾಡುವವನು ಈ ಕ್ಷೇತ್ರದಲ್ಲಿ ನಾನೊಬ್ಬ ಬಿಟ್ಟರೆ ಬೇರೆ ಯಾರು ಇಲ್ಲ, ನೆನಪಿಟ್ಟುಕೋ. ನೀನು ಬೇರೆ ಮೌನವಾಗಿ ಎಲ್ಲರೂ ಮಾತಾಡಿ ಹೋಗ್ತಾರೆ. ಆಗಾಗ ಏನಾದ್ರು ಉಪದ್ರ ಆದ್ರೆ ಹಲ್ಲೆ ಮಾಡುವ ನಾನು ಮಾತ್ರ. ನಿನ್ನದ್ದು ಸ್ವಗತವ ಸಂವಾದವ? ಎಂತದೀಗ ವಿಷಯ? ಸ್ವಗತಯಾನೇ ಸಂವಾದ. ಮಾತಾಡ್ತಿ ಸ್ವಗತಯಾನೇ ಸಂವಾದ. ನೀನು ಅದ ಮಧ್ಯದ ತೆಗಿ. ನಿನಗೆ ಹೇಳು ಗುರುಗಳೇ, ಯಾರನ್ನು ನಿಮ್ಮ ಪ್ರೀತಿಯ ಶಿಷ್ಯ ಅಂತೇಳಿ ಅಂಗೀಕರಿಸಿ ಸರ್ವಸ್ವವನ್ನು ಅವರಿಗೆ ದಾರಿ ಹಿಡಿದಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ, ಆ ಚಂದ್ರನ ಬಗ್ಗೆ ವಿಶ್ವಾಸ ನನಗಿಲ್ಲ. ಯಾವ ವಿಷಯದಲ್ಲಿ ವಿಶ್ವಾಸ ಇಲ್ಲ? ಅಮ್ಮನ ಹತ್ರ ಹೋಗಿ ಮೆಲ್ಲ ಹೀಗೆ ಮಾಡ್ತಾ ಇರ್ತಾನೆ. ಅವ ಆಗಾಗ ನಗಾಡ್ತಾ ಇರ್ತಾನೆ. ಒಂದು ಮಾತು ನೀವು ಹೇಳಿಲ್ವೇ, ಯಾರು ಪ್ರತಿ ಮಾತಿನಲ್ಲೂ ನಗಾಡ್ತಾ ಮತ್ತೆ ಹೇಗಿದ್ದೀರಿ, ನಿಮ್ಮ ಹೆಸರು ತೆಗೆದಾಕಿದವರು ಬೇರೆ ಅಲ್ಲ, ನಿಮ್ಮ ಬಗ್ಗೆ ನಾನು ಕೇಳ್ತೀನಿ ಮಾಸ್ಟರ್. ಅವನಿಗೆ ಹೊಡಿಬೇಕು ಅನಿಸಿದೆ. ನಿಮ್ಮನ್ನು ನೋಡುವಾಗ ನನಗೆ ಅಯ್ಯೋ ಹೊಟ್ಟೆ ಉರಿತಾ ಇದೆ, ಮತ್ತೆ ನೀವು ಹೇಗಿದ್ದೀರಿ ಅಂತ ಹೇಳುವವ ಯಾವನಿರ್ತಾನೋ ಅವನು ಕ್ಷಣ ಮಾತ್ರಕ್ಕೂ ನಂಬಬಾರದು ಅಂತೇಳಿ ನೀವು ಹೇಳಿದ ಮಾತು ನೆನಪಾಗ್ತಾ ಇದೆ. ಪ್ರತಿ ಮಾತಿಗೂ ಚಂದ್ರ ಹೋಗಿ ನಗಾಡ್ತಾ ಇರ್ತಾನೆ. ಅಮ್ಮನನ್ನೇ ನೋಡ್ತಾ ಇರ್ತಾನೆ. ಏನೋ ಎಡೆಯಲ್ಲಿ ಹೋಗಿ ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಅಮ್ಮನೂ ನೋಡ್ತಾನೆ ಇರ್ತಾನೆ. ಆದ್ದರಿಂದ ಗುರುಗಳೇ, ನೀವು ಹೋಗುದು ಸರಿಯಲ್ಲ ಗುರುಗಳೇ, ಹೋಗುದು ಬೇಡ ಗುರುಗಳೇ. ಬೆತ್ತನಾದರೂ ವಕ್ರಪಥದಲ್ಲಿ ಬುದ್ಧಿಗಮಿಸದಿಗೆ ನಿನಗೆ ಚಂದಿರ ಶುದ್ಧ ಭಾವದಿ ಮಾತೆಯಗದಿ ಕಾಮವಳ. ಇವತ್ತಿನಿಂದ ನಿನ್ನ ಹೆಸರು ಬದಲಾಯಿಸ್ತೇನೆ ನಾನು. ಏಕೆ ಗುರುಗಳೇ? ಪೆದ್ದ ಅಂತ ನಿನಗೆ ಹೆಸರು. ಮೇಧಾವಿ ಅಂತ ನಿನ್ನ ಅಪ್ಪ ಹೆಸರಿಟ್ಟದ್ದು ತಪ್ಪಿತು. ಈ ಜನ್ಮದಲ್ಲಿ ನೀನು ಆಗುವ ಲಕ್ಷಣ ಇಲ್ಲ. ನನ್ನ ಅಪ್ಪ ಇಟ್ಟ ಹೆಸರಿಗೆ ಸಾರ್ಥಕತೆಯನ್ನು ಕಲ್ಪಿಸಿದ್ರೆ ಮತ್ತೆಂತದ್ದು? ಅರ್ಥ ಆಗಬೇಕಾದ ಆಗುವುದಿಲ್ಲ, ಹೋಗ್ಲಿ ಸಾಯ್ಲಿ. ಆಗಬಾರದನ್ನು ಅರ್ಥೈಸಿಕೊಳ್ಳುವುದಕ್ಕೆ ವಕ್ರಗತಿಯಲ್ಲಿ ಬುದ್ಧಿ ನಡೀತಾ ಇರುವಾಗ ಅದನ್ನು ನಿಯಂತ್ರಿಸುವುದಿಲ್ಲ. ಈಗ ನೋಡುವುದು ಚಂದ್ರ ಯಾರನ್ನು? ಅಮ್ಮನನ್ನು. ನಿಲ್ಲಿಸಿ. ಅಮ್ಮ ನೋಡುವುದು ಯಾರನ್ನು? ಚಂದ್ರನನ್ನು. ಚಂದ್ರ ನನಗೇನು? ಶಿಷ್ಯ. ಶಿಷ್ಯ ಅಂದ್ರೆ ಹೇಗೆ? ಕಲೀಲಿಕ್ಕೆ ಬಂದವ. ಶಿಷ್ಯರನ್ನು ಕಾಣುವುದು ಹೇಗೆ? ಗುರುಪತ್ನಿ ಮಗನಾಗಿ. ಗುರು ಹೇಗೆ ಕಾಣುವುದು? ಮಗನಾಗಿ. ಹಾಗಾದರೆ ಅಮ್ಮನನ್ನು ಹೇಗೆ ನೋಡಿದ್ರು ಯಾರನ್ನು ನೋಡಿದಾಗ ಆಗ್ತದೆ? ಆದ್ರೆ ಇಲ್ಲಿ ನನಗೆ ನಾನು ಕೇಳಿದ್ದೆ ಉತ್ತರ ಹೇಳು. ಯಾರನ್ನು ನೋಡಿದಾಗ ಆಗ್ತದೆ? ಮಗ ಅಮ್ಮನನ್ನು ನೋಡಿದಾಗ ಆಗ್ತದೆ, ಹೌದಾ? ಮಾತಿನ ಪ್ರಕಾರ ಹಾಗೆ. ಮಾತಿನ ಪ್ರಕಾರ ಅಲ್ಲ, ಹಾಗೆ ನೋಡಬೇಕಾದದ್ದು. ಅವ ನಿನ್ನಷ್ಟು ಅಲ್ಪಜ್ಞ ಅಲ್ಲ, ಸುಮಗನಿದ್ದಾನೆ, ಸ್ಮೇರಮುಖಿ ಇದ್ದಾನೆ ಸದಾ. ಕೇಳಿದ ಪ್ರಶ್ನೆಗೆ ಮರುಕ್ಷಣದಲ್ಲಿ ಸಮುಚಿತ ಉತ್ತರ ಬಂದಾಯಿತು. ಅಂತ ಶಿಷ್ಯಂದ್ರೆ ಸಿಕ್ಕುವುದಕ್ಕೆ ಗುರುಗಳು ಪುಣ್ಯ ಮಾಡಿರಬೇಕು. ಹೀಗೆ ಜೋರು ಮಾಡಿಯೇ ನನ್ನ
ಭವಿಷ್ಯವನ್ನು ಹಾಳು ಮಾಡಿದ್ರು ನೀವು. ಈಗ ಅವರು ಇಲ್ಲದಿದ್ರೆ ಬೇರೆಯವರ ಸಾಲಿನಲ್ಲಿ ನಾನು ಎಷ್ಟು ಎತ್ತರಕ್ಕೇರ್ತಿದ್ನೋ ಏನೋ. ನಾನಿರುವಾಗ ಇಲ್ಲಿ ಬೇರೆಯವರನ್ನು ಕರೆಸಬೇಕಾದ ಅಗತ್ಯ ಏನಿತ್ತು? ಎಲ್ಲ ನಿಮ್ಮಂತವ್ರು ನನ್ನನ್ನು ಮೆಟ್ಟಿ ಮೆಟ್ಟಿ ಪುಡಿ ಮಾಡಿ ಹಾಕಿದ್ರಿ. ಇಲ್ಲದ್ರೆ ನಾನಿರುವಾಗ ಈ ಕ್ಷೇತ್ರಕ್ಕೆ ಬೇರೆಯವರು ಬೇಕಾ? ಈಗ ಇವರಿಗೂ ಅವನು ಚಂದ್ರನ ಹಿಂಬಾಲಕವ, ಇಲ್ವಾ? ಅವನು ಚೊರ್ರೆ ಅಂಡೆ ಅವ. ವಾಚಸ್ಪತಿ ಅಂತ ನನಗೂ ಹೆಸರುಂಟು. ಕೆಲವು ಶಬ್ದ ನಿನ್ನದಕ್ಕೆ ಅರ್ಥ ಏನು ಅಂತ ನನಗೂ ಗೊತ್ತಾಗೋದಿಲ್ಲ ನಿಜವಾಗಿ. ಈಗ ನೀ ಹೇಳಿದ್ದಕ್ಕೆ ಏನು ಅರ್ಥ ಅಂತ ನನಗೆ ಗೊತ್ತಿಲ್ಲ. ಅದು ಕೆಲವೆಲ್ಲ ಉದ್ಗಾರಗಳು. ನಿನಗೆ ನಿನ್ನ ದೋಷ ಏನು ಗೊತ್ತುಂಟ? ಏನು? ಬೆಳೆಯುವುದಕ್ಕೆ ಹಂಬಲಿಸಿದ ನೀನು ಯಾರು ಕುಳಿತ ಸಾಲಲ್ಲಿ ನಾನು ಹೋಗಬಹುದು ಅಂತ ಯೋಚನೆ ಮಾಡ್ತೀನಿ. ನೀ ಆ ಯೋಚನೆ ಇವತ್ತಿನ ಈ ಕ್ಷಣದಿಂದ ಬಿಡು. ಮತ್ತೆ ನಾನು ಆ ಸಾಲಿಗೆ ಮುಟ್ಟುವುದು ಯಾವ ಸಾಲು? ನೀನಿರಬೇಕಾದ ಸಾಲು ಯಾವುದು ಅಂತ ನೋಡು. ಅಲ್ಲಿ ಬೇರೆ ಯಾರಿದ್ದಾರೆ ಅಂತ ನೋಡುವುದು ಬೇಡ. ನಿನ್ನ ಸಾಲು ಯಾವುದು ಅಂತ ನೋಡು, ಅದನ್ನು ಆಯ್ಕೆ ಮಾಡಿ ಅದನ್ನು ಹೊಂದುವುದಕ್ಕೆ ಯತ್ನಿಸುವುದು. ಇನ್ನೊಬ್ಬರದನ್ನು ನಾನು ಹೊಂದಬೇಕು ಅಂತ ಹಂಬಲಿಸಿದವರು ಅತೃಪ್ತಾರ್ಥರಾಗಿ ಅವಸಾನ ಹೊಂದುತ್ತಾರೆ. ಹಾಗಾದ್ರೆ ಕೊನೆಯ ತನಕ ನನಗೆ ಆ ಕೊನೆಯ ಸಾಲೇ ಗತಿಯೇ, ಮೇಲ್ ಬರ್ಲಿಕ್ಕಿಲ್ವೇ ನಾನು? ನಿನ್ನನ್ನು ಪ್ರತ್ಯೇಕವಾಗಿ ಎಲ್ಲ ಸಾಲಿಗಿತ್ತು ಬೇರೆ ಸಾಲಲ್ಲಿ ಕುಳ್ಳಿರಿಸಬೇಕೀಗ. ವಕ್ರವಾಗಿ ಯೋಚನೆ ಮಾಡಬೇಡ. ಸುಶೀಲನಾದಂತಹ, ಸುಭಗನಾದಂತಹ, ಸುಂದರನಾದಂತಹ ಚಂದ್ರಮ ತನ್ನ ಚಾರಿತ್ರ್ಯದಿಂದ, ವರ್ತನೆಯಿಂದ, ವಿನಯದಿಂದ ಈಗಾಗಲೇ ನನ್ನ ಮತ್ತು ನನ್ನ ಹೆಂಡತಿಯ ಮನಸ್ಸು ಗೆದ್ದಾಗಿದೆ. ನೀನು 1000 ಮಾತಾಡಿದ್ರು ನಾನು ಒಪ್ಪುವುದಕ್ಕಾಗುವುದಿಲ್ಲ. ಆಯ್ತು ಗುರುಗಳೇ. ಎಂತದು? ಹಾಗಾದ್ರೆ 3 ತಿಂಗಳು ಮುಂದುವರಿಯುವಲ್ಲಿವರೆಗೆ ನೀವು ನಿಲ್ಬೇಡಿ, ಬೇಗ ಬಂದ್ಬಿಡಿ ಗುರುಗಳೇ. ಅಲ್ಲಿ ಮುಗಿದಾಗ ಬರ್ತೇನೆ. ಆಯ್ತು. ಬರುವಲ್ಲಿವರೆಗೆ ನೋಡಿಕೋ. ನಾನಿಲ್ಲ ಅಂತ ನಿನಗೆ ಆಗುವುದಿಲ್ಲ ಎಂಬ ಒಂದೇ ಕಾರಣಕ್ಕೆ ಅವನಡೆಗೆ ಏನಾದ್ರೂ ಅನುಚಿತವಾಗಿ ವರ್ತಿಸಿದ್ದು ಗೊತ್ತಾದ್ರೆ ನಾನಿದ್ದರಿಂದ ನೀನಿದ್ದಿ. ನಿನ್ನನ್ನು ಇಲ್ಲಿಂದ ಹೊರಗೆ ಹಾಕಿದ್ರೆ ಯಾರು ಇಟ್ಟುಕೊಳ್ಳುವುದಿಲ್ಲ. ನೆನಪಿರಲಿ, ಗುರುಕುಲದಲ್ಲಿ ನಾನು ಯಾಕಾದ್ರೂ ನಿಮ್ಗೆ ಶಿಷ್ಯನಾಗಿ ಬಂದೆ, ನೀವು ಯಾಕೆ ನನಗೆ ಗುರುಗಳಾಗಿ ಹುಟ್ಟಿದಿರೋ ನನಗೆ ಗೊತ್ತಾಗುದಿಲ್ಲ. ಒಂದು ನನ್ನ ಮಾತಿಗೆ ಅವಕಾಶ ಕೊಡುವುದಿಲ್ಲ. ನಾನು ಇನ್ನು ಯಾವಾಗ ಅರ್ಥ ಮಾತಾಡೋದು? ಅನರ್ಥ ಆಗ್ತದೆ. ಈಗ ನಾನೇ ಶಾಪ ಕೊಟ್ಟೇನೆ ನನಗೆ. ಸುಂದರ ಹೊರಡುವ ಕಾಲದಲ್ಲಿ ಮನಸ್ಸನ್ನು ಪ್ರಕ್ಷುಬ್ಧವಾಗಿಸಿ ಬಿಟ್ಟ. ಆಯ್ತು ಗುರುಗಳೇ, ಆಯ್ತು. ಎಂತದ್ದು? ಯಾರಾದ್ರೆ ನನಗೇನು, ಎತ್ತಲಾದರೆ ನನಗೇನು. ನೀವು ಹೋಗಿ ಬನ್ನಿ ಗುರುಗಳೇ. ಪ್ರಾಥಮಿಕವಾದದ್ದನ್ನು ಕಲಿಯದೆ ಅಪಾರ್ಥವಾಗಿ ತತ್ವ ಮಾತಾಡಲಿಕ್ಕೆ ತೊಡಗಿದರೆ ಬೇಡ. ಎಷ್ಟು ಮಾತಾಡ್ತಾರೆ ಅವರು. ಆದರೆ ನಾನು ಮಾತಾಡಿದ ಒಂದೇ ಒಂದು ಶಬ್ದವನ್ನು ಜೀರ್ಣ ಮಾಡಿಕೊಳ್ಳುವ ಶಕ್ತಿಯನ್ನು ದೇವರು ಇವರಿಗೆ ಕೊಡಲಿಲ್ಲ ಅಲ್ಲ. ಅರ್ಥ ಆಗುವ ಕಾಲ ಬಂದಿತ್ತು. ನನ್ನ ಅರ್ಥಕ್ಕೂ ಒಂದು ದಿವಸ ಬೆಲೆ ಬರಬಹುದು, ನೋಡ್ತೀನಿ ನಾನು. ತಾರೆಗಳ ಮೈ ಮಾಟದೀದಿರಿ ಸೂರೆಗೊಂಡಿವೆ ಮನವ ಸೂರೆಗೊಂಡಿವೆ. ಆಚಾರ್ಯ ಬೃಹಸ್ಪತಿಗಳ ಆಶ್ರಮವನ್ನು ಸೇರಿ ಬಹಳ ಕಾಲ ಆಯಿತು. ನನಗೆ ತಿಳಿಯದಂತೆ ಒಂದು ವಿಷಯ ನನ್ನನ್ನೇ ಸುತ್ತು ಬರ್ತಾ ಉಂಟು. ಬಡಿಸುವಾಗ, ಗುಡಿಸುವಾಗ, ಏಳುವಾಗ, ನಡೆವಾಗ ಎಲ್ಲೆಂದರಲ್ಲಿ ಒಂದು ಕಣ್ಣು ನನ್ನನ್ನೇ ಹಿಂಬಾಲಿಸಿದಂತೆ ನನಗೆ ಅರ್ಥ ಆಗ್ತದೆ. ಯಾಕೆ ಅಂತ ಇತ್ತೀಚೆಗೆ ಸ್ವಲ್ಪ ಅರ್ಥ ಆಗಲಿಕ್ಕೆ ಹೆಚ್ಚು ಪ್ರಾರಂಭ ಆಗಿದೆ ನನಗೆ. ಏನೋ ಅವಳಿಗೆ ಬೇಕು ನನ್ನಿಂದ, ಅಥವಾ ನಾನು ಬೇಕು ಎನ್ನುವ ಹಂಬಲ ಇದ್ರೂ ಇರಬಹುದು. ಅರ್ಥ ಹೇಳುವುದಿದ್ರೆ ಆ ನೋಟ ಕಂಡಾಗ ನನಗೂ ಸ್ವಲ್ಪ
ಮನಸ್ಸಿನೊಳಗೆ ಅವಳು ಬೇಕು ಅಂತಲೂ ಆಗಿದೆ. ಆ, ಶಶಾಂಕನಾದ ನಾನು ಆ, ಆ ತಾರೆಯೊಟ್ಟಿಗೆ ರವಿಸಬೇಕು ಅಂತ ಮನ ಮಾಡಿ ಆಯಿತು. ಆದ್ರೆ ಅವಳು ಹೇಳಿದ ನನಗೆ ಮುಂದರಿಯುವುದಕ್ಕಾಗ್ತದ? ಒಂದು ಅವಳ ಆಶ್ರಮ ಇದು, ಇನ್ನೊಂದು ನಾನು ಶಿಷ್ಯ. ಆ, ನಾ ಕೇಳಿದ್ರೆ ಎಲ್ಲಿಯಾದ್ರೂ ಅವಳಿಗೆ ಮನಸ್ಸಿಲ್ಲ ಅಂತಾದ್ರೆ ವಿಷಯ ಎಷ್ಟು ದೊಡ್ಡದಾದೀತು ಅಲ್ವಾ? ವಿಷಯಕ್ಕೊಂದು ತಿರುವನ್ನು ನಾವು ಕೊಡಬಹುದಾ? ನೋಡುವ. ಹಾಗಾದ್ರೆ ಅವಳಾಗಿಯೇ ನನ್ನ ಬಳಿಗೆ ಬಂದು ನೀ ಬೇಕು ಅಂತ ಕೇಳಬೇಕು ಅಂತಾದ್ರೆ ಏನಾಗಬೇಕು? ಅವಳಿಗೆ ಇದ್ದಂತ ಆಶೆ ಮತ್ತೂ ಉಳ್ಪಣವಾಗಬೇಕು, ಮತ್ತೂ ಹೆಚ್ಚಾಗಬೇಕು. ಆ ಮತ್ತು ಹೆಚ್ಚಾಗುವುದಕ್ಕಾಗಿ ನಾನು ಸ್ವಲ್ಪ ಇನ್ನೂ ಚಂದ ಆದ್ರೇನು, ಮೊದಲಿಂದಲೂ ಅವಳಿಗೆ ಸೌಂದರ್ಯದ ಹುಚ್ಚುಂಟು. ನನ್ನನ್ನು ಕಂಡಾಕ್ಷಣ ಪತಿದೇವನಾದಂತಹ ಬೃಹಸ್ಪತಿಗಳಲ್ಲಿ ಅವಳು ಪದೇ ಪದೇ ಹೇಳ್ತಿದ್ದದ್ದೊಂದೇ, ಹುಡುಗ ಚಂದ ಇದ್ದಾನೆ, ಹುಡುಗ ಚಂದ ಇದ್ದಾನೆ. ಬಹುಶಃ ಚಂದದ ಮುಖವನ್ನು ಅವಳು ಬಯಸಿದ್ದಾಳೆ ಅಂತ ಆಯ್ತು. ಅವಳ ಮನದ ಬಯಕೆಯಲ್ಲಿರಬಹುದಾದಂತಹ ಒಂದು ಅಣುವನ್ನೇ ಹಿಡ್ಕೊಂಡು ಅದಕ್ಕೆ ಇನ್ನಷ್ಟು ನಾವು ಗ್ರಾಸ ಕೊಟ್ರೇನು? ನಿಮಗೇನು ಗೊತ್ತಿಲ್ಲದ ವಿದ್ಯೆ ಅಲ್ಲ. ಪೂರ್ಣ ಪ್ರಮಾಣದಲ್ಲಿ ನಾನು ಬೆಳೆದು ನಿಲ್ಲುವುದು, ನನ್ನದ್ದಾದಂತಹ 16 ಕಲೆಗಳನ್ನೂ ಜೊತೆಯಾಗಿಸಿ ಪೂರ್ಣ ಪ್ರಮಾಣದಲ್ಲಿ ಪ್ರಜ್ವಲಿಸಿದೆ ಅಂತಾದ್ರೆ ಎಂತವರು ಒಮ್ಮೆಗೆ ಕಣ್ಣು ಬಿಟ್ಟು ನೋಡ್ಬೇಕು ನನ್ನನ್ನು. ನೋಡೋಣ ನೋಡೋಣ ನೋಡೋಣ. ಚಂದಿರನ ಕಾಣುತ್ತಾ ಚಂದಿರನ ಕಾಣುತ್ತ ಎಂದಳ ಸತಿಯು ಅತ್ರಿನೇತ್ರದಿಂದ ಲೋಗೆದ ತೀಜ ರೂಪಣಿಯೇ ತೇಜ ರೂಪಣಿ ಚಂದಿರ ಚಿತ್ತ ಜನನು ಧಿಕ್ಕರಿಸುವ ವಿಮಲ ಚೆಲುವನೆ ಚಿತ್ತ ಜನನು ಧಿಕ್ಕರಿಸುವ ವಿಮಲ ಚೆಲುವನೆ ತೇಜ ರೂಪನೆ ವಿಮಲ ಚೆಲುವನೆ ಚಂದಿರ
ಸರಿಯಾಗಿ ಕಾಣಬೇಕು ಅಂತ ಕೆಲವು ಸಮಯದಿಂದ ನಾನು ಹಂಬಲಿಸುತ್ತಾ ಇದ್ದೆ. ಸರಿಯಾದ ಸಂದರ್ಭವೊಂದು ಕೂಡಿ ಬರುವುದು ಯಾವಾಗ ಅಂತ ನಾನು ಕಾಯುತ್ತಿದ್ದೆ. ಇವತ್ತಾದರೂ ಬಂತಲ್ಲ. ನನಗೂ ಅಷ್ಟೇ. ಸರಿಯಾಗಿ ನೋಡಬೇಕು, ಮಾತುಗಳನ್ನು ಸರಿಯಾಗಿ ಆಡಬೇಕು. ಹೌದೌದು. ಕಾಯುತ್ತಾ ಇದ್ದವಳು ಕದ್ದು ಮುಚ್ಚಿ ಕಣ್ಣಲ್ಲಿ ನಾವು ಬಹಳ ಸಮಯ ಆಯಿತು ಮಾತಾಡುವುದು. ಬಾಯಿ ಬಿಟ್ಟು ಮಾತಾಡಬೇಕು ಅಂತ ಆಸೆ ಆಗಿತ್ತು ನನಗೆ. ಆದ್ರೆ ಒಬ್ಬ ಹಾಳಾದವ ತಲೆ ಕೆಟ್ಟವ ಎಲ್ಲಿ ಬರ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ನಂಬಲಿಕ್ಕೆ ಸಾಧ್ಯ ಇಲ್ಲ. 3 ಮಾವಿನಕಾಯಿ ಅಷ್ಟು ಉದ್ದ ಇಲ್ಲ, ಆದರೂ ಭಾರಿ ಹುಳಿ ಉಂಟು ಅವರಿಗೆ ಮಾತ್ರ. ಖಂಡಿತ. ಚಂದಿರ, ಓ ಚಂದ್ರಮ, ಯಾಕೆ ಈ ರೀತಿಯ ತುಡಿತವೋ ನನಗೆ ಅರ್ಥವಾಗುತ್ತದೆ. ನನಗೂ ಅದೇ. ನಾನು ಮನೆಯಿಂದ ಬರುವಲ್ಲಿವರೆಗೆ ಸರಿ ಇದ್ದೆ. ಇಲ್ಲಿಗೆ ಬಂದು ಹಾಳಾದೆ ಅಂತ ಹೇಳುವುದಕ್ಕಿಂತಲೂ ಹೊಸತೇನೋ ಕಲಿತೆ ಅಂತ ಅನ್ನಿಸ್ತದೆ. ನನಗೂ ಅಷ್ಟೇ. ನನ್ನ ಬದುಕಿನಲ್ಲಿ ಬಾರದೇ ಇರುವಂತಹ ವಿಶೇಷವಾದ ಹೊಸ ಭಾವನೆಯೊಂದು ನೀನು ಯಾವಾಗ ನಮ್ಮ ಈ ಆಶ್ರಮಕ್ಕೆ ಬಂದೆಯೋ ಅಂದಿನಿಂದ ಪ್ರಾರಂಭವಾಗಿದೆ. ಅದನ್ನು ಹೇಗೆ ವ್ಯಕ್ತಪಡಿಸಬೇಕು, ಹೇಗೆ ಮಾತನಾಡಿಸಬೇಕು ಅದು ನನಗೆ ಗೊತ್ತೇ ಆಗುತ್ತಿಲ್ಲ. ಆದರೂ ಮಾತನಾಡಬೇಕು ಎನ್ನುವಂಥ ಬಯಕೆ ನನಗೆ. ಹೌದು, ಕೆಲವು ಸಲ ನಾವು ಹೇಳಬೇಕು ಅಂತ ಅನ್ನಿಸ್ತೇವೆ. ಆದ್ರೆ ಯಾವುದನ್ನು ಹೇಳುವುದು ಯಾವುದನ್ನು ಬಿಡುವುದು ಅಂತ ಆಗುವುದಿಲ್ಲ. ಮತ್ತೆ ನನಗೆ ಅವಕಾಶವೇ ಒದಗಿ ಬರ್ತಿರ್ಲಿಲ್ಲ. ಹೌದು. ಇಂದು ಒಳ್ಳೆಯ ಸುಸಮಯ. ಅವನು ಎಲ್ಲೋ ಹೋಗಿದ್ದಾನೆ, ಹತ್ತಿರದಲ್ಲಿ ಇಲ್ಲ. ಗುರುಗಳು ಬೇರೆ ಆಶ್ರಮದಲ್ಲಿ ಇಲ್ಲ. ಹೌದು. ಒಳಗಿಂದ ಒಳಗೆ ಇರುವುದು ನಾವಿಬ್ರೆ. ಖಂಡಿತವಾಗಿ. ಹೊರಗೆ ಇದ್ದಾರೆ ಶಿಷ್ಯ ವರ್ಗ ಎಲ್ಲ, ಒಳಗೆ ಬಂದು ನೋಡುವುದಿಲ್ಲ. ಹೌದು. ಆ ಆತ್ಮವಿಶ್ವಾಸ ನನಗಿದೆ. ನನ್ನಷ್ಟು ಪರವಾನಿಗೆ ಮತ್ತೊಬ್ಬರಿಗಿಲ್ಲ. ನಾನು ಒಳಮನೆಯವರೆಗೂ ಬರುವುದಕ್ಕೆ ಒಂದು ಪರವಾನಿಗೆಯನ್ನು ಹೊಂದಿದವ ಈಗಾಗಲೇ. ಕಾರಣ ಇದೆ. ಅದಕ್ಕೆ ನಿಮ್ಮ ಅನುಗ್ರಹ ಅಂತ ಹೇಳಬೇಕಷ್ಟೇ. ಮನೆಯ ಬಾಗಿಲು ಮಾತ್ರವಲ್ಲವಲ್ಲ, ಮನದ ಬಾಗಿಲು ತೆರೆದಿರುವಾಗ ಹೊರಗೆ ನಿಲ್ಲಬೇಕಾದ ಅವಶ್ಯಕತೆ ಏನಿದೆ ಚಂದ್ರ? ಮನದ ಬಾಗಿಲು ತೆರೆದಿದೆ, ಇಲ್ಲಿವರೆಗೆ ನಮಗೆ ಪ್ರವೇಶ ಅಂತ ಬೇಕಲ್ಲ. ಅದು ಪೂರ್ಣ ಪ್ರವೇಶ ಎಂದೇ ತಿಳಿದುಕೊಳ್ಳಬಹುದಲ್ಲ. ನಿನ್ನನ್ನು ನೋಡಿದ ಮೇಲೆ, ನಿನ್ನಲ್ಲಿ ಮಾತನಾಡಿದ ಮೇಲೆ ಏನೋ ಅವ್ಯಕ್ತವಾಗಿರುವಂತಹ ಆಸೆ, ಇದು ನನ್ನ ಗಂಡನಲ್ಲಿ ಹೇಳಿಕೊಳ್ಳೋಣವೇ? ಅವರಿಗದೆಲ್ಲ ಅರ್ಥವೇ ಆಗುವುದಿಲ್ಲ. ನಾನೇನಾದ್ರೂ ತುಂಬಾ ವಿದ್ವಾಂಸರಿಗೆ ಅದೆಲ್ಲ ಅರ್ಥ ಆಗುವುದಿಲ್ಲ. ಹೌದು ಹೌದು. ಅವರಿಗೇನಾದ್ರೂ ಹೇಳಿದ್ರೆ ವೇದ ಉಪನಿಷತ್ತು ಅದರ ಬಗ್ಗೆ ನನಗೆ ಬೋಧನೆ ಮಾಡ್ತಾ ಇರ್ತಾರೆ. ಬೇಸರ ಆಗ್ತದ? ಗ್ರಂಥ ಬಿಡಿಸು, ಸಮಯ ಉಂಟಾ, ಯಾವುದಾದ್ರೂ ಕೋಶ ಓದು, ಇದು ಹೇಳಿ ಯಾರು ಹೀಗೆ ಹೇಳುತ್ತಾ ಇರುವವರು. ಹೌದೌದು ಚಂದ್ರ, ಹತ್ತಿರ ಇದ್ದ ಈ ಒಂದು ದೇಹ ಕೋಶಕ್ಕೆ ಏನು ಬೇಕು ಅಂತ ಅವರಿಗೆಲ್ಲ ಅರ್ಥ ಆಗುವುದಿಲ್ಲ. ಹಾಗೆ ನಮ್ಮ ಗುರುಗಳ ಬಗ್ಗೆ ಮಾತಾಡುದು, ನಾಳೆ ಇಲ್ಲಿಗೆ ಬೇರನ್ನು ಯಾರನ್ನು ಉದ್ದೇಶಿಸಿ ಹೇಳಿದ್ದಲ್ಲ ನಾನು. ಹಾಗೆಂದು ನಾಳೆ ಇಷ್ಟಿಷ್ಟು ದೊಡ್ಡ ವಾಕ್ಯ ಬರುವುದು ಬೇಡ. ಮತ್ತೆ ನಾನು ನಮ್ಮ ಗುರುಗಳನ್ನು ಉದ್ದೇಶಿಸಿ ಹೇಳಿದ್ದಷ್ಟೆ. ಚಂದ್ರ, ಹಾಗೆಂದು ನೀ ಬರುವ ತನಕ ಅವರಲ್ಲಿ ಯಾವ ಕೊರತೆಯನ್ನು ನಾನು ಕಂಡವಳಲ್ಲ. ಹಾಗೆಂದು ಈಗಲೂ ನಾನು ಅವರಲ್ಲಿ ಕೊರತೆಯನ್ನು ಕಾಣುತ್ತಾ ಇಲ್ಲ. ಅವರಲ್ಲಿ ಇಲ್ಲದೆ ಇರುವಂತ ಯಾವುದೋ ಒಂದು ವಿಶೇಷತೆ ನಿನ್ನಲ್ಲಿ ಅಡಕವಾಗಿದೆ.
ಹೌದೌದು, ಆ ಅದಾಗೆ. ಪೂರ್ಣ ಕಳೆಯಿಂದ ನನ್ನನ್ನು ಸೆಳೆದವನು ನೀನು. ಕಂಡಷ್ಟೇ ಸತ್ಯ ಅಂತ ಹ, ನಮ್ಮಲ್ಲಿ ಇದ್ದದ್ದನ್ನು ಕಾಣುವಾಗ ನಮ್ಗೆ ಅರ್ಥ ಆಗುವುದು. ಹ, ಕಂಡದ್ದೇ ಸತ್ಯ ಅಲ್ಲ ಅಂತ ವಿಶಿಷ್ಟವಾದದ್ದನ್ನು ನಾವು ಕಾಣುವಾಗ ಗೊತ್ತಾಗುವುದು. ಹ. ಅದೇ ಹ. ನಿನ್ನನ್ನು ನೋಡಿದ ಮೇಲೆ ಹ್ಮ್. ಆ, ಅದೇನು ಹೇಗೆ ಹೇಳಲಿಕ್ಕೆ ಕಷ್ಟ ಆಗ್ತಾ ಇದೆ. ಹ್ಮ್. ನಿನಗೆ ಇಷ್ಟವಾಗಿದೆ, ಅರ್ಥವಾಗಿದೆ ಅಂತಿದ್ರೆ ನನ್ನ ಕಷ್ಟವನ್ನು ನೀನೇ ಹೇಳಬೇಕು ಅಂತಲೇ ಇಲ್ಲ, ನನಗೆ ಗೊತ್ತಾಗ ಮೊದಲ ನೋಟ ಮರೆಯಲಾರೆ ದಿವ್ಯ ಸುಂದರಿ ಓ ದಿವ್ಯ ಸುಂದರಿ ಓ ದಿವ್ಯ ಸುಂದರಿ ಮೊದಲ ನೋಟ ಮರೆಯಲಾರೆ ದಿವ್ಯ ಸುಂದರಿ ದಿವ್ಯ ಸುಂದರಿ ದಿವ್ಯ ಸುಂದರಿ ಸದನವರುಗೆ ಭಯವು ಲಜ್ಜೆ ಕಾಡೋ ದೀಪರಿ ಸದನವರುಗೆ ಭಯವು ಲಜ್ಜೆ ಕಾಡೋ ದೀಪರಿ ಓ ದಿವ್ಯ ಸುಂದರಿ ಮುಖದೊಡಲಿದು ಬರಲು ಬನಿತೆ ಪುರುಷ ಭಾಗ್ಯವು ಮುಖದೊಡಲಿದು ಬರಲು ಬನಿತೆ ಪುರುಷ ಭಾಗ್ಯವು ಸುಖದಿ ಮದನ ಕದನ ಸದನ ಸದವ ತೋನಿವು ಸುಖದಿ ಮದನ ಕದನ ಸದನ ಹದನ ಓರ್ವೆನು ಸುಂದರಿ ಸುಂದರಿ ಓ ಸುಂದರಿ. ಚಂದಿರ. ಸೌಂದರ್ಯ ಎನ್ನುವ ಶಬ್ದಕ್ಕೆ ನಾನು ಮಾತ್ರ ಮೀಸಲು ಅಂತ ನನಗೊಂದು ಭಾವನೆ ಇತ್ತು. ಯೌವನ ಸೌಂದರ್ಯ ಎರಡು ವಿಷಯಗಳಲ್ಲಿ ನಾನು ಪ್ರಬುದ್ಧನಿದ್ದೇನೆ, ಪ್ರಸಿದ್ಧನಿದ್ದೇನೆ, ಪ್ರಕಾಶನಿದ್ದೇನೆ. ಹ, ಆದರೆ ನಿನ್ನನ್ನು ಕಂಡಾಗ ಈ ವಯಸ್ಸಿನಲ್ಲಿಯೂ ನಿನ್ನ ರೂಪ, ಮಾಸದೇ ಇರುವಂತಹ ನಿನ್ನ ಮಿರುಗು, ಅದೊಂದು ಮೆರಗು. ಯಥಾರ್ಥ ಹೇಳುವುದಿದ್ರೆ ಹ, ಆಚಾರ್ಯ ಬೃಹಸ್ಪತಿಗಳ ಮಡದಿ ನೀನು. ಸಾಧಾರಣ ಪ್ರಾಯ ಲೆಕ್ಕ ಮಾಡಿದರೆ ನಿನಗೆ ಸಣ್ಣ ಪ್ರಾಯವ? ನಿನಗೆ ಪ್ರಾಯ ಗೊತ್ತಾಗ್ತದ? ನನಗೆ ಗೊತ್ತಾಗುವುದಿಲ್ಲ ಈಗ. ಯಾವ ಕಾಲದವಳು ನೀನು? ಚಂದಾಗದಿಂದ ಬಹಳ ವರ್ಷಗಳ ಹಿಂದೆ ನೋಡಿದ ಹಾಗೇ ನೀನಿದ್ದೀಯ. ನಿನ್ನ ಸೌಂದರ್ಯವನ್ನು ಆಸ್ವಾದಿಸುವುದಕ್ಕೆ ನನಗೆ ಆಹ್ಲಾದಕರವಾಗಿದೆ. ನಿನಗೆ ಬೇಕಾಗಿರುವುದು ಏನು ಎನ್ನುವುದನ್ನು ನೀನು ಬಾಯ್ಬಿಟ್ಟು ಹೇಳದೇ ಇದ್ರೂ ನಿನ್ನ ಮುಖದ ಚರ್ಯೆಯಿಂದ, ನಿನಗಾಗಬಹುದಾದಂತಹ ದೇಹದ ವ್ಯತ್ಯಾಸದಿಂದ ನಾನು ಊಹಿಸಬಲ್ಲೆ. ನಿನ್ನ ಮೂಗಿನ ತುದಿ ಬೆವರುತ್ತಿರುವುದು, ನಿನ್ನ ಎದೆ ಏದುಸಿರು ಮೇಲೆ ಕೆಳಗೆ ಹೋಗುತ್ತಿರುವುದು, ಆಗಾಗ ನಿನ್ನ ನಾಲಿಗೆಯನ್ನು ನೀನೇ ನಿನ್ನ ತುಟಿಯಿಂದ ಚಪ್ಪರಿಸುತ್ತಿರುವುದು, ಇದೆಲ್ಲವೂ ನಿನಗೆ ಬೇಕಾದದ್ದನ್ನು ಸಾಂಕೇತಿಕವಾಗಿ ನೋಡುವವರ ಕಣ್ಣಿಗೆ ಕಾಣಿಸುತ್ತಾ ಇದೆ. ನಿನ್ನ ದೇಹದ ತೃಷೆ, ಕಾಮನ ಬಾಧೆ, ಮದನನ ಹದನದ ಸದನವನ್ನು ನಾನು ತೋರಿಸ್ತೇನೆ ಎನ್ನುವುದಕ್ಕಾಗಿಯೇ ನಾನಿವತ್ತು ಮುಂದೆ ಬಂದದ್ದು. ಚಂದುಳ್ಳಿ ಚೆಲುವೆಯಾದಂತಹ ನಿನಗೆ ಬೇಕಾದ ಆಹಾರವನ್ನು ಉಣಬಡಿಸುವುದಕ್ಕೆ ನಾನು ಸಿದ್ಧಹಸ್ತನಿದ್ದೇನೆ. ಪ್ರಶಸ್ತವಾದಂತಹ ಕಾಲವೊಂದು ಕೈ ಬೀಸಿ ಬರುವಾಗ ಅದನ್ನು ನಾವು ಮೂಕಿ ಕಳೆದೆವು ಅಂತಾದರೆ
ಜೀವನದಲ್ಲಿ ಮತ್ತೊಮ್ಮೆ ಬಂದೀತು ಅಂತ ಹೇಳುವುದಕ್ಕೂ ಸಾಧ್ಯ ಇಲ್ಲ. ಚಂದಿರನ ಉದಯದಿಂದ ನಿನ್ನ ಅಂತರಂಗದ ವಾರಿಧಿ ಉಬ್ಬುತ್ತಾ ಇದೆ, ಒಕ್ಕೇರುತ್ತಾ ಇದೆ ಅಂತ ಹೇಳಿದೆಯಲ್ಲ. ಸಮುದ್ರದಲ್ಲಿ ನಾವು ತೀರ್ಥಸ್ನಾನಕ್ಕಾಗಿ ಹೋಗ್ತೇವೆ. ನಮ್ಮ ಸ್ನಾನಕ್ಕಾಗಿ ಯಾವ ತೆರೆಯೂ ಬರುವುದಿಲ್ಲ. ಬಂದ ತೆರೆಯಲ್ಲಿ ಮುಳುಗುವುದು ಪ್ರಾಜ್ಞರ ಲಕ್ಷಣ. ಇಂಥ ಸಮಯನ್ನು ಸದುಪಯೋಗಪಡಿಸಿ ನಿನಗೆ ಬೇಕಾದದ್ದನ್ನು ನಾನು, ನನಗೆ ಬೇಕಾದದ್ದನ್ನು ನಿನ್ನಿಂದ ನಾನು ಹೊಂದಿದೆವು ಅಂತಾದರೆ ಸುಖವಾಗಲಿಕ್ಕಿಲ್ವೇ? ದೇಹದ ಬಿಸುಪು ಏರುತ್ತಿರುವಾಗಲೇ ಬಿಸಿ ಬಿಸಿಯಾಗಿಯೇ ಉಣ್ಣಬೇಕು. ಆಹಾರಕ್ಕೂ ಆರೋಗ್ಯಕ್ಕೂ ಒಳ್ಳೆಯದು ಅಂತ. ಈಗಲಾದ್ರೂ ಬಂದ್ರಲ್ಲ, ನನಗೆ ಸಂತೋಷ ಆಯ್ತು ಗುರುಗಳೇ. ಈಗಲಾದ್ರೂ ಬಂದ್ರಲ್ಲ. ನಾನು ತಡ ಆಯ್ತು ಅಂತ ನಾನೇ ಅವಸರವಾಗಿ ಬಂದದ್ದು. ನನ್ನ ನಿರೀಕ್ಷೆಗಿಂತ ಯಾಗದ ಅವಧಿ ಮೀರಿ ನಡೆಯಿತು. ಆದ್ರಿಂದಲೇ ಪೂರೈಸಿ ಆಶ್ರಮದಲ್ಲಿ ನೀವು ಮಾತ್ರ ಇದ್ದದ್ದು. ನಿರೀಕ್ಷೆಗಿಂತ ಎಲ್ಲವೂ ಮೀರಿ ನಡೀತದಲ್ಲ ಗುರುಗಳೇ? ಹೇಗೆ ಆಶ್ರಮದಲ್ಲಿ ಏನಾದ್ರು ತೊಡಕಾಯ್ತು? ನಿರೀಕ್ಷೆಗಿಂತಲೂ ಕೆಲವು ಸಲ ಮೀರಿ ನಡೀತದಲ್ಲ. ನೀನು ಅರ್ಥ ಆಗುವಾಗ ಮಾತಾಡ್ತೀಯ? ಆಯ್ತು. ಈಗ ಆಶ್ರಮದಲ್ಲಿ ಏನಾದ್ರು ತೊಂದರೆ ಆಯ್ತಾ? ಏನು ತೊಂದರೆ ಇಲ್ಲ, ಹೇಳಿದಾಗಿದ್ದಾರೆ. ಎಲ್ಲ ಹೇಳಿದಾಗಿದ್ದಾರೆ. ಎಲ್ಲರೂ ಅವರವರು ಹೇಳಿದಾಗೆ ಅವರವರೇ ಇರ್ತಾರೆ ಗುರುಗಳೇ. ಇನ್ನು ಹೆಚ್ಚು ಮಾತಾಡ್ಲಿಕ್ಕೆ ನಾನು ಪಾಠವನ್ನು ಪುನರ್ಮನನ ಮಾಡ್ತಾ ಇರ್ಬೇಕು ಅಂತ ಹೇಳಿದ್ದೇನೆ. ಹೌದು, ಎಲ್ಲರೂ ಮಾಡ್ತಾ ಎಲ್ಲರೂ ಪುನರ್ಮನನವನ್ನೇ ಮಾಡ್ತಾ ಇದ್ರು ನೀವಿಲ್ಲದಿದ್ದಾಗ ಗುರುಗಳೇ. ಇನ್ನು ಇದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ನನಗೆ ಗೊತ್ತಿಲ್ಲ. ಎಲ್ಲ ಹೇಳಲಿಕ್ಕೆ ಹಿರಿಯರಿರುವಾಗ ನಾನೇಕೆ ಹೇಳಿ ಗುರುಗಳೇ? ಹೇಳಬೇಕಾದ್ದು ಹೇಳಬಾರದು. ಎಲ್ಲ ಹೇಳಿದ ಮೇಲೆ ಮತ್ತೆ ಹಿರಿಯರಿದ್ದಾರೆ ಅಂತ ಕೆಲವು ಸಲ ಹಾಗೆ ಅಲ್ವ ಗುರುಗಳೇ? ಗೊತ್ತಿದ್ದನ್ನು ಗೊತ್ತಿಲ್ಲ ಅಂತ ಹೇಳ್ತಾರೆ, ಗೊತ್ತಿಲ್ಲ ನನಗೆ ಗೊತ್ತುಂಟು ಅಂತ ಹೇಳ್ತಾರೆ, ಗೊತ್ತಿರೋದು ಗೊತ್ತಾಗಿಲ್ಲ. ಅಡಿಯೋ ಅವ್ರ ಹತ್ರ ಕೇಳಬೇಕು ಅಂತ ಹೇಳಿದ ಮೇಲೆ ಕೇಳುವಾಗ ಸುಮ್ಮನೆ ಇರಬೇಕು. ಆಯ್ತು. ಮಕ್ಕಳೆಲ್ಲ ಹೇಳಿದಾಗೆ ಕೇಳ್ತಾ ಇದ್ರು. ಎಲ್ಲ ಕೇಳ್ತಾ ಇದ್ರು. ಬರುವ ಗೃಹದಿಡೆ ರವಿಯ ಗಂಡ ಗುರುವು ಸಂಭಯ ತೊಳೆದು ಕೇಳಿದ ಅರುವು ನೀ ಗರ್ಭವನ್ನು ಗರಿದಿಯ ಪರಿಯನಿಲ್ಲ. ತಾರಾ ಸ್ವಾಮಿ, ಮುಖ ಏನು ಕೆಂಪೇರಿದ್ದು? ನಿಮ್ಮನ್ನು ನೋಡಿದ್ದು ಅಪರೂಪಕ್ಕಲ್ವಾ? ನನ್ನನ್ನು ನೋಡುವಾಗ ಮುಖ ಕೆಂಪೇರುವುದಕ್ಕೆ ಹೊಚ್ಚ ಹೊಸ ಪ್ರಣಯಿಗಳಲ್ಲ ನಾವು. ಹಾಗಲ್ಲ, ಅದು ಹೀಗೆ ಹೇಗಿದ್ದೀವಿ? ಚೆನ್ನಾಗಿದ್ದೇನೆ. ನಿನ್ನಲ್ಲ, ನೀನೇನು ಪರಪುರುಷನ ಮುಂಭಾಗದಲ್ಲಿದ್ದ ಹಾಗೆ ನಿನ್ನನ್ನು ನೀನು ಹಿಂಜರಿಸಿಕೊಂಡು ಅವಚಿಕೊಂಡು ಬಂದವನು ಪತಿಯೇ? ಏನು ಇಲ್ಲ ಸ್ವಾಮಿ. ಬಂದವನು ಪತಿ. ಗಂಡ ಹೆಂಡತಿ ಮಾತಾಡಿದಾಗ ಇಲ್ಲ, ನಾನು ಅವಳಲ್ಲಿ ಮಾತಾಡ್ತಾ ಇರೋ ಸುಮ್ಮನೆ ಇರಬೇಕು. ಒಂದು ಮಾತು, ಗುಣ ನೋಡಿದ್ರೆ ಲಕ್ಷಣ ನೋಡಿದ್ರೆ ಏನು ಅಂತ ಅರಿಯದ ಅಜ್ಞನಲ್ಲ ಬೃಹಸ್ಪತಿ, ನೆನಪಿಟ್ಟುಕೋ. ನನ್ನೊಡನೆ ಮಾತ್ರ ನಿನ್ನ ದೇಹ ವ್ಯವಹರಿಸ್ತಾ ಇಲ್ಲ, ನಿನ್ನೊಡನೆಯೇ ನಿನ್ನ ದೇಹ ವ್ಯವಹರಿಸ್ತಾ ಉಂಟು. ಅರ್ಥ ಆಗಿದೆ ನನಗೆ. ನಿನ್ನೊಡನೆ ವ್ಯವಹರಿಸುವುದಕ್ಕೆ ನಾನಿದ್ದದ್ದು. ಈಗ ಅಲ್ಲಿ ಯಾರಿದ್ದಾರೆ ಅಂತ? ಒಳಗೆ ಏನುಂಟು ಅಂತ? ನಿನ್ನೊಳಗಿರುವುದೇನು ಕೇಳಿದೆ. ಹೇಳಲಾರೆ. ಹೇಳಲಾರೇನು ಹೇಳದೆ ಉಳಿಯಲಾರೆನು. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155 156 157
ಊ
ಉತ್ತರ ಹೇಳುವಂತಹ ಸ್ಥಿತಿಯಲ್ಲಿ ನಾನಿಲ್ಲ. ಅದ್ಯಾಕೆ ನನಗೆ ಉತ್ತರ ಹೇಳುವುದಿಲ್ಲ ಅಂತ ಹಠ ಉಂಟಾ? ಹಾಗೇನೂ ಅಲ್ಲ, ಮತ್ತೆ ಹೇಳುವುದಕ್ಕೆ ಮನಸ್ಸೇ ಬರುತ್ತಿಲ್ಲ. ಮನಸ್ಸಿದ್ದರೂ ಹೇಳಲಿಕ್ಕೆ ಆಗುತ್ತಿಲ್ಲ. ಒಂದೇ ಒಂದು ಉತ್ತರ ಅಂತ ಹೇಳಿದರೆ ಕೆಲವೊಮ್ಮೆ ಕಾಲವೇ ಉತ್ತರವನ್ನು ನೀಡಬೇಕಷ್ಟೇ. ನನ್ನ ಈ ನೋವಿಗೆ ಉತ್ತರ ಕಾಲವೇ ಹೇಳಬೇಕು, ಹೇಳಲಾರಿ. ಕಾಲದಲ್ಲಿ ಮಾತಾಡುವ ಬಗೆ ಹೇಗೆ ಅಂತ ನಿನ್ನ ಗಂಡನಿಗೆ ನೀ ಪಾಠ ಮಾಡಬೇಕಾಗಿಲ್ಲ. ನಾನಿಲ್ಲದಿರುವ ವೇಳೆಯಲ್ಲಿ ಇಲ್ಲೇನು ನಡೆಯಿತು ಅಂತ ನೇರವಾಗಿ ಕೇಳ್ತಾ ಇದ್ದೇನೆ. ಹೇಳಲಾರಿ. ನಿನ್ನೊಳಗೆ ಏನಾಗುತ್ತಾ ಉಂಟು ಅಂತ ಕೇಳಿದ್ರೆ ಹೇಳುವುದಕ್ಕಾಗುವುದಿಲ್ವೇನೆ? ಕಂಡ ಲಕ್ಷಣಗಳು ಗರ್ಭದಲ್ಲಿ ಏನಾಗುತ್ತಾ ಉಂಟು ಕೇಳಿದ್ರೆ ಮಾತಾಡುವುದಕ್ಕಾಗುವುದಿಲ್ಲ. ಪರಿಚಯ ಹೇಳುವಾಗ ವಾಚಸ್ಪತಿಗೆ ಸತ್ತಿ, ಬೇಡದಿದ್ದಾಗ 1000 ಮಾತಾಡುವುದಕ್ಕೆ ಬರ್ತದೆ. ಬೇಕಾದ ಒಂದನ್ನು ಹೇಳುವುದಕ್ಕ ಗುರುಗಳೇ 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 ಏನಂತದು? ನಾನು ಹೇಳ ಸರಸಬಾದರು ನಿನ್ನ ಅರಸಿ ಚಂದ್ರರು ಕೇಳಿದ ಮೇಲೆ ವಿಷಯ ಹೇಳಬೇಕು. ಉಗುಳಿದರೆ ನಾಭಿ ಸುಡುವುದು, ನುಂಗಿದರೆ ತುಪ್ಪ ಕೆಡುವುದು ಎನ್ನುವಂತಾಯ್ತಲ್ರಿ. ಹೀಗೆ ಯಾಕೆ ಉದಾಹರಣೆ? ಒಂದು ಮಾತಿಗೆ ಅಲ್ಲ ಗುರುಗಳೇ, ನೀವು ತುಂಬ ಅರ್ಥ ಮಾತಾಡ್ತೀರಿ. ಒಂದು ಮಾತಿಗೆ ಅಲ್ಲ, ನಾನು ನಿನ್ನದೇನು ಹೇಳು ಗುರುಗಳೇ. ಈಗ ಒಬ್ಬನ ಹೆಂಡತಿ ಗಂಡ ಇಲ್ಲದಿದ್ದಾಗ ಬೇರೆಯವರ ಜೊತೆಯಲ್ಲಿ ಹೋಗಿ ಮಾತಾಡಿದರೆ ಗಂಡನಿಗೆ ಗೊತ್ತಾದ ಮೇಲೆ ಗಂಡನಾದವ ಏನು ಮಾಡಬೇಕು? ಸ್ಪಷ್ಟ ಉತ್ತರ ಕೊಡಿ. ನಿನಗೆ ಮದುವೆ ಮಾಡಿಸ್ತೇನೆ ಅಂದ್ರು ನಿನ್ನ ಮನೆಯವರು? ಇಲ್ಲ, ವಿದ್ಯಾರ್ಥಿಯಾಗಿ ಇದ್ದದಲ್ವ? ಇಷ್ಟು ಸಣ್ಣ ಪ್ರಾಯದಲ್ಲಿ ಮದುವೆ ಎಂಬ ಗೊಂದಲಕ್ಕೆ ನಾನೇಕೆ ಹೋಗಬೇಕು? ಅದು ಗೊಂದಲ ಅಂತ ನಿನಗೆ ಮೊದಲೇ ಗೊತ್ತಿದ್ದರೆ ಮತ್ತೆ ಆ ಗೊಂದಲದ ಕಾಡಿನೊಳಗೆ ನೀವು ಹಗ್ಗುವುದು ಬೇಡ. ಮೊದಲು ಮದುವೆ ಆಗುವುದು ಹೇಗೆ, ಯಾವಾಗ, ಯಾಕೆ ಅಂತ ಅರ್ಥ ಮಾಡಿಕೊ. ಮತ್ತೆ ಮದುವೆ ಆದ ಮೇಲೆ ಸತಿಗೆ ಏನು ಮಾಡಬೇಕು, ಅವಳು ಹೇಗಿರಬೇಕು ಅಂತ ನಿರ್ಣಯ ಮಾಡುವ. ಹೌದು. ಮದುವೆ ಆಗಬೇಕಾದ್ರೆ ಕಲಿತು ಸಮಾವರ್ತನೆ ಆಗಿ ಸ್ನಾತಕನಾಗಿ ನೀ ಗುರುದಕ್ಷಿಣೆ ಒಪ್ಪಿಸಿದ ಮೇಲೆ ಸರಿ ಮತ್ತೆ ನಿನಗೆ ಅಧಿಕಾರ ಸಿದ್ಧಿಸುವುದು. ಅಲ್ಲಿವರೆಗೆ ಯಾಕೆ ಯೋಚನೆ ಮಾಡಿ? ಯೋಚನೆ ಮಾಡಬೇಕು ಗುರುಗಳೇ. ಕೆಲವರಿಗೆ ಗೊತ್ತುಂಟು ಅನ್ನೋದು ಗೊತ್ತಿಲ್ಲ, ಕೆಲವರಿಗೆ ಗೊತ್ತಿಲ್ಲ ಅನ್ನೋದು ಗೊತ್ತುಂಟು, ಕೆಲವರಿಗೆ ಗೊತ್ತುಂಟು ಅನ್ನೋದೇ ಗೊತ್ತಿಲ್ಲ, ಕೆಲವರಿಗೆ ಗೊತ್ತುಂಟು ಅನ್ನೋದೇ ಗೊತ್ತುಂಟು. ನಿನಗೆ ಯಾರಾದ್ರೂ ಹೇಳಿದಾರೋ ಯಾರಿಗೂ ಅರ್ಥ ಆಗದ ಹಾಗೆ ಮಾತಾಡಿದ್ರೆ ಮಹಾಜ್ಞಾನಿಗಳು ಅಂತ ಹೊಗಳ್ತಾರೆ ಅಂತ? ಹಾಗಲ್ಲ ಗುರುಗಳೇ, ಈಗ ಗೊತ್ತಿಲ್ಲ ಕಲಿತಾ ಇರುವಾಗ ಉಂಟು. ಹಾಗಲ್ಲ ಗುರುಗಳೇ, ಗೊತ್ತಿಲ್ಲದನ್ನು ಗೊತ್ತುಂಟು ಅಂತ ಹೇಳಿದ್ರೆ ಗೊತ್ತಿಲ್ಲದನ್ನು ಗೊತ್ತಿಲ್ಲ ಅಂತ ಹೇಳಿದ್ರೆ ಗೊತ್ತಿಲ್ಲದು ಗೊತ್ತಾಗುದಿಲ್ಲ, ಗೊತ್ತಾಯ್ತಾ ಅಂತ ಯಾರೋ ಹೇಳಿದ್ರಂತೆ. ನೀನು ಹೇಳಿದ್ದೇನು ಅಂತ ನಿನಗೆ ಗೊತ್ತಾಯ್ತಾ? ಈಗ ನನಗೆ ಗೊತ್ತಾಯ್ತು ಗುರುಗಳೇ. ಏನು ಅಂತ ಗೊತ್ತಾಯ್ತು? ನಾನು ಹೇಳಿದ್ರಲ್ಲ ಅರ್ಥ ಉಂಟು. ನೀವು ಅಮ್ಮನನ್ನು ಜೋರು ಮಾಡ್ತಾ ಇದ್ದೀರಿ, ಹೀಗಾಗುವುದಕ್ಕೆ ಕಾರಣ ಏನು ಒಳಗುಂಟು ಏನು ಒಳಗುಂಟು ಅಂತ ಕರೀತಿದ್ದೀರ. ನೀವು ಯಾವಾಗಲೂ ಯಾಗ ಯಜ್ಞ ಯಜ್ಞಾದಿಗಳಿಗೆ ತಲೆ ಕೊಡ್ತಾ ಇದ್ದೀರಿ ವಿನಃ ಇತ್ತ ಗಮನ ಕೊಡಲಿಲ್ಲ. ಅವರು ಹಾಗಾಗುವುದಕ್ಕೆ ಮೂಲ ಕಾರಣ ನೀವು ಯಾರನ್ನು ಶಿಷ್ಯ ಅಂತ ಸ್ವೀಕಾರ ಮಾಡಿದ್ದೀರೋ ಆ ಚಂದ್ರನೇ ಮೂಲ ಕಾರಣ. ಇವರಿಬ್ಬರು ಅಪ್ಪಿಕೊಳ್ಳುವುದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಈಗ ನನ್ನ ಅರ್ಥ ನಿಮ್ಗೆ ಅರ್ಥ ಆಯ್ತಾ? ಜೋರು ಮಾಡ್ತಿದ್ದೀರಿ, ನನಗೆ ಅರ್ಥ ಮಾತಾಡಲಿಕ್ಕೆ ಗೊತ್ತಿಲ್ಲ ಅಂತೇಳಿ. ಒಂದು ದಿವಸ ಆದ್ರೆ ನೀವು ಅರ್ಥ ಮಾತಾಡುವಾಗ ನನ್ನನ್ನು ಕರ್ಕೊಂಡು ಹೋಗಲಿಲ್ಲ. ಎಷ್ಟು ಮಾತಾಡ್ತಿದ್ದೆ ನಾನು. ಮೇಧಾವಿ ಏನೋ ಹೇಳಿದ, ಕೇಳಿದ್ಯಾ? ನೀವು ತಾರ ಅಂತ ಕರೀತೀರಿ, ಇಲ್ಲಿ ಬಾರ ಆಗಿದೆ, ಬರುವುದು ಹೇಗೆ? ದೇವ್ರೇ ದೇವ್ರೇ,
ಪರಿಸ್ಥಿತಿ ವಿಭೋಗಕ್ಕೆ ಹೋಗ್ತಾ ಉಂಟು. ಏನು ಮಾಡುದು ಗುರುಗಳೇ? ತಾರಾ, ಒಂದು ಮಾತು ಹೇಳ್ತೆ, ಆಗಬಾರದ್ದಾಯಿತು ಅಂತ ಗೊತ್ತಾಯಿತು, ಮುಂದೆ ಏನು ಅಂತ ಯೋಚಿಸಬೇಕಾದ ಅನಿವಾರ್ಯತೆ ಉಂಟು. ಆದ್ದರಿಂದ ಚಪಳ ಚಿತ್ತಳೆ ನಿನ್ನ ಕೋಮದಿ ಚಪಳ ಚಿತ್ತಳೆ ನಿನ್ನ ಕೋಮದಿ ಶಪಿಸಲಾರೆನು ಸಾಲ್ದೆ ಬೈರನೆ ನಿಪುಣೆಗಾರ ನೀ ಕುಪಿತ ಕೊಳೆನು ಚಪಳ ಚಿತ್ತಳೆ ನಿನ್ನ ಕೋಮದಿ ಶಪಿಸಲಾರೆನು ನೀನೆಂದಲ್ಲ, ಸ್ತ್ರೀ ವರ್ಗವೇ ಚಪಲ ಚಿತ್ತತೆಯನ್ನು ಹೊಂದಿತ್ತು. ನೀನು ನನ್ನ ಜೊತೆಗಿರಬೇಕು. ಗರ್ಭದ ಒಳಗಿದ್ದದ್ದು ಇಲ್ಲಿ ಉಳಿಯ ಕೂಡದು, ಬೆಳೆಯ ಕೂಡದು. ಅರ್ಥ ಆಯ್ತಾ? ಗುರುಪತ್ನಿ ಅವ ಶಿಷ್ಯ. ನಾನು ಹೇಳಿದೆ ಅವನು ಕಿತ್ತಾಕಿದವ ಅಂತ. ನೀವು ಕೇಳಲಿಲ್ಲ, ಕೇಳಲಿಲ್ಲ. ಇನ್ನು ಮಾತಾಡುವುದಕ್ಕಿಲ್ಲ ಈ ವಿಷಯ. ಕ್ರಮ ಬೆದಗಿದೆ ನೀನು ಕ್ರಮ ಬೆದಗಿದೆ ನೀನು ಅದ ಸಕ್ರಮವೆನಿದೆ ನಾನು ಎನ್ನುವನು ಎನ್ನುವನು ನೀ ಹಕ್ಕಿಲಿ ಕೇಳಬೇಕು. ಕ್ರಮವೆನಿದೆ ನೀನು ಅದ ಸಕ್ರಮವೆನಿದೆ ನಾನು ಬದುಕಿನಲ್ಲಿ ಕ್ರಮ ಯಾವುದು ಅಂತ ಅರಿಯುವುದಕ್ಕೆ ಬಂದು ಸೇರಿದ್ದು ಗುರುವನ್ನು. ಮಾಡಿದ್ದ ಅಕ್ರಮ, ಗುರುಪತ್ನಿ ಗಮನ. ಹೆಣ್ಣನ್ನು ಬಯಸುವುದು ಅಪಚಾರ ಅಲ್ಲ. ಈ ಕಾಲಘಟ್ಟದಲ್ಲಿ ಅನ್ಯರ ಸತಿಯನ್ನಾದರೂ ಬಯಸುವುದು ಅಪಚಾರವಲ್ಲ. ಕರೆವ ಗಂಡಿಗೆ ಮನ ಉಂಟು ಅಂತಾದರೆ, ಹೊರಡುವ ಹೆಣ್ಣು ಒಪ್ಪಿದ್ದಾಳೆ ಅಂತಾದರೆ ಸಂಗಮಿಸಿದ್ದನ್ನು ತಡೆಯುವುದಕ್ಕೆ ಅಧಿಕಾರವೂ ಇಲ್ಲ. ಆದರೆ ಗುರುಪತ್ನಿ ಗಮನ ನಿಕೃಷ್ಟವಾದ ಬಾಹಿರವಾದ ದೋಷ. ಅತ್ರಿಸೂನುವಾದ್ದರಿಂದ ನಿನಗೇನಾದರೂ ಹೇಳಬಹುದು, ಆದರೆ ಮಸಿ ನನ್ನ ಮುಖಕ್ಕೆ ನಾ ಬಳಿಯುವುದು ಎಂಬುದರಿಂದಲೇ ಒಪ್ಪಿದ್ದೆ. ಹೆರುವುದು ಬೇಡ ಅಂದಿದ್ದೆ. ಆದರೆ ಹೊತ್ತ ಗರ್ಭಕ್ಕೆ ತಾನು ತಾಯಿಯಾಗಬೇಕು ಎಂಬುದರಿಂದ ಅವಳು ಅದನ್ನು
ಜನ್ಮ ಕೊಟ್ಟು ಶಿಶುವನ್ನು ಈ ಆಶ್ರಮದಲ್ಲಿ ಅಳುವಂತೆ ಮಾಡಿದ್ದಾಳೆ. ಈಗ ಅರಿತೆ ನಾನು ಪಿತ ತಾನು ಅಂತ ಹತ್ತಿರ ಸುಳಿಯುವುದಕ್ಕೆ ಹಂಬಲಿಸಿದ್ದೆ ಅಂತ. ತೊಲಗು, ದೂರ ತೊಲಗು. ಇನ್ನು ಅದರ ವಿಷಯಕವಾಗಿ ಮಾತಾಡಿದ್ರೆ ಎಚ್ಚರ. ಹೇಗಾಗ್ತದೆ ಗುರುಗಳೇ? ಅವನಾದ ಕ್ಷೇತ್ರದೊಳಗೆ ಯಾವುದನ್ನು ನಿಷಿದ್ಧ ಅಂತ ತಾವು ಹೇಳಿದಿರೋ ಅದನ್ನು ಒಂದರ್ಥದಲ್ಲಿ ಒಪ್ಪಿ ಮುಂದೆ ಬಂದ ತಾವುಗಳು ಈಗ ವ್ಯಾಜ್ಯವಾಗಿರಿಸಿದ್ದು ಮಗುವಿನಲ್ಲಿ ನಾನು ಸಂಬಂಧವನ್ನು ಹೊಂದಕೂಡದು. ಹುಟ್ಟಿದ ಮಗುವಿಗೆ ಅಪ್ಪ ಅಂತ ಹೇಳಿಕೊಂಡು ಮುಂದತ್ತಿ ಬರಕೂಡದು ಅಂತ. ನನಗೆ ಹುಟ್ಟಿದ ಮಗುವಿಗೆ ನಾನಲ್ಲದೆ ಮತ್ತೆ ಯಾರಪ್ಪ? ಹಸನಾದ ಕ್ಷೇತ್ರದಲ್ಲಿ ಒಬ್ಬ ಬೀಜವನ್ನು ಬಿತ್ತಿದ ಅಂತಾದರೆ ಬಂದ ಫಸಲಿಗೆ ಬಿತ್ತಿದವನೇ ಯಜಮಾನ ಬಿಟ್ಟರೆ ಬೇರೊಬ್ಬನೋ? ಆದದ್ದರಿಂದ ಸಂಬಂಧ ಬೇಡದಿದ್ರೆ ಬಿಡಿ, ಮಗುವನ್ನು ನನಗೆ ಕೊಡಿ. ನೀನು ಯಾವ ಅಪ್ಪನ ಮನೆಯ ಗದ್ದೆಯಲ್ಲಿ ಬಿತ್ತಿದ್ದ? ನಿನ್ನಪ್ಪನ ಮನೆಯದ್ದು. ಬೇರೆ ಗದ್ದೆಯಲ್ಲಿ ಕ್ಷೇತ್ರವೇ ಕೈ ಬೀಸಿ ಕೃಷಿಕನಾದ ನನ್ನನ್ನು ಕರೆದು ಫಲ ನಾನು ಕೊಡ್ತೇನೆ ಅಂತ ಹೇಳಿದಾಗ ನಾನು ಬಿತ್ತಿದೆ. ಬೇರೆ ಒಂದು ತಡೆಗೋಡೆ ಉಂಟು ಅಂತ ಲೆಕ್ಕ ಹಾಕ್ಬೇಕು. ಮಗುವನ್ನು ಕೊಟ್ಟು ಬಿಡಿ, ಇಲ್ಲಿಯ ಲೆಕ್ಕಾಚಾರ ಮುಗಿಸುವ, ಹೋಗ್ತೇನೆ ನಾನು. ಹೌದು, ಸೇವೆ ಉದಾಹರಣೆ ಕೊಟ್ಟರೆ ತುದಿ ತಲುಪಿಸಬೇಕು. ಕ್ಷೇತ್ರ ಕೈ ಬೀಸಿ ಕರೆಯುತ್ತದೆ ಅಲ್ವಾ? ಯಾರ ಕ್ಷೇತ್ರ ಕರೆದರೂ ಬೀಜ ಬಿತ್ತಬೇಕು ಅಂತ ಯಾವ ಕೃಷಿಯ ಶಾಸ್ತ್ರ ಉಂಟು? ಯಾರ ಕ್ಷೇತ್ರದಲ್ಲಾದರೂ ಕ್ಷೇತ್ರ ಹಸನಾಗಿದ್ದರೆ ಬೀಜ ಬಿತ್ತಬಹುದು ಅಂತ ಎಲ್ಲುಂಟು? ನಾನು ಬಿತ್ತಿ ಆಯ್ತಲ್ಲ. ಬಿತ್ತಿದ್ದನ್ನೇ ತಪ್ಪು ಅಂತ ಹೇಳುವುದಕ್ಕೆ ಕೇಳ್ತಾ ಇರುವುದು. ತಪ್ಪು ಅಂತಾದ್ರೆ ತಪ್ಪಾದದ್ದನ್ನು ನೀವು ಹಿಡ್ಕೊಳ್ಳೋದು ಯಾಕೆ? ಹೊರಡಿಸಿ. ಮತ್ತೆ ಯಾವ ನೀನು ಕೃಷಿ ಕ್ಷೇತ್ರದ ಸಮ್ಮೇಳನಕ್ಕೆ ಹೋಗಿ ಅಭ್ಯಾಸ ಮಾಡ್ಕೊಂಡು ಬಂದದ್ದು? ಅಯಾಚಿತವಾಗಿ ಅಪ್ರಯತ್ನ ಪೂರ್ವಕವಾಗಿ ಹೊಲ ತನ್ನದರಲ್ಲಿ ಬಿದ್ದ ಬೀಜದಿಂದ ಮೊಳಕೆಯೊಡೆದರೆ ಫಲಭೋಕ್ತೃತ್ವ ಕೃಷಿವಲನಾಗಿ ಆ ಹೊಲದ ಒಡೆಯನಾದವನಿಗೆ. ನಿನಗೆ ನಿನ್ನ ಭಾಷೆಯಲ್ಲಿ ಸಭ್ಯತೆಯ ಎಲ್ಲೆ ಮೀರದೆ ಉತ್ತರಿಸ್ತಾ ಇರುವುದು. ಅನ್ಯ ಪ್ರಯತ್ನದಿಂದಲೋ ಅಥವಾ ಅಪ್ರಯತ್ನಕವಾಗಿಯೋ ಬಿದ್ದ ಬೀಜ ಮೊಳಕೆಯೊಡೆದರೆ ತನ್ನ ಕೈ ತಪ್ಪಿ ಬಿದ್ದದ್ದು ಅಥವಾ ಉದ್ದೇಶಪೂರ್ವಕ ತಾನು ಹಾಕಿದ್ದು
ಅನ್ಯರು ಹೇಳುವಂತಿಲ್ಲ. ಆ ಕೃಷಿ ಕ್ಷೇತ್ರ ಯಾರದ್ದು ಅವನೇ ಅದರ ಹೊಣೆಯನ್ನು ಹೊರ್ತಾನೆ. ಅದೆಲ್ಲ ಯೋಚಿಸುವುದು. ಲಜ್ಜೆಗೆಟ್ಟ ಬಂಡನಂತೆ ಆಡಿಬಿಟ್ಟೆ ಅಲ್ವಾ? ಮರ್ಯಾದೆಯ ಬಗ್ಗೆ ನೀವು ಮಾತಾಡ್ಲಿಕ್ಕಿಲ್ಲ. ಗುರುಪತ್ನಿ ಯಾಕೆ? ನಿಮಗೆ ಮರ್ಯಾದೆ ಉಂಟಾ? ಏನು ನೀವು ಮಾಡಿದ್ದೇನು? ಏನು ಮಾಡ್ತಾರೆ? ಕಂಡು ಅವಳು ತುಂಬು ಗರ್ಭಿಣಿಯಾದ ಸಮಯದಲ್ಲಿ ಅವಳನ್ನು ಕೂಡಿ ನಿಮ್ಮದ್ದಾದಂತಹ ಕೂಡುವಿಕೆಯಲ್ಲಿ ಒಳಗಿನಿಂದ ಮಗು ಉಪದ್ರಕ್ಕೊಳಗಾಗಿ ಯಾಕೆ ನನ್ನನ್ನು ಈ ರೀತಿ ದಂಡಿಸುತ್ತಿರುವೆ ಅಂತ ಮಾತಾಡಿದ್ದಕ್ಕೆ ನೀನು ದೀರ್ಘತಮನಾಗಿ ಹೋಗುವಂತ ಶಾಪ ಕೊಟ್ಟ ಅವಿವೇಕಿ ನೀವು. ಮರ್ಯಾದೆಯ ಬಗ್ಗೆ ಮತ್ತೊಬ್ಬರಿಗೆ ಭಾಷಣ ಮಾಡುವುದಾ? ನಿಮಗುಂಟದು? ಆ ಮಗು ಈಗ ಎಲ್ಲಿಂಟು? ಎಲ್ಲಿಂಟು ಅಂತ ಯಾರು ಗೊತ್ತು? ಗೊತ್ತಿಲ್ಲದ ಕತೆ ಹೇಳಲಿಕ್ಕೆ ಬಂದ್ರೆ ಅದೇ ಆಗುದು. ಆ ಮಗು ಈಗ ಎಲ್ಲಿ ಉಂಟು? ಯಾರು ಪಾಲಿಸ್ತಾ ಇದ್ದಾರೆ? ಅದು ವಿಷಯವಾ? ಅದೊಂದು ವಿಷಯವಾ? ಅಲ್ಲ, ಅದೇ ವಿಷಯ. ನಿಮ್ಮ ಅಣ್ಣನನ್ನು ಸೇರಿದ್ದಲ್ಲ ಈಗ ಮಗು. ಅದೇ ವಿಷಯ. ಅಲ್ಲ, ಮಗು ಎಲ್ಲಿ ಉಂಟು ಅಂತ ನಾನು ಹೇಳಿದ್ರೆ ನಿಮ್ಮ ಅಣ್ಣನ ಹೆಂಡತಿಯನ್ನು ನೀವು ಸೇರಿದ್ದು ಸುಳ್ಳ? ಅಲ್ಲ, ಮಗುವಿಗೆ ನೀವು ಶಾಪ ನಿನಗೆ ಆ ಪ್ರಕರಣದ ಆದಿ ಅಂತ್ಯ ಮಧ್ಯಗಳು ಗೊತ್ತಿಲ್ಲ ಎಂಬುದನ್ನು ನಿರೂಪಿಸುವುದಕ್ಕೆ ನಾ ಹೇಳಿದ್ದೆ. ಏನು? ಆ ಮಗು ಈಗ ಎಲ್ಲಿ ಉಂಟು? ಈ ವಿಷಯದಲ್ಲೇ ಚರ್ಚೆ ಮುಂದೆ ಹೋಗುವುದಾದರೆ, ನಾ ತಪ್ಪು ಮಾಡಿದ್ದನ್ನೇ ನೀ ಹೇಳುವುದಕ್ಕೆ ಹೊರಟದ್ದಾದ್ರೆ, ಆ ಮಗು ಯಾವ ಹೆಸರಿನಿಂದ ಈಗ ಯಾರಿಂದ ಪಾಲಿತವಾಗಿ ಎಲ್ಲಿ ಉಂಟು? ನಾನು ನನ್ನ ಅಣ್ಣನ ಸತಿಯನ್ನು ಕೂಡಿದ್ದರಿಂದ ಹುಟ್ಟಿದ ಮಗು ಎಲ್ಲಿ ಉಂಟು, ಹೇಗುಂಟು ಅಂತ ನಿರ್ಣಯ ಆಗಬೇಕು. ಆಮೇಲೆ ಆ ವಿಷಯ ಮಾತಾಡುವ. ಅದಲ್ಲದಿದ್ರೆ ಅದರ ಪೂರ್ವ ಮಧ್ಯಾಂತ್ಯಗಳನ್ನು ತಿಳಿಯದ ನಿನ್ನಲ್ಲಿ ಆ ವಿಷಯಕವಾಗಿ ನಾ ಮಾತಾಡುವುದಕ್ಕಿಲ್ಲ. ನಿಮ್ಮ ಹೆಂಡತಿಯ ನನ್ನನ್ನು ಕರೆದು ಒಂದು ತೆರನಾದಂತಹ ಸುಖವನ್ನು ಹೊಂದಿದ್ದೇ ಸತ್ಯ ಆದ್ರೆ ನೀವು ಮಗುವನ್ನು ಬಿಡಿ, ನಿಮ್ಮ ಹೆಂಡತಿಯನ್ನು ಮರ್ಯಾದೆ ಇದ್ರೆ ಇಟ್ಟುಕೊಳ್ಬಾರ್ದು ನೀವು. ಇಲ್ಲ, ಅದೇ ಹಾಗಿಲ್ಲ. ಸತಿಯಾದವಳು ಇನ್ನೊಬ್ಬ ಪುರುಷನನ್ನು ಬಯಸಿದರು, ಇನ್ನೊಬ್ಬ ಪುರುಷ ಸತಿಯನ್ನು ಕರೆದರು, ಅವರು ಸ್ವೇಚ್ಛೆಯಿಂದ ಹೋದರೆ ನಾನು ಆಕ್ಷೇಪ ಮಾಡ್ಲಿಕ್ಕಿಲ್ಲ. ತಾರೆ ಹೋದದ್ದು ಸರಿ ಅಂತಲೇ ಹೇಳಿಯೇ ಇಟ್ಟುಕೊಂಡದ್ದು. ಪ್ರಶ್ನೆ ಇರುವುದು, ಗುರುಪತ್ನಿ ಗಮನವನ್ನು ಮಾಡುವುದಕ್ಕೆ ಶಿಷ್ಯನಾದವನಿಗೆ ಅಧಿಕಾರ ಉಂಟಾ ಅಂತ. ತಪ್ಪಿರುವುದು ನಿನ್ನಲ್ಲೊಬ್ಬನಲ್ಲೇ. ಅದನ್ನು ಹೇಳ್ತಾ ಇರುವುದು. ಪಾತಕ ಅಂತ ವೇದೋಕ್ತವಾಗಿ ಶಾಸನ ಇರುವ ವಿಷಯದಲ್ಲಿ ಮನಸ್ಸಿನಲ್ಲಿ ಅಭಿರುಚಿ ಕೆರಳುವುದಕ್ಕಿಲ್ಲ. ತಾಯಿಯಾಗಿ ಕಂಡು ಮಾನಿಸಬೇಕಾದ ಬದ್ಧತೆಯನ್ನು ವೇದವಾಣಿ ನಿರೂಪಿಸಿರುವಾಗ ಗುರುಪತ್ನಿ ಗಮನವನ್ನು ಹೀನಾತಿಹೀನವಾಗಿ ಮಾಡಿದಂತಹ ನೀನು, ಅದಕ್ಕಾಗಿ ನೀವು ಅಲ್ಲಿ ಹೀಗಿಲ್ವೋ ಇಲ್ಲಿ ಹೀಗಿಲ್ವೋ. ಪತ್ಯಭಾವೈ ಯಥೈವ ಸ್ತ್ರೀ ದೇವರಂ ಕುರುತೆ ಪತಿ. ಇದು ಆಡಿದ್ದು ಮುನಿವಚನ. ಪತಿಯ ಅಭಾವದಲ್ಲಿ ಪತಿಯ ತಮ್ಮನನ್ನು, ಪತಿಯ ಸೋದರನನ್ನು ಪತಿಯಾಗಿ ಸತಿಯಾದವಳು ಇರಿಸಿಕೊಳ್ಳುವುದಕ್ಕೆ ಶಾಸ್ತ್ರದಲ್ಲಿ ಕೆಲವು ಕಡೆಯಲ್ಲಿ ಅವಕಾಶ ನಿರ್ದೇಶಗಳು ಕೊಡಪಟ್ಟಿದೆ. ಸ್ವಾಮಿ, ಒಂದು ಶಾಸ್ತ್ರದ ವಾಕ್ಯವನ್ನು ಹುಡುಕೊಂಡು ಮಾಡಿದ ಅಪರಾಧಕ್ಕೆಲ್ಲ ಆ ಶಾಸ್ತ್ರವನ್ನು ಮುಂದೆ ಹೇಳಬೇಡಿ ನೀವು. ಸಂತಾನ ಇಲ್ಲ ಅಂತಾದ್ರೆ ಗಂಡನ ಅಣ್ಣನಿಂದ ತಮ್ಮನಿಂದ ಸಂತಾನವನ್ನು ಹೊಂದಬಹುದು ಅಂತ ಶಾಸ್ತ್ರ ಇರುವುದು. ಅವಳು ತುಂಬು ಗರ್ಭಿಣಿ. ನೀವು ಮಾಡಿದಂತಹ ಬೇಡದ ಕೆಲಸದಲ್ಲಿ ಮಗು ತತ್ತರಿಸಿ ಹೊಟ್ಟೆಯೊಳಗಿನಿಂದ ಕರೆದು ಹೇಳುವಾಗ ನಿಮ್ಮ ಕಾಮದ ಅಂಧತೆ ಎನ್ನುವುದು ಆ ಮಗುವಿಗೆ ಶಾಪರೂಪವಾಗಿ ಸಿಕ್ಕಿದ್ದು. ಪ್ರತಿ ಕಡೆಯಲ್ಲಿ ಶಾಸ್ತ್ರವೇ ಹೇಳುವುದಲ್ಲ, ಸ್ವಲ್ಪ ಸಂಸ್ಕಾರ ಇರಲಿ. ನಿನಗೆ ಗೊತ್ತಿಲ್ಲದರ ಬಗ್ಗೆ ನಿನ್ನಲ್ಲಿ ಮಾತಾಡಿ ನಾನು ನನ್ನ ನಾಲಿಗೆ ಹೊಲಸು ಮಾಡುವುದಕ್ಕೆ ಇದಕ್ಕೇನು ಹೇಳಿ? ಈಗ ಪತಿ ಇಲ್ಲದಿರುವಾಗ ಮಾತ್ರ ಸೋದರನನ್ನು ಹೊಂದಬಹುದು ಸತಿ ಎಂಬುದಕ್ಕೆ ಶಾಸ್ತ್ರ ನಿರ್ದೇಶ ಎಂತದ್ದು ನಿನಗೆ ಹೇಳ್ತೇನೆ. ಅಲ್ಲದಿದ್ರೆ ಎಲ್ಲಿಯೆಲ್ಲ ಕೂಡಬಹುದು ಎಂಬುದಕ್ಕೆ ನಾನು ಹೇಳ್ತೇನೆ. ಮೃತೆ ನಷ್ಟೇ ಪ್ರವ್ರಜಿತೆ ಕ್ಲೀಬೇಚ ಪತಿತೇ ಪತವು ಪಂಚಸು ಆಪತ್ಸು ನಾರೀಣ ಪತಿರನ್ಯೋ ವಿಧೀಯತೆ. ಸ್ಮೃತಿ. ನೀವು ಹೇಳಿದ ವಿಷಯದಲ್ಲಿ ಒಂದಾದ್ರಲ್ಲಿ ನಿಮ್ಮ ತಮ್ಮ ಜೀವಂತವಾಗಿಲ್ವಾ? ನಿಮ್ಮ ಅಣ್ಣ ಜೀವಂತವಾಗಿಲ್ವಾ? ಉತ್ತತ್ತಿ ಇಲ್ವಾ? ಸತ್ತಿದಾನ? ಉತ್ತತ್ತಿನ ಹೆಂಡತಿ ಗರ್ಭಿಣಿ ಬೇರೆ. ನಿನಗೆ ಈಗ ಸೋದರ ಸಂಬಂಧಿಯ
ಸತಿಯನ್ನು ಹೊಂದುವ ಅಪರಾಧದ ಕುರಿತಾಗಿ ನಾನು ಪ್ರಮಾಣ ಕೊಡ್ತಾ ಇರುವುದು. ಉದಚ್ಚನ ಮಡದಿಯಾದ ಮಮತೆಯ ಕುರಿತಾಗಿ ನಾನು ಅನುಚಿತ ವರ್ತನೆ ತೋರಿದ್ದು ಹೌದೋ ಅಲ್ವೋ? ಇದು ಮಾತಾಡಬೇಕಾದ್ರೆ ಮಗು ಈಗ ಎಲ್ಲಿ ಉಂಟು, ಯಾವ ಹೆಸರಲ್ಲಿ ಉಂಟು, ಯಾರು ಬೆಳೆಸ್ತಾ ಇದ್ದಾರೆ, ಯಾಕಾಗಿ ಹಾಗಿದ್ದಾರೆ, ಇದಕ್ಕೆ ನನಗೆ ಉತ್ತರ ಬೇಕು. ಅದು ವಿಷಯವೇ ಅಲ್ಲ. ಅಲ್ಲ, ನಿನಗೆ ವಿಷಯ ಆದ್ರೆ ನನಗೆ ವಿಷಯ ಅಲ್ಲ. ಹಾಕುವುದಕ್ಕೆ ನಾನು ಮಾಡಿದ್ದಕ್ಕೆ ಸಾಕ್ಷಿಯಲ್ಲಿ ಉಂಟು ಅಂತ ಕೇಳುವುದಲ್ಲ. ಸಾಕ್ಷಿ ಇಲ್ಲದೆ ಇದ್ರು ನೀವು ಮಾಡಿದ್ದಹುದೇ. ನಾನು ಮಾಡ್ಲಿಲ್ಲ. ನಾನು ಅದನ್ನು ಮಾಡ್ಲಿಲ್ಲ. ಮತ್ತೆ ದೀರ್ಘತಮ ಅಂತ ಹೆಸರು ಯಾಕೆ ಅವರಿಗೆ? ನನಗೆ ಗೊತ್ತಿಲ್ಲ ಯಾರನ್ನು ನೀನು ಹೇಳುದು. ದೀರ್ಘತಮ ಅಂತ ನೀ ಹೇಳುದು ಯಾರನ್ನು ನನಗೆ ಗೊತ್ತಿಲ್ಲ. ಹೌದೌದು, ನಿಮಗೆಲ್ಲ ನಾನು ಮಾಡ್ಲಿಲ್ಲ. ಆದ್ರಿಂದಲೇ ಹೇಳಿದ್ದು, ದೃಢವಾಗಿ ಹೇಳ್ತಾ ಇರುದು. ದೀರ್ಘತಮ ಅಂದ್ರೆ ಯಾರು ಅಂತ ನನಗೆ ಗೊತ್ತಿಲ್ಲ. ನಾನು ನನ್ನ ಸೋದರ ಸತಿಗೆ ಅಪಚಾರವನ್ನು ಮಾಡಿದ್ದಿಲ್ಲ. ಈಗ ನೀನು ಮಾಡಿದ್ದು ಗುರುಪತ್ನಿ ಗಮನ ಯಾಕೆ? ಅಲ್ಲ, ಗುರುಪತ್ನಿ ಗಮನ ಆಯ್ತಲ್ಲ, ಈಗ ಆಯ್ತಲ್ಲ. ಆದ್ದರಿಂದಲೇ ಮಾಡಿದ್ ಯಾಕೆ ಅಂತ ಕೇಳಿದ್ರೆ ಮಾಡಬಾರ್ದು. ಇಲ್ಲಿಂದ ಈಗಲೇ ಹೊರಡಬೇಕು. ಆ ನನ್ನ ಸತಿಯಾಗಲಿ ಸುತನಾಗಲಿ ನಿನ್ನ ಅಧೀನಕ್ಕೆ ಕೊಡುವ ವಿಷಯವೇ. ನೀವು ತಲೆ ಬಿಸಿ ಮಾಡಬೇಡಿ, ನಾನು ನಿಮಗೆ ಏನಂತ ವಿಚಾರಣೆ ಮಾಡ್ತೇನೆ. ಎಲ್ಲವೋ ಚಂದ್ರ, ನೀನು ಯಾವುದೋ ಹಳೆಯ ಪ್ರಸಂಗದ ವಿಷಯವನ್ನು ಹಿಡ್ಕೊಂಡು ಬಂದು ಗುರುಗಳ ಹತ್ರ ವಾದ ಮಾಡಿ ಅವರ ತಲೆಯಲ್ಲಿ ಕೆಡಿಸಲಿಕ್ಕೆ ಪ್ರಯತ್ನ ಪಟ್ಟದ ಚಂದ್ರನೇ, ನಿಷ್ಠಾವಂತನಾಗಿದ್ದ ನನ್ನ ಶಾಪವನ್ನು ನೀನು ಕೇಳು, ಅನುಭವಿಸು. ನೀನು ಚಂದ್ರ ಹೌದು. ಮುಂದೊಂದು ಕಾಲದಲ್ಲಿ ಮಾನವ ಜನಾಂಗ ಚಂದ್ರನೆನಿಸಿರುವಂತ ನಿನ್ನ ಲೋಕಕ್ಕೆ ಬಂದು ನಿನ್ನ ಅಸ್ತಿತ್ವವನ್ನು ಪುಡಿ ಮಾಡಿ ಹೋಗಲಿ. ಇದು ನನ್ನ ಶಾಪ. ಬೇಡ, ಇದಕ್ಕೆ ತೀರ್ಮಾನ ಗುರುವರನಿಂದವಾದದಿ ಫಲವು ಕಾಣದು, ವಾದದಿ ಫಲವು ಕಾಣದು. ಅರುಹಿ ಸಕಲವಾಯ್ ನಳಿನ ಭವನೊಡನೆ ಅದಕ್ಕೆ ಉತ್ತರ ನೀವನವನೆನುತ, ಅದಕ್ಕೆ ಉತ್ತರ ನೀವ ಅವನೆನುತ ಫಲವು ಕಾಣದು. ಬೇಡ, ನನಗಿರುವ ವಿದ್ಯೆಯಾಗಲಿ ಬಲವಾಗಲಿ ಜ್ಞಾನವಾಗಲಿ ಅಥವಾ ಶಕ್ತಿಯಾಗಲಿ ಈಗ ಒಂದು ಪಕ್ಷದವನದ್ದಾಗ್ತದೆ. ನೀನಾಡಿದ್ದು ಆ ಪಕ್ಷದ ನೆಲೆಯಾಗುತ್ತದೆ. ನಿಷ್ಪಕ್ಷವಾಗಿ ಈ ವಿಚಾರದಲ್ಲಿ ಇತ್ಯರ್ಥವೇ ಆಗಬೇಕು ಅಂತಿದ್ರೆ ನಾವು ವಾದ ಮಾಡಿದ್ರೆ ಆಗ್ರಹವೇ ತಾಂಡವ ಮಾಡ್ತದೆ. ಆದ್ರಿಂದ ಬೇಡ. ನನಗೆ ವಾದ ಆಗಬೇಕು ಅಂತ ಇಲ್ಲ. ಮಗು ನನ್ನದ್ದು ಹೌದಾದ್ರೆ ನನಗೆ ಬೇಕು. ನನ್ನ ಸತಿ ಬರ್ತಾ ಆದಿತ್ತು. ಹಾಗೆ ಹೌದು ಅಂತ ಆದ್ರೆ ಶಿಷ್ಯನಾಗಿ ಗುರುವಾದ ನನಗೆ ನೀನೆ ಸಗಿದ ದ್ರೋಹವು ಲೋಕಮುಖಕ್ಕೆ ಪರಿಚಿತವಾಗುವುದು ಬೇಡ. ಗುರುವಾಗಿ ನನ್ನ ಸಂಸಾರದಲ್ಲಿ ನಡೆದ ಅಪಸವ್ಯದ ಕುರಿತಾಗಿಯೂ ಲೋಕದ ಅರಿವಿಗೆ ಬಂದು ಇದು ಅನಾದರ್ಶಕಾರಕವಾಗುವುದು ಬೇಡ ಎಂಬ ಭಾವದಿಂದಲೇ ಒಪ್ಪಬೇಕಾದವಳನ್ನು ಒಪ್ಪಿ ಇದನ್ನು ಇಲ್ಲಿಗೆ ಮುಗಿಸುವಂತ ಹೊರಟ್ರೆ ನೀವು ವಾದಿಸಿದ್ದೆ ಇದ್ದಿಂತ ಆದ್ರೆ ಗೊತ್ತಾಗ್ಲಿ, ಸತಿಯೂ ಬರ್ಲಿ, ಹುಟ್ಟಿದ ಮಗುವು ಬರ್ಲಿ, ನೀನು ಬಾ, ಹೋಗೋಣ ಬ್ರಹ್ಮಲೋಕಕ್ಕೆ ಹೋಗಿ. ಬೇಕಾದ್ರೂ ಹೋಗೋ, ನಾರಾಯಣ ಲೋಕಕ್ಕೆ ಬೇಕಾದ್ರೂ ಹೋಗೋ. ನಾರಾಯಣ ಲೋಕಕ್ಕೆ ನಿನಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಅದರಿಂದ ಹೇಳಿದ್ದು. ನಾರಾಯಣ ಲೋಕಕ್ಕೆ ನಿನಗೂ ಹೋಗ್ಲಿಕ್ಕೆ ಆಗುದಿಲ್ಲ, ನನಗೂ ಹೋಗ್ಲಿಕ್ಕೆ ಆಗುದಿಲ್ಲ. ಆದ್ದರಿಂದ ನಮಗೆ ಹೋಗುವುದಕ್ಕಾಗುವ ಗರಿಷ್ಠತಮವಾದಂತಹ ಜ್ಞಾನ ಕೇಂದ್ರ ಅಂದ್ರೆ ಬ್ರಹ್ಮಲೋಕ, ಸತ್ಯಲೋಕ. ಸಾಗೋಣ. ತಾಮರದ ಪೀಠ ತಾನು
ಕಾಲಕ್ಕೂ ಯಾವ ರೀತಿಯ ಜೀವನದ ನಡೆ ಇರಬೇಕು ಎಂಬುದನ್ನು ವಿಧಿಸುವವನಾದ ಕಾರಣ ವಿಧಾತ ಅನಿಸಿಕೊಂಡಿದ್ದೇನೆ. ಹಾಗೆಂದು ಪ್ರತಿಯೊಬ್ಬ ವ್ಯಕ್ತಿಯ ದಿನಚರಿಯನ್ನು ಬರೆಯುವವನು ನಾನಲ್ಲ. ಅವನು ನಡೆಯುವಂತಹ ನಡೆಗೆ ಯಾವ ರೀತಿಯ ಹಾದಿ ಬೇಕು ಅದನ್ನು ಮಾತ್ರ ಒದಗಿಸಿಕೊಡುವವನು ನಾನು. ಯಾವ ರೀತಿಯ ವಿಶೇಷತೆಗಳು ಬೇಕು ಅಥವಾ ಯಾವ ರೀತಿಯ ಗುಣಗಳನ್ನು ಆತ ಹೊಂದಿರಬೇಕು ಹುಟ್ಟುವ ಮೊದಲೇ ಅದನ್ನು ವಿಧಿಸಿ ನಿರ್ಧರಿಸುವ ಆತ ನಾನು. ಆದ್ದರಿಂದ ಕೆಲವು ಜೀವಿಗಳಿಗೆ ಹುಟ್ಟುವಾಗಲೇ ತಾಮಸಿಗಳಾಗಿ ಎಂಬುದಾಗಿ ನಾನು ಬರೆದಿರುತ್ತೇನೆ. ಮುಖ್ಯವಾಗಿ ರಾಕ್ಷಸರು. ಅಂತಹ ರಾಕ್ಷಸರು ನನ್ನನ್ನು ತಪಸ್ಸು ಮಾಡಿದಾಗಲೂ ಕೂಡ ಅವರು ಕೇಳಿದಂತಹ ವರಗಳನ್ನು ನಾನು ಕೊಡುತ್ತೇನೆ. ಆದರೆ ಇದರೆಲ್ಲದರ ಹಿಂದೆಯೂ ಸೂಕ್ತವಾಗಿ ಮುಂದಕ್ಕೆ ಸೃಷ್ಟಿಸಲ್ಪಡುವ ಮುಂದುವರಿಯುತ್ತಿರುವಂತಹ ಜಗತ್ತಿಗೆ ಕಲ್ಯಾಣವಾಗಬೇಕು ಎಂಬಂತಹ ಮೂಲ ಸತ್ಯವನ್ನು ನನ್ನಲ್ಲೇ ಹೊಂದಿಕೊಂಡಿರ್ತೇನೆ. ಇಂತಹ ಹಲವು ನಿದರ್ಶನಗಳು ಕಥಾನಕಗಳಾಗಿ ನನ್ನ ಕಣ್ಣ ಮುಂದೆ ಕಂಡಿದ್ದ. ಯಾರದು ಯಾರು? ಗುರುಚಂದ್ರ ತಾರೆ ಸಹಿತ ಬಂದೆರೆಗೆ ಇರದೆ ಬಂದರಿವರ ಬೇಡಿರೈ ಮರದ ಕಾರಣವ ವಿಮದ ಲೋಕಪಿತಾಮಹನಾದ ಚಂದ್ರಾನನ ಪಾದಮೂಲಗಳಲ್ಲಿ ಇದು ಸತೀ ಸಹಿತರಾಗಿ ಬೃಹಸ್ಪತಿ ಪ್ರಣಾಮ ಮಾಡ್ತಾ ಇದ್ದಾರೆ. ದೇವಗುರು ಹೀಗೆ ಚಂದ್ರ ಚಂದ್ರ ಆಕಾಶದ ರಾಜ. ಲೇಸಾಯಿತು. ಸುರಗುರುಗಳಾದಂತಹ ನೀವು ಇಲ್ಲಿಗೆ ಬಂದದ್ದು ಬಹು ಅಪರೂಪ ಮಾತ್ರವಲ್ಲ, ನಮಗೆ ವಿಶೇಷವೂ ಹೌದು. ಮೇಲಾಗಿ ಅತ್ಯಂತ ಯೋಗ್ಯತಾ ಸಂಪನ್ನನಾದಂತಹ ಈ ಚಂದ್ರನು ಬಂದಿದ್ದಾನೆ. ಜೊತೆಯಲ್ಲೇ ತಮ್ಮ ಧರ್ಮಪತ್ನಿಯನ್ನು ಕಾಣುತ್ತೇನೆ. ನೀವೆಲ್ಲರೂ ಒಂದಾಗಿ ಬಂದಿದ್ದೀರಲ್ಲ, ಯಾವ ಕಾರಣಕ್ಕಾಗಿ ಬಂದಿರಿ? ಅವತರಿಸಬೇಕು. ಶತಪಾತ್ರ ಜಗೇಳು ಚಂದ್ರನುಳು ದೇವಗುರುವೇ, ಲೋಕಲೋಕಾಂತರದಲ್ಲಿರುವಂತಹ ಎಲ್ಲ ಸೃಷ್ಟಿ ಪ್ರಪಂಚದಲ್ಲಿ ಸರ್ವೋತ್ತಮನಾಗಿ ಸರ್ವಶ್ರೇಷ್ಠನಾಗಿ ನೀತಿ ಶಾಸ್ತ್ರ ವೇದ ವಿಧಾಯಕನಾಗಿ ವಿಧಾತನೆನಿಸಿ ಸರ್ವಮಾನ್ಯನಾದವ. ಹೌದು. ವಿಷಮ ಘಟ್ಟದಲ್ಲಿ ಕ್ಲಿಷ್ಟತೆಯನ್ನು ಕಳೆದು ಒದಗಿದ ಕ್ಷೋಭೆಯನ್ನು ನಿವಾರಿಸುವುದಕ್ಕೆ ಪಾದ ಮೂಲಕ್ಕೆ ಶರಣು ಬಂದಿದ್ದೇನೆ. ಅಂಥದ್ದೇನು ತಮಗೆ ತಿಳಿಯದ್ದಲ್ಲ, ಆದರೂ ಹೇಳಬೇಕಾದ್ದು ಧರ್ಮವಾದ್ರಿಂದ ನನ್ನ ಸತಿ ತಾರಾದೇವಿ, ಹೌದು ಅತ್ರಿಸೂನುವಾದಂತಹ ಚಂದ್ರಮ ಶಶಾಂಕ ಗುರುವಾಗಬೇಕು ಅಂತ ಪ್ರಾರ್ಥಿಸ್ತಾ ಬಂದ ಹಸ್ತುಮುದ್ರೆ ಎನ್ನುತ್ತಿದೆ. ಇವನ ಅಪ್ಪನೇ ಸಾಕಷ್ಟು ಬುದ್ಧಿವಂತ. ಅವ ಬಂದು ನಿಮ್ಮ ಕಾಲಿಗೆ ಅಡಗಿದ. ಅರಿತವರು ಇನ್ನುಳಿದ ಅರಿತವರ ಶ್ರೇಯಸ್ಸಿನಿಂದ ಅಥವಾ ಅವರದ್ದಾದ ಅನುಗ್ರಹದಿಂದ ತಮ್ಮ ಸಂತಾನದ ಅರಿವು ವಿಸ್ತಾರ ಆಗಲಿ ಅಂತ ಬಯಸಿ ಕಳಿಸಿರಬಹುದು. ಈ ಭಾವದಿಂದ ಉದಾರಿಯಾಗಿ ಸ್ವೀಕರಿಸಿದೆ. ಒಳ್ಳೆಯದೆ. ವರುಣಲೋಕಕ್ಕೆ ಯಜ್ಞಾರ್ಥ ಹೋದ ಕಾಲದಲ್ಲಿ ಪರಸ್ಪರ ಅನುರಕ್ತಿ ಬೆಳೆಯಿತಂತೆ. ಗುರುಸತಿಯಾಗಿ ತಾಯಿಯಂತ ಬರೆಯಬೇಕಾದ ನನ್ನವಳು ಪುತ್ರನಾಗಿ ಶಿಷ್ಯನಾದಂತಹ ಅವನು ವ್ಯವಹರಿಸಬೇಕಾದ ಮರ್ಯಾದೆಯನ್ನು ಮೀರಿದ ಚಂದ್ರಮನು ಪರಸ್ಪರ ಸಂಗಮಿಸಿದ್ದರಿಂದ ಗರ್ಭವತಿ ಆದಳು. ಮರಳಿ ಬಂದಾಗ ಅರಿತೆ ಸತಿಯನ್ನು ಬಿಡಲಾಗದಂತಹ ನಾನು ಇರ್ಲಿ ನೋಡೋಣ, ಕ್ಷಮಿಸೋಣ ಅಂತ ಸುಮ್ಮನುಳಿದರೆ ಹಠ ತೊಟ್ಟವಳಂತೆ ಆ ಮಗುವನ್ನು ಹುಟ್ಟಿಸಿ ಬೆಳೆಸುವುದಕ್ಕೆ ಹೊರಟಾಗ ಪುತ್ರ ತನ್ನವ ಅಂತ ಇವ ಹೇಳ್ತಾ ಇದ್ದಾನೆ.
ಅದು ಇಷ್ಟು ಪ್ರಕರಣ ಬೆಳೆದು ಹೋಯಿತು. ಆದರೂ ಒಂದು ಮಗು ಆಗುವುದರ ಮೊದಲೇ ಹೆಂಡತಿಯನ್ನು ಮನೆಯಲ್ಲಿ ಬಿಟ್ಟು ಊರೂರು ಹೋಗುವುದಷ್ಟು ಒಳ್ಳೆಯದಲ್ಲ. ಗುರುಗಳು ಹೇಳಿದ ಮಾತು ಸ್ವಾಮಿ, ನನ್ನ ವಿಷಯ ಕೇಳ್ತೀರಾ? ಏನು? ಧಾತು ಬಿನ್ನದಯ್ಯ ಧಾತು ಬಿನ್ನದಯ್ಯ ಬೇಡು ವಿಧಾತ ಯಾವ ನ್ಯಾಯ ಬೇಡು ವಿಧಾತ ಯಾವ ನ್ಯಾಯ ಚೇತನು ನೀಡು ನಿರ್ಣಯ ಮಗನು ನಂಬುವೆ ನನ್ನಾದರೂ ಧಾತು ಬಿನ್ನದಯ್ಯ ಬೇಡು ವಿಧಾತ ಯಾವ ನ್ಯಾಯ ಯಾವ ನ್ಯಾಯ ಬ್ರಹ್ಮದೇವರೇ, ಏನು? ನೀವು ಬಿಟ್ಟರೆ ನನಗೆ ನ್ಯಾಯ ದೊರಕಿಸುವವರು ಮತ್ತೊಬ್ಬರಿಲ್ಲ. ಸರಿ. ಅವರಲ್ಲಿ ಮಾತಾಡಿದರೆ ಅವರು ಬೇರೆ ಮಾತಾಡ್ತಾರೆ. ಹ? ಅವರು ಆಶ್ರಮದಲ್ಲಿ ಇರಲಿಲ್ಲ, ಸರಿ. ನಾನು ಅಂತೆವಾಸಿಯಾಗಿದ್ದೆ. ಹ. ದಿನ ಪಡಿಸುವಾಗಲೂ ಆಚೆಚೆ ಹೋಗುವಾಗಲೂ ನೋಡುವಾಗಲೂ ಎಲ್ಲ ಹ. ಅವರ ಹೆಂಡತಿ ಹ. ನನಗೆ ಕಣ್ಣು ತಿರುಗಿಸ್ತಾ ಇದ್ದು. ಅವರ ಹೆಂಡತಿ ನಿನ್ನ ಗುರುಪತ್ನಿ ಅಲ್ಲ. ಅದು ಅದು ಅದೇ ಅದೇ ಹಾಗೆ 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 ಹೌದಪ್ಪ, ಹೌದು. ನಾನು ಎಂಥದ್ದು ಅಂತ ಒಂದು ದಿವಸ ನಾನೇ ಹೋಗಿ ಹ. ಎದುರು ನಿಂತೆ. ಹ. ಆಗ ಮನಸ್ಸಿನಲ್ಲಿದ್ದದನ್ನು ಹೇಳಿದ್ರು. ಹ. ಹ. ಮತ್ತೆ ಅವರು ಹೇಳಿದ ಮೇಲೆ ನನಗೂ ಅದು ಹೌದು ಅಂತ ಕಂಡಿತು. ಹ. ಹ. ಹಾಗೆ 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 ಆಯ್ತದು. ಈಗ ಎದುರು ನಿತ್ಯ ಅಂತೇಳಿ ಹೇಳಿದೆಯಲ್ಲ, ಹ. ಹೀಗೆ ಸಾಮಾನ್ಯನಾಗಿ ಶಿಷ್ಯನಾಗಿ ನಿತ್ಯೆಯೋ ಅಲ್ಲ ನಿನ್ನದೆಲ್ಲವನ್ನು ಹೊರ ಹಾಕಿ ನಿತ್ಯೆಯೋ? ಇದು ಲೋಕಗುರುಗಳಾದಂತಹ ನಿಮಗೆ ನಾನು ಹೇಳಬೇಕೆ? ಹ. ಇದು ಒಂದು- ಹೇಗೆ ಕಾಣಿಸಿಕೊಂಡೆ? ಹುಡುಗಿಯನ್ನು ನೋಡ್ಲಿಕ್ಕೆ ಹೋಗುವಾಗ ಅಥವಾ ಹುಡುಗಿಯೊಬ್ಬಳು ನಮಗೆ ಆಕರ್ಷಿತಳಾಗಬೇಕು ಅಂತ ಹೊರಡುವಾಗ, ಆಗಬೇಕು ಅಂತ ನಿನಗೆ ಇತ್ತಾಗ ಅಲ್ಲಲ್ಲ, ಒಂದು ಚಂದ ಮಾಡಿಕೊಂಡು ಹೌದು, ಹೌದು. ಎಂತೆಂತ ಮುದುಕರಾದ್ರೂ ಚಂದ ಮಾಡಿಕೊಂಡು ಹೋಗ್ತಾರೆ. ಹೌದು ಹೌದು. ಒಂದು ಕೈಯನ್ನು ಹೀಗೆ ಇಟ್ಕೊಂಡು ಹೀಗೆ ಬಾಚಿಕೊಂಡು ಹೋಗ್ತಾರೆ. ಹ. ಹ. ಅಂತ ಈಗ ನಾನೊಂದು ಚಂದ ಮಾಡಿಕೊಳ್ಳುವುದು. ಹ. ಹ. ಹಾಗೆ ಹೋದೆ. ಹ. ಆಯಿತು. ಹ. ಗರ್ಭಿಣಿಯಾಗಿ ಹೆತ್ತಳವಳು. ಹ. ಈಗ ಅವರು ಹೇಳುವುದು ಹ. ಹೆಂಡತಿ ಮಗು ನನ್ನದೇ, ಹ. ಮಗು ನನಗೆ ಹುಟ್ಟಿದ್ದು ಅಂತ. ಹ. ಸ್ವಾಮಿ ನೀವು ಹೇಳಿ, ಕ್ಷೇತ್ರ ಅವರದ್ದಾಗಿರ್ಬೋದು, ಹ. ಬೀಜದಲ್ಲ. ಈಗ ಈಗ ಕೃಷಿಯ ಫಸಲು ಯಾರಿಗೆ ಅಂತ ಈಗ ಈಗ ಬರುವ ವರ್ಷಕ್ಕೆ ಒಂದು ನನಗೆ ವಾಕ್ಯ ಹೆಚ್ಚು ಹಾಕಿದ ನಾನು. ಏನು ಆ ಮಗು ನಿಮ್ಮದು ಅಂತ ನೀವು ಹೇಳೋದು ಹೌದು, ನಿಮಗೆ ಹುಟ್ಟಿದ್ದು ಅಂತ ಹಾಗೇನಾದ್ರೂ ಹೇಳಿದ್ರು? ಈಗ ನಿರ್ಣಯಿಸುವುದಕ್ಕೆ ಮಾನದಂಡ ಏನು ಅಂತ ನನಗೆ ಪ್ರಶ್ನೆ ಇರುವುದು ಪ್ರಭು. ಹ. ಪತಿಯಾಗಿ ನಾನಿದ್ದೇನೆ, ಹೌದು. ಗರ್ಭಿಣಿಯಾಗಿರುವಾಗಲೇ ನಾ ಮರಳಿದ್ದೇನೆ. ಹ. ಗರ್ಭ ನಿಂತ ಅವಧಿ ಯಾವುದು ಅಂತ ನನಗೆ ಗೊತ್ತಿಲ್ಲ. ಸರಿ. ಸೇರಿದ ಒಂದೇ ಕಾರಣಕ್ಕೆ ಶಿಶು ತನ್ನದು ಅಂತ ಆಡುವಲ್ಲಿ ಹ. ಏನು ಕಾರಣವೋ ನನಗೆ ಗೊತ್ತಿಲ್ಲ. ಹ. ಅದನ್ನು ನಿರ್ಣಯಿಸುವುದಕ್ಕೆ ಮಾನದಂಡ ಏನು? ಇದು ಒಂದು ವಿಷಯ. ಇನ್ನೊಂದು, ಹ. ಸನ್ನಿಧಾನ ಒಂದು ಅಪ್ಪಣೆ ಕೊಟ್ಟಿತ್ತು. ಹ. ಸತಿ ಹೊಂದಿರುವಾಗ ಸುತನಿಲ್ಲದಿದ್ದರೆ, ಹ. ಸಂತಾನ ಇಲ್ಲದಿದ್ದರೆ ಹ. ಊರು ತಿರುಗಬಾರದು. ಹೌದು. ವ್ಯಾವಹಾರಿಕ ವ್ಯಾವಹಾರಿಕ ಆ ವ್ಯವಹಾರವನ್ನೇ ಮುಂದುವರಿಸಿ ಕೇಳಿದ್ದು ನಾನು. ಹ. ಈಗ ದೇವವರ್ಗಕ್ಕೆ ಗುರುವಾಗಿ ಮಾನಿಸುವಾಗ ವರ್ಣ ಮಾಡುವಾಗ ಹ. ಸನ್ನಿಧಾನದ ಒಪ್ಪಿಗೆ ಇದ್ದೇ ಆದದ್ದಲ್ಲ. ಹೌದು ಹೌದು. ವರುಣ ಲೋಕಕ್ಕೆ ಯಾಗಕ್ಕೆ ಬರಬೇಕು ಅಂತ ವರುಣ ಬೃಹಸ್ಪತಿಯಾದ ನನಗೆ ಹೇಳಿಕೆ ಕೊಟ್ರೆ ಹ. ನನಗೆ ಮಕ್ಕಳಾಗಲಿಲ್ಲ ಬರುವುದಿಲ್ಲ ಅಂತ ನಾ ಹೇಳ್ಬೇಕು. ಬರುವುದಿಲ್ಲ ಅಲ್ಲ, ಜೊತೆಯಲ್ಲಾದ್ರೂ ಕರ್ಕೊಂಡು ಹೋಗುವುದಿತ್ತೋ ಏನು? ಯಾರನ್ನೆಲ್ಲ ಹ. ಯಾರನ್ನೆಲ್ಲ ಪತ್ನಿಯನ್ನು. ಶಿಷ್ಯರಿಗೆ ಶಿಷ್ಯರಿಗೆ ನನ್ನ 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 ಉಪಾಸನಾಗ್ನಿಯನ್ನು ಸಂರಕ್ಷಿಸುವುದಕ್ಕೆ. ಉಪಾಸನಾಗ್ನಿಯನ್ನು ನೀವು ಗಂಡ ಹೆಂಡತಿ ಜೊತೆಯಲ್ಲಿ ಇರುವಾಗ ರಕ್ಷಿಸಲಿಕ್ಕೆ ಆಗ್ತದೆ? ಅಲ್ಲ, ಅದು ತಕೊಂಡು ಹೋದ್ರೆ ಅಲ್ವೋ, ಹೌದು. ಅದರ ಪರಿಪಾಠ ನಾವು ಹೇಗೆ ಇಟ್ಟುಕೊಂಡದ್ದು ಎಂಬುದರ ಮೇಲೆ ಅಲ್ವೋ. ಹೌದು. ಮಾತ್ರ ಅಲ್ಲ, ಹ. ಗುರುಕುಲದಲ್ಲಿದ್ದು ಆಶ್ರಮ ಸ್ಥಾನದಲ್ಲಿರುವಾಗ ಹ. ಆಶ್ರಮವನ್ನು ಬಿಟ್ಟು ಅಗಲಿ ಹೊರಡುವುದ? ಇದೆ ಇದೆ. ಈ ಪಾಠ ಶಾಲೆ ನಡೆಸುವುದು ಬಹಳ ಕಷ್ಟದ ಕೆಲಸ. ಇದು ಎಲ್ರಿಂದ ಆಗ್ಲಿಕ್ಕಿಲ್ಲ ಅದು. ಅದೇ ಅಲ್ಲ, ಕುಲಪತಿಯಾಗಿ 10,000 ಮಂದಿಗಿದ್ದ ಹೆಚ್ಚು ಶಿಷ್ಯರನ್ನು ಹೊಂದಿದವರು ಹ. ಸನ್ನಿಧಾನ ಒಂದು ಅಪ್ಪಣೆ ಕೊಟ್ರೆ ಹ. ಮುಂದೆ ಈಗ ಅನ್ಯ ಕಡೆಗಳಲ್ಲಿ ಯಾಗ ಯಜ್ಞಾದಿಗಳಿಗಾಗಿ ಹೊರಡುವಾಗ ಹ. ಗುರುಕುಲಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅಂತ ಒಂದು ನಿರ್ಣಯ ಆಗ್ತಿತ್ತು. ಅದಕ್ಕೆ ನಾನು ಹೇಳಿದೆ. ಹೌದಪ್ಪ. ಈಗ ಲೋಕದಲ್ಲಿ ನಾವು ನೋಡ್ತೇವೆ, ಮನೆಗೆ ಅವನಿಗೆ ಏನಾದ್ರೂ ಅಶುದ್ಧವಿದ್ದಂತಹ ದಿನಗಳು ಅಂತೇಳಿ ಆದ್ರೆ ದೇವರ ಪೂಜೆಯನ್ನಾದ್ರೂ ಕುಟುಂಬದ ಇನ್ನೊಬ್ಬನಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ, ಹತ್ತಿರದ ಮನೆಯವನಿಗೆ ಆದ್ರೂ ಬ್ರಹ್ಮದೇವರೇ, ನೀವು ಮಾತಾಡಿ, ಮಗುವನ್ನು ನಾನು ಕರ್ಕೊಂಡು
ಮಾಡುವುದೆಲ್ಲ ಮಾಡಿದ ಬೇಗ ಅವನಿಗೆ. ಹುಟ್ಟಿನ ಮಗುವಿನ ತೇಜಸ್ಸನ್ನು ಹಾ. ವರ್ಚಸ್ಸನ್ನು ಗಮನಿಸಿದರೆ ಹ, ಉಪಾಸನೆಯಿಂದಲೇ ಸ್ವಸತಿಯ ಜೊತೆಯಲ್ಲಿ ಸಂಸಾರ ಸಾಗಿಸ್ತಾ ಇದ್ದ ನನಗೇ ಹುಟ್ಟಿದ ಮಗು ಅಂತ ಮುಖ ಕಂಡಾಗ ಅನಿಸಿದ್ದರಿಂದ ಹ. ಅದು ನನ್ನದೇ ಮಗು ಇರಬೇಕು ಎಂಬ ದೃಢ ಭಾವದಲ್ಲಿ ಕೊಡುವುದಿಲ್ಲ. ಬ್ರಹ್ಮದೇವರೇ, ಮುಖ ನೋಡಿದ್ರೆ ಹೇಳ್ತೀರಿ ನೀವು ನನ್ನ ಮಗು ಅಂತ. ಮುಖ ಹಾಗೆ ಉಂಟು, ನನ್ನ ಮುಖದ ಹಾಗೆ ಉಂಟು. ಅಲ್ಲಿ ಹಿಂದೆ ಇರ್ಲಿ ಹುಡುಗ, ಆದ್ರೂ ಆ ಹುಡುಗನ ಮುಖ ಲಕ್ಷಣದಿಂದ ಆಕರ್ಷಿತರಾದಂತ ನೀವು ಇಬ್ಬರು ತನಗಬೇಕು ಎಂಬ ವಾಂಛೆಯನ್ನು ಹೊತ್ತಿದ್ರೆ ತಪ್ಪಲ್ಲ. ಈಗ ಆಕಾಶದಲ್ಲಿರುವವರು ರವಿಚಂದ್ರರು. ಹ. ಚಂದ್ರನಿಗೆ ಹುಟ್ಟಿದ ಮಗ ಅಂತ ಅವನ ಮುಖ ನೋಡಿದ್ರೆ ಗೊತ್ತಾಗ್ತದೆ, ನೀವು ಅವನನ್ನು ನೋಡಿದ್ರೆ ಗೊತ್ತಾಗ್ತದೆ. ಆದ್ರೆ ಅದರಲ್ಲಿ ತಪ್ಪೋ ಪ್ರಭಾವ ಇರಬೇಕು ಅಂತೇಳಿ ಇವರು ಹೇಳ್ತಾರೆ. ಇಲ್ಲ, ನಿಮ್ಮಲ್ಲಿ ನಾನು ಪ್ರಶ್ನಿಸಿ ಇದಕ್ಕೆ ಉತ್ತರ ಸಿಕ್ಕೋದಿಲ್ಲ ನನಗೆ. ಅದೇನಿದ್ರು ಅವಳಲ್ಲೇ ಕೇಳಬೇಕು. ತಾರಾದೇವಿ ಪುತ್ರನನ್ನು ಪಡೆದವಳು ತಾತನು ಪಪ್ಪನು ಚಂದಿರನು ಬೇಳು ಸತ್ಯದಿರವ ಜಗತ್ತಿನ ಸಾಮಾನ್ಯರ ಮಾತು ತಾಯಿ ಸತ್ಯ, ತಂದೆ ನಂಬಿಕೆ ಅಂತ. ಹಾಗಾಗಿ ಮಗುವಿನ ತಾಯಿಯಾದಂಥ ನೀನು ತಿಳಿದಿರುವ ಸತ್ಯ ಇವರ ವಾದದಿಂದ ಪಡೆಯಬಹುದಾದಂಥ ಸತ್ಯವಾಗುವುದಿಲ್ಲ. ಪ್ರಾಮಾಣಿಕವಾಗಿ ಹೇಳು, ನೀನು ಹೆತ್ತಂತಹ ಕಂದನ ಜನನಕ್ಕೆ ಕಾರಣ ಚಂದ್ರನೋ ಅವರು ಯಾರಿಗೆ ಸಲ್ಲಬೇಕಾದವರು? ವನಜ ಪೀಠನೆ ಕೇಳುತ್ತ ನಯನ ಜನನಕಾರ ವನಜ ಪೀಠನೆ ಕೇಳು ತನಯನ ಜನನ ಕಾರಕ ಚಂದ್ರ ನಿಶ್ಚಯ ನಿನಗೆ ಮನ ಬಂದಂತೆ ವಿರಜಿತು ಎನಗದೀನು ವನಜ ಪೀಠನೆ ತನಯನ ಜನನ ಕಾರಕ ಚಂದ್ರ ನಿಶ್ಚಯ ಬ್ರಹ್ಮದೇವ, ಸತ್ಯಲೋಕದ ಒಡೆಯನಾಗಿರುವಂತಹ ನಿನಗೆ ಹ, ಸತ್ಯ ಗೊತ್ತಿದೆ. ಹೇಳು. ಆದರೂ ನನ್ನಲ್ಲಿ ಕೇಳುತ್ತಾ ಇರುವುದು ಹ, ಸತ್ಯವನ್ನೇ ಹೇಳುತ್ತೇನೆ. ಹ, ನಾನು ಪಡೆದಿರುವಂತಹ ತನಯನಿಗೆ ಹ, ಜನಕನಾಗಬೇಕಾದವನು ಚಂದ್ರ. ಚಂದ್ರನಿಂದಲೇ ನಾನು ಆ ಮಗುವನ್ನು ಪಡೆದಿದ್ದೇನೆ, ಇದು ಹಾ. ಸತ್ಯ. ಹ. ಮುಂದಿನ ತೀರ್ಮಾನ ಸನ್ನಿಧಿಗೆ ಬಿಟ್ಟದ್ದು. ಮಗು ಯಾರಿಗೆ ಸಲ್ಲಬೇಕು ಎಂಬುದನ್ನು ಮತ್ತು ನನಗೆ ಬಿಟ್ಟಿದ್ದಾರೆ. ನಾಡಿಕೋದ್ಭವನಿಂದ ನಗುತ್ತ ನೀಯೇ ನಗುತ್ತ ನೀಯೇ ಬಾಲ ಚಂದಿರಗಿರಲಿ ಹೇಗೆ ಬಾಲ ಚಂದಿರಗಿರಲಿ ಸತಿಯಳ ನೀಲೆಯಲಿ ಪರಿಗ್ರಹಿಸು ಸತಿಯಳ ನೀಲೆಯಲಿ ಪರಿಗ್ರಹಿಸು ಭುವಿಗಾದರ್ಶವಲ್ಲಿದು ಭುವಿಗೆ
ಲೋಲೆ ಚಂದ್ರ ಮದಿಯೆಂದೆನಿಸಲಿ ಮೇಲೆ ಪಲ್ಲವಿಸಲಿದೆ ತಾ ಶಶಿ ವಂಶ ಬಲ್ಲರಿ ಮೇಲೆ ಪಲ್ಲವಿಸಲಿದೆ ತಾ ಶಶಿ ವಂಶ ವಲ್ಲರಿಯೋ ಬೃಹಸ್ಪತಿ ಚಂದ್ರ ಬ್ರಹ್ಮ ಪಕ್ಕನೇ ನಗಾಡಿದ. ಮಿಕ್ಕವರು ಕಷ್ಟದಲ್ಲಿರುವಾಗ ಇವ ನಗಾಡ್ತಾನಲ್ಲ ಅಂತಂದ್ರೆ ಯಾವ ತಪ್ಪು ತಿಳ್ಕೊಳ್ಳಬಾರ್ದು. ಇದರ ಹಿಂದೆ ಸಾಕಷ್ಟು ನಾವು ಯೋಚಿಸಬೇಕಂತ ವಿಷಯ ಇದೆ. ಚಂದ್ರನ ಯೌವನವನ್ನು ಕಂಡು ಅವಳು ಮೋಹಿತಳಾದ್ದಲ್ಲ, ಪೂರ್ಣ ಕಳಾವಂತನಾದಂತಹ ಚಂದ್ರ ಅದರಿಂದ ಆಕರ್ಷಿಸಲ್ಪಟ್ಟಳು. ಅರ್ಥಾತ್ ಚಂದ್ರ ಕಳೆಯಿಂದ ಆಕರ್ಷಿಸಲ್ಪಟ್ಟಳು. ಈ ಚಂದ್ರನಿಗೆ ಕಳೆಯಲ್ಲಿಂದ ಬಂತು. ಲೋಕೋತ್ತರವಾದಂತಹ ರಾಜಸೂಯದಂತಹ ಯಾಗವನ್ನು ಮಾಡಿದಾಗ ದೇವತೆಗಳೇ ಅನುಗ್ರಹಿಸಿದಂತಹ ಕಳೆ ಸತ್ಯ. ಅದರಿಂದ ಆಕೆ ಆಕರ್ಷಿತಳಾದಳು ಅಂತೇಳಿ ಆದರೆ ಅದರಲ್ಲಿ ಅವಳಲ್ಲೂ ಕೂಡ ತಪ್ಪನ್ನು ಗ್ರಹಿಸಬಾರದು ಗುರುವೇ. ನಾನದನ್ನು ಒಪ್ಪಿಯೇ ಸತಿಯಾಗಿ ಅವಳನ್ನು ಮುನ್ನಡೆಸುವುದಕ್ಕೆ ಹೊರಟವನು. ಆದರೆ ಹುಟ್ಟಿದ ಶಿಶು ತನಗೆ ಸೇರಬೇಕೆಂಬ ಆಗ್ರಹ ಅಲ್ಲಿಂದ ವ್ಯಕ್ತವಾದಾಗ ಅನ್ಯತ್ರ ಗತಿ ಇಲ್ಲದೆ ಇಲ್ಲಿಗೆ ಶರಣಾದ. ಸ್ವಲ್ಪ ವಿಶಾಲ ಮತಿಗಳಾಗಿ ಮಗು ತನಗೆ ಬೇಕು ಎಂಬುದನ್ನು ಹೊರತಾಗಿ ಲೋಕಕ್ಕೆ ಬೇಕು ಅಂತ ಯೋಚಿಸಿದರೆ ನಿಮ್ಮಿಬ್ಬರ ಯೋಗ್ಯತೆ ಎಷ್ಟು ಹಿರಿದಾಗ್ತದೆ. ಚಂದ್ರ ಕಳೆಯ ಕೊಡುಗೆ ಇವಳು ಹೆತ್ತ ಮಗು. ನೀವು ನಿಮ್ಮ ಕ್ಷೇತ್ರದಲ್ಲಿ ಬೆಳೆದಂತಹ ಬೆಳೆಯನ್ನು ಲೋಕಕ್ಕಾಗಿ ದೇಣಿಗೆ ಕೊಡ್ತಾ ಇದ್ದೀರಿ. ಈ ಚಂದ್ರ ಕಳೆಯು ಮುಂದೆ ಜಗತ್ತಿನಲ್ಲಿ ಬೆಳೆಯುವುದಕ್ಕೆ ನೀವಿಬ್ಬರೂ ಸಹ ಪಾತ್ರರು ಎಂಬ ಹಾಗಾದ್ರೆ ಲೋಕಕ್ಕೆ ಬಹಳ ಕಲ್ಯಾಣವಲ್ಲೋ. ಆಶಯ ಒಳ್ಳೆಯದು, ಅದೇ ಅನುಷ್ಠಾನಕ್ಕೆ ಬರಬೇಕಾದಂತ ಲೋಕವಿಧಾಯಕನ ಆಡಿದರೆ ಅಂಗೀಕರಿಸುವುದಕ್ಕೆ ಸಮ್ಮತಿಯೂ ಉಂಟು. ಹಾಗೆ ಅಂತ ನಮಗೆ ಅಂತ ಆಡದಿದ್ದರು ಲೋಕಕ್ಕೆ ಬೇಕಾದ ಮಗುವಾಗಲಿ ಅದು ಅಂತ ಹೇಳುವಾಗ ಬೆಳೆಸುವ ಪಾಲಕತ್ವ ಯಾರಿಗೆ ಅಂತ ಒಂದು ಪ್ರಶ್ನೆ ಹಾಗೆ ಉಳಿಯುವುದಿಲ್ಲ. ಖಂಡಿತ ಇದು ಆದರ್ಶ ಅಲ್ಲ ಜಗತ್ತಿಗೆ. ಅನಿವಾರ್ಯತೆಯು ಒಂದು ಒದಗಿದಾಗ ಏನು ಎಂಬಂತ ಒಂದು ಪರಿಹಾರ ಹೊರತು ಲೋಕದ ಮಿಕ್ಕವರು ಇದನ್ನು ಮಾಡಬಹುದು ಎಂಬುದಾಗಿ ಎಂದೂ ಇಲ್ಲ. ಹಾಗಿದ್ರೆ ಚಂದ್ರನಿಂದ ತಾನು ಪಡೆದಂತಹ ಮಗು ಎಂಬುದಾಗಿ ಅವಳು ಒಪ್ಪುತ್ತಾಳಲ್ವೋ? ಸರಿ, ಮಗು ಚಂದ್ರನಿಗೆ ತಾತ್ಕಾಲಿಕ. ಈಕೆ ನಿಮ್ಮ ಧರ್ಮಪತ್ನಿ ಚಂದ್ರ ಕಳೆಯಿಂದ ಆಕರ್ಷಿತಳಾದ್ದೇ ಹೊರತು ಚಂದ್ರನೆಂಬ ವ್ಯಕ್ತಿಯಿಂದ ಅಲ್ಲ, ಅವನ ದೇಹದಿಂದ ಅಲ್ಲ. ಆದ್ದರಿಂದ ಈ ಕಾಲದಲ್ಲಿ ವಿವಾಹ ಎಂಬುದು ಒಂದು ಜೀವನ ಸಂಬಂಧ ಅಷ್ಟೇ, ಗಂಡು ಹೆಣ್ಣಿನ. ಹಾಗಾಗಿ ತಾವು ಸಂಸಾರ ರಥವನ್ನು ಈಕೆಯೊಂದಿಗೆ ಮುಂದುವರಿಸಬೇಕು. ಪ್ರಭು, ಲೋಕಲೋಕಾಂತರದ ಸ್ಥಿತಿಗೂ ಗತಿಗೂ ಕಾರಣವಾದ ಜ್ಞಾನ ಮೂಲವನ್ನು ವೇದಗಳು ಅಂತ ಲೋಕ ಗುರುತಿಸಿತು. ಹೌದು, ಲೋಕ ಅದನ್ನು ಅದು ಭಗವಂತನ ಉಚ್ಛ್ವಾಸ ನಿಶ್ವಾಸಗಳಲ್ಲಿ ಅಭಿವ್ಯಕ್ತ ಆದ್ದಾದರೂ ಲೋಕ ಅರಿತದ್ದು ಚತುರಾನನಾದ ನಿನ್ನ ಮುಖದಿಂದ. ಹೌದು, ಅದನ್ನು ಪರಮ ಪ್ರಮಾಣ ಅಂತ ಒಪ್ಪಿದ ಮೇಲೆ ವೇದ ವಿಧಾನವನ್ನು ತಿಳಿಸಿಕೊಟ್ಟ ಮುಖದಿಂದ ಬಂದದ್ದು ಪ್ರಮಾಣವಾಗುತ್ತದೆ ಅಂತ ಸ್ವೀಕರಿಸಿ ಅದನ್ನು ಅಂಗೀಕರಿಸಿ ಆ ಮಗುವಿಗೆ ಬುಧನೆಂಬ ನಾಮಕರಣವನ್ನು ನಾನೇ ಮಾಡ್ತೇನೆ. ಮಾತ್ರವಲ್ಲ, ಆ ಮಗುವಿನಿಂದ ಚಂದ್ರನ ಮಗನಾದರೂ ಕೂಡ ಅವ ಬೆಳೆಯುವಲ್ಲಿಗೆವರೆಗೆ ನೋಡಿಕೊಳ್ಳುವುದಕ್ಕೆ ಚಂದ್ರ, ಮುಂದಕ್ಕೆ ಚಂದ್ರ ವಂಶ ಎಂಬುದು ಬೆಳೆದು ಲೋಕಕ್ಕೆ ಕಲ್ಯಾಣವಾಗಲಿಕ್ಕಿದೆ. ಆ ಹುಡುಗ ಎಲ್ಲಿದ್ದಾನೆ? ಮಗು ಗುರುಪಿತ ಬೊಮ್ಮರಿಗೆ ಭಕ್ತಿಯೊಳ್ಳೆ
ನನ್ನ ಮುಖದ ಹಾಗೆ ಕಾಣುದಿಲ್ವಾ? ಆ ಹೆಜ್ಜೆ ಎಲ್ಲ ನನ್ನ ಹಾಗೆ ಅಲ್ವಾ ಅದು? ಹೌದಾ ಅಲ್ವೋ ಬೇರೆ ಯಾರಿಗೆ ಆಗ್ಲಿ ಈ ಮಗು ಬೇಕು ಇಂಥ ಮಗು ಬೇಕು ಅಂತ ಇನ್ನು ಮಾತಾಡು ಮಗ, ಇನ್ನು ಮಾತಾಡು. ತ್ರಿಮೂರ್ತಿಗಳಿಂದ ಮೂರ್ತ ಸ್ವರೂಪರಂತಿರುವ ಗುರುಗಳಿಗೆ ವಂದಿಸಿಕೊಂಡಿದ್ದೇನೆ. ಭೂಮಿಗೆ ಚರಣವನ್ನು ಇಟ್ಟ ತಂದೆ ತಾಯಿಗೆ ವಂದಿಸಿಕೊಂಡಿದ್ದೇನೆ. ಒಳ್ಳೆದಾಗಿ. ಅಖಿಲ ಜೀವ ಜಾಲದ ಸೃಷ್ಟಿಕರ್ತನಾದ ಬ್ರಹ್ಮದೇವರೇ, ನಿಮಗೆ ಕೂಡ ಮಂಗಳವಾಗಲಿ ಮಗು. ಈ ಕಾಲಕ್ಕೆ ನನ್ನನ್ನು ಕರೆದಿದ್ದೀರಿ. ಏಕೆ ಏನು ಎಂಬುದನ್ನು ನಾನು ಅರಿಯೆ. ಏನಂತ ಹೇಳಿದ್ರೆ ಮಾಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಅಪ್ಪಣೆ ಆಗಬೇಕು. ನಳಿನ ಸಂಭವನಿಂದ ಯೋಗಿತ ನಿಲೆಯು ಕಲ್ಪಿಸಬಹುದು ಮುಂದಕ್ಕೆ. ಯೋಗಿತ ನೆಲೆಯು ಕಲ್ಪಿಸಬಹುದು ಮುಂದಕ್ಕೆ. ನೆಲೆದು ಹಿಮಗಿರಿಯಲ್ಲಿ ನೀ ನೆಲೆದು ಹಿಮಗಿರಿಯಲ್ಲಿ ಆಶ್ರಮವಾಸ ಕೆಲ ಕಾಲ ನಳಿನ ಸಂಭವನಿಂದ ಕೇಳುವಾಗ ಇವನ ನಡೆಯನ್ನು ನೋಡುವಾಗ ಒಂದು ವೇಳೆ ಮೊದಲು ಬೇಡ ಬೇಡ ಅಂತ ನೀವು ಈಗ ನನಗೆ ಬೇಕು ಎಂಬುದಾಗಿ ಜಗಳ ಮಾಡಿದ್ರು ಆಶ್ಚರ್ಯ ಇಲ್ಲ. ಮಗು, ನಿನ್ನಿಂದ ಭವಿಷ್ಯತ್ತಿನಲ್ಲಿ ಭೂಲೋಕಕ್ಕೆ ಮಂಗಳಕರವಾದಂತಹ ಕೊಡುಗೆಗಳಾಗುವುದಕ್ಕಿದೆ. ಇದಕ್ಕೀಗ ಗುರುಗಳು, ಚಂದ್ರ ಇವರೆಲ್ಲರೂ ಸಾಕ್ಷಿ. ನೀನು ಇಲ್ಲಿರುವುದಲ್ಲ, ಭೂಲೋಕದಲ್ಲಿರುವಂತಹ ಹಿಮೋತ್ಪನ್ನಕ್ಕೆ ಹೋಗಿ ಅಲ್ಲಿ ಒಂದು ಆಶ್ರಮವನ್ನು ಕಟ್ಟಿ ಅಲ್ಲಿ ನೀನು ಉಳಿದುಕೊಳ್ಳಬೇಕು. ಒಂದು ವೇಳೆ ಆ ಆಶ್ರಮವಾಸದ ನಿನ್ನ ತಪಸ್ಸಿನಲ್ಲಿ ನಿನ್ನ ಹಿರಿಯರು ಮಾಡಿದಂತಹ ಅಲ್ಪ ಸ್ವಲ್ಪ ಪಾಪಗಳಿದ್ರೂ ಕೂಡ ತೊಳೆದು ಹೋಗ್ತದೆ. ಚಂದ್ರ, ಅವ ಬೆಳೆದು ದೊಡ್ಡವನಾಗುವಲ್ಲಿವರೆಗೆ ಅವನನ್ನು ನೋಡಿಕೊಳ್ಳುವ ಹೊಣೆಗಾರಿಕೆ ನಿನಗೆ. ಅಷ್ಟಾದ್ರೂ ಬೇಡುವ ನನಗೆ? ಹೊಣೆಗಾರಿಕೆ ಅಕ್ಕಲ್ಲ ನಿನ್ನ ಮಗನ. ಇವನಿಂದ ಮುಂದುವರೆದ್ರೆ ಅದು ಚಂದ್ರವಂಶವೇ. ಗುರುಗಳೇ, ನಿಮ್ಮ ದಾಂಪತ್ಯದಲ್ಲಿ ಎಲ್ಲೂ ಎಡವಲಿಲ್ಲ, ಆದರ್ಶಪ್ರಾಯರಾಗಿಯೇ ಇದ್ದೀರಿ. ಹೀಗೆ ಮಂಗಳಕರ ದಾಂಪತ್ಯವನ್ನು ಹೊಂದಿ ಸಹಸ್ರಾರು ಶಿಕ್ಷಕರಿಗೆ ಪಾಠವನ್ನು ಮಾಡ್ತಾ ಇದ್ದೀರಿ. ಬ್ರಹ್ಮ ಸಂಕಲ್ಪ ಸಿದ್ಧಿ ಆಗಲಿ ಅಂತ ಹಂಬಲಿಸ್ತಾ ನಮಿಸ್ತೇನೆ. ಲೋಕ ನಾವು ಹಾಗಿದ್ರೆ ನಾವು ಮಗನನ್ನು ಕರ್ಕೊಂಡು ನಾವು ಎಲ್ಲರೂ ಹೋಗೋಣ.